प्रचारणैकानिपुणौ सद्धर्म संस्थापकौ लोकानां हितकारिणौ त्रिभुवने मानौ शरणैकरौ राधा कृष्ण पादारविन्द भजनानन्दे नाम मत्तालिकौ वन्दे रूपा सनातनौ रघुयुगौ ಶ್ರೀಜೀವ ಗೋಪಾಲಕೌ. ಇಲ್ಲಿ 6 ಗೋಸ್ವಾಮಿಗಳಿಗೆ ಅರ್ಪಣೆಯನ್ನ ಮಾಡೋಣ. ಅಂದ್ರೆ 6 ಗೋಸ್ವಾಮಿಗಳಾದ ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ರೂಪ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ ಮತ್ತು ಶ್ರೀ ಜೀವ ಗೋಸ್ವಾಮಿ ಮತ್ತು ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ ಅವರಿಗೆ ನನ್ನ ಗೌರವ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುವ ಮೂಲಕ ನಾವು ಪ್ರಾರಂಭಿಸೋಣ. ಈಗ ನಾವು ಮುನ್ನುಡಿಯನ್ನ ನೋಡ್ಬೋದು. ಇಲ್ಲಿ ಭಕ್ತಿ ರಸಾಮೃತ ಅನ್ನೋದನ್ನ ಅಂದ್ರೆ ಏನು, ನಮ್ಗೆ ಭಕ್ತಿ ಸೇವೆ ಅಂತ ನಾವು ನೋಡ್ಬೋದು. ರಸ, ಮಧು ಅಂದ್ರೆ ಮಧುವಾದ ಪಾನ, ಅಂದ್ರೆ ಅಮೃತ ಶಾಶ್ವತವಾದದ್ದು, ಅಂದ್ರೆ ಅಶಾಶ್ವತ ಅಲ್ಲದ್ದು. ಸಿಂಧು ಸಾಗರ ಅಂತ ನಾವು ನೋಡ್ಬೋದು. ಹೇಗೆ ಅಂದ್ರೆ ಭಕ್ತಿ ಯಾವ ರೀತಿ ಭಕ್ತಿ ನಾವು ಮಾಡ್ಬೇಕು, ಮಧುರವಾದ ಶಾಶ್ವತವಾದ ಸಾಗರದಂತೆ ನಾವು ಮಾಡ್ಬೇಕು. ಯಾಕಂದ್ರೆ ಇದು ಯಾವುದೇ ರೀತಿಯಲ್ಲಿ ಅಶಾಶ್ವತ ಅಲ್ಲ, ಶಾಶ್ವತವಾದದ್ದು. ಈ ಭಕ್ತಿ ರಸಾಮೃತದ ಬುಕ್ಕಲ್ಲಿ ನಮ್ಗೆ ಭಕ್ತಿ ನಮ್ಮ ಗೋಸ್ವಾಮಿ ಅವರು ಹೇಳ್ತಾರೆ, ರೂಪ ಗೋಸ್ವಾಮಿ ಅವರು, ಅಂದ್ರೆ ಒಬ್ಬ ಜೀವನದ ಹಾದಿಯು ಶುಭ, ಅಂದ್ರೆ ಇದನ್ನ ನಾವು ಕಲ್ತ್ರೆ ಏನೆಲ್ಲ ಆಗ್ತದೆ, ಆತಂಕಗಳಿಂದ, ನಮ್ಮ ಭೌತಿಕ ಆತಂಕಗಳಿಂದ ನಾವು ಸ್ವತಂತ್ರ, ಅಂದ್ರೆ ನಾವೆಲ್ಲಾ ಆತಂಕದಲ್ಲಿ ಬದುಕ್ತಾ ಇದೀವಿ, ನಾವು ಅದನ್ನ ನಾವು ದೂರ ಮಾಡ್ಕೊಳ್ಬಹುದು. ಮತ್ತೆ ಭಗವಂತನ ಗಮನವನ್ನ ಸೆಳೀತೇವೆ. ಇದರಿಂದ ನಾವೇನೆಲ್ಲ ಕಲಿತೇವೆ ಅಂತಂದ್ರೆ ಭಗವಂತನನ್ನ, ಅವರ ಗಮನವನ್ನ ಸೆಳಿಬಹುದು. ಅಂದ್ರೆ ಇದ್ರಲ್ಲಿ ನಾವ್ ಯಾವ ರೀತಿ ಭಕ್ತಿ ಮಾಡಿ ಭಗವಂತನನ್ನ ನಾವು ಪಡ್ಕೊಳ್ಬಹುದು ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಮೋಕ್ಷದ ಭಾವನೆ ಅಂದ್ರೆ ನಮ್ಮ ಭಾವನೆ ಯಾವ ರೀತಿ ನಾವು ಭಕ್ತಿ ವೈರಾಗ್ಯ ಬಂದು ನಾವು ಮೋಕ್ಷದ ಭಾವನೆಯನ್ನು ಹೇಗೆ ಉಂಟು ಮಾಡ್ತದೆ ಅನ್ನೋದನ್ನ ನೋಡ್ಬೋದು. ಮತ್ತೆ ಎಲ್ಲಾ ಬಿರುದು ಪ್ರತಿಷ್ಠೆಗಳನ್ನು ಶುದ್ಧೀಕರಿಸುತ್ತದೆ. ಅಂದ್ರೆ ನಾವೆಲ್ಲ ಈಗ ಏನೆಲ್ಲ ನೋಡ್ತಾ ಇದೀವಿ ಅಲ್ವಾ, ಅದೆಲ್ಲ ನಮ್ಗೆ ಅದು ಶುದ್ಧೀಕರಿಸ್ತದೆ. ಇಂದ್ರಿಯಗಳು ನಮ್ಮ ಇಂದ್ರಿಯಗಳು, ಯಾವಾಗ ನಮ್ಮ ಇಂದ್ರಿಯಗಳು ನಮ್ಗೆ ಕಿವಿಯಿಂದ ಏನೆಲ್ಲ ನಾವು ಈ ಐಹಿಕದಲ್ಲಿ ನಾವು ನೋಡ್ತಾ ಇದೀವಿ, ಎಲ್ಲಾ ಇಂದ್ರಿಯಗಳು ನಮ್ಗೆ ಅಶುದ್ಧ ಆಗಿದೆ. ಆದ್ರೆ ಭಗವಂತನ ಬಗ್ಗೆ ನಾವು ಈ ಭಕ್ತಿ ರಸಾಮೃತದಲ್ಲಿ ನಾವು ನೋಡಿದಾಗ ಆ ಎಲ್ಲಾ ಇಂದ್ರಿಯಗಳು ಶುದ್ಧೀಕರಣ ಆಗ್ತದೆ ಅಂತ ನಾವು ಇದರಲ್ಲಿ ನೋಡ್ಬೋದು. ಅದೇ ರೀತಿ ಶುದ್ಧೀಕರಿಸಿದ ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ಭಕ್ತಿ ರಸವನ್ನ ಶಾಶ್ವತವಾಗಿ ಆನಂದಿಸಬಹುದು. ಅಂದ್ರೆ ಶುದ್ಧೀಕರಣ ಆದ ನಂತರ ನಾವ್ ಏನ್ ಮಾಡ್ತೀವಿ, ಕಿವಿಯಲ್ಲಿ ನಾವು ಭಗವಂತನ ಬಗ್ಗೆ ಶ್ರವಣ ಮಾಡ್ತೀವಿ, ಕಣ್ಣಲ್ಲಿ ಭಗವಂತನನ್ನ ನೋಡ್ತೇವೆ, ಮೂಗಲ್ಲಿ ನೀವು ನೋಡಿದಾಗ ನಾವು ಭಗವಂತನ ಹೂವನ್ನ ಆನಂದಿಸ್ತೇವೆ ಸ್ಮೆಲ್ನಿಂದ. ಅದೇ ರೀತಿ ನಮ್ಮ ಕಾಲು ಕೈಗಳೆಲ್ಲ ಭಗವಂತನ ಸೇವೆಗೆ ನಾವು ಉಪಯೋಗ ಮಾಡಿದಾಗ ಅಲ್ಲಿ ನಾವು ಇಂದ್ರಿಯ ಶುದ್ಧೀಕರಣ ಆಗ್ತದೆ. ಈ ರೀತಿ ನಾವು ನೋಡಬಹುದು. ಅದೇ ರೀತಿ 12 ಪ್ರಕಾರದ ವಿವಿಧ ರಸಗಳನ್ನ ನಾವು ಮುಂದಕ್ಕೆ ನಾವು ನೋಡ್ಬೋದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅದೇ ಮತ್ತೆ ಹೇಳೋದಾದ್ರೆ ಭಕ್ತಿ ರಸಾಮೃತ ಸಿಂಧು, ಅಂದ್ರೆ ಭಕ್ತಿ ರಸಾಮೃತ ಸಿಂಧು ಇದು ಸಂಸ್ಕೃತದ ಪದ, ನಾವು ನೋಡ್ಬೋದು ಇದನ್ನ. ಅದನ್ನ ಸಂಕ್ಷಿಪ್ತವಾಗಿ ನೆಕ್ಟರ್ ಆಫ್ ಡಿವೋಷನ್ ಅಂತ ಇಲ್ಲಿ ಹೇಳ್ತಾರೆ. ಅದೇ ರೀತಿ ರೂಪ ಗೋಸ್ವಾಮಿಯವರ ಉದ್ದೇಶವು ಭಕ್ತಿ ರಸದ ಅಂದ್ರೆ ಹೇಗೆ ಸಾಗರವನ್ನ ಪ್ರಸ್ತುತಪಡಿಸುತ್ತದೆ. ಅಂದ್ರೆ ಮಧುರವಾದ ರಸ ಇದು ಒಂದು ಸಾಗರದಂತೆ ಇದೆ. ಈ ಸಾಗರಕ್ಕೆ ಮಿತಿ ಇದೆ, ಆದ್ರೆ ಆ ಸಾಗರಕ್ಕೆ, ನಮ್ಮ ಭೌತಿಕ ಸಾಗರಕ್ಕೆ ಮಿತಿ ಇದೆ, ಆ ಭಕ್ತಿ ಎಂಬ ರಸದ ಸಾಗರಕ್ಕೆ ಮಿತಿ ಇಲ್ಲ. ಹೀಗೆ ನಾವು ಭಗವಂತನ ಜೊತೆ ಸಂತೋಷ ಹೇಗೆ ಸಿಗ್ತದೆ, ಅದಕ್ಕೆ ನಮ್ಗೆ ಮಿತಿ ಇಲ್ಲ ಅನ್ನೋದನ್ನೇ ನಾವು ಭಕ್ತಿ ರಸಾಮೃತ ಸಿಂಧು ಅಂತ ಹೇಳ್ತೀವಿ. ಹೇಳ್ಬೇಕಂದ್ರೆ ಅಂದ್ರೆ ಭಕ್ತಿ ಸೇವೆ ಮಧು, ಭಕ್ತಿ ಸೇವೆ ಮಾಡೋದು ರಸ, ಮಧು, ಅಮೃತ ಶಾಶ್ವತ, ಮತ್ತೆ ಸಿಂಧು ಸಾಗರ. ಅಂದ್ರೆ ಈ ಭಕ್ತಿ ಸೇವೆಯು ಹೇಗೆ ನಮಗೆ ಕೊಡ್ತದೆ ರಸವನ್ನ, ಶಾಶ್ವತವಾದ ರಸವನ್ನ ಕೊಡ್ತದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಅದೇ ರೀತಿ ಚೈತನ್ಯ ಮಹಾಪ್ರಭುಗಳು ಭಕ್ತಿಯನ್ನ ಮಹಾಸಾಗರಕ್ಕೆ ಇದರಲ್ಲಿ ಹೋಲಿಸ್ತಾರೆ. ನಾವು ಇಂಟ್ರೊಡಕ್ಷನ್ ಅಲ್ಲಿ ನೋಡೋದಾದ್ರೆ. ಮತ್ತೆ ಇನ್ನೊಂದು ಸ್ಲೈಡ್ ಹಾಕ್ತೀರಾ? ಕ್ಷಮಿಸಿ ಮಾತಾಜಿ. ಅದೇ ರೀತಿ ಅವರು ರೂಪ ಮತ್ತೆ ಆಧ್ಯಾತ್ಮಿಕ ಅದು ಯಾವ ರೀತಿ ಮಾತಾಜಿ ಬ್ರೇಕ್ ಆಗ್ತಾ ಇದೆ. ಹರೇ ಕೃಷ್ಣ ಮಾತಾಜಿ, ಮಧ್ಯ ಬ್ರೇಕ್ ಆಗ್ತಾ ಇದೆ ವಾಯ್ಸ್. ಹೌದು ಮಾತಾಜಿ, ಕ್ಲಿಯರ್ ಬರ್ತಾ ಇಲ್ಲ.
ತುಂಬಾ ಪ್ರಾಬ್ಲಮ್. ಸಾರಿ, ಕೇಳಿಸ್ತಾ ಇದೆಯಾ ಕೃಷ್ಣ? ಕೇಳ್ತಾ ಇದೆ ಮಾತಾಜಿ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಎಸ್ ಪ್ರಭುಜಿ, ನೆಟ್ವರ್ಕ್ ಒಂದು ನಿಮಿಷ. ಈಗ ಕೇಳ್ತದಾ ಪ್ರಭುಜಿ? ಈಗ ಕೇಳ್ತಾ ಇದೆ ಮಾತಾಜಿ, ಮುಂದುವರಿಸಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಕೇಳಿಸ್ತಾ ಇದೆ ಮಾತಾಜಿ. ಕೇಳಿಸ್ತಾ ಇದೆ ಮಾತಾಜಿ. ಇಲ್ಲ ಮಾತಾಜಿ, ಮತ್ತೆ ಹಾಗೆ ಆಯ್ತು. ಬ್ರೇಕ್ ಆಗ್ತಾ ಇದೆ, ಬ್ರೇಕ್ ಆಗ್ತಾ ಇದೆ ಮಾತಾಜಿ. ಹಾ ಮತ್ತೆ ಬ್ರೇಕ್ ಆಗ್ತಾ ಇದೆ. ಹೌದಾ? ಈಗ ಆಗ್ತದಾ ಮಾತಾಜಿ? ಈಗ ಸ್ಪಷ್ಟವಾಗಿ ಕೇಳ್ತಾ ಇದೆ ಮಾತಾಜಿ. ಈಗ ಕಂಟಿನ್ಯೂಟಿ ಇದ್ದಾಗ ಬ್ರೇಕ್ ಆಗುತ್ತೆ ಮಾತಾಜಿ. ಈಗ ಕೇಳ್ತಾ ಇದ್ಯಾ? ಓಕೆ, ಈಗ ಕೇಳಿಸುತ್ತೆ ಮಾತಾಜಿ. ನೋಡುವ, ಇಲ್ಲಿ ಬೇರೆ ಜಾಗದಲ್ಲಿ ಕೂತ್ಕೊಂಡಿದ್ದೇನೆ. ಹಾ, ಓಕೆ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ ಮಾತಾಜಿ. ನಾನು ಬೇರೆ ಜಾಗದಲ್ಲಿ ಇದ್ದೇನೆ, ನೋಡುವ. ಹ. ಅದೇ ರೀತಿ ನಾವಿಲ್ಲಿ ನೋಡ್ಬೋದು, ವಿಸ್ತರಿಸುವ ಪ್ರೀತಿಯ ಪ್ರವೃತ್ತಿಗಳು ಅಂದ್ರೆ ಏನಿಲ್ಲ, ಕೃಷ್ಣ ಮತ್ತೆ ಮಾನವ ಸಮಾಜ, ದೇಶ, ಕುಟುಂಬ, ಸ್ವಯಂ ಅಂದ್ರೆ ನಾವಿಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ ಅಂದ್ರೆ ಕೃಷ್ಣ ಪ್ರವೃತ್ತಿಗಳು ವಿಸ್ತರಿಸುವ, ಹೇಗೆ ಭಗವಂತನ ಪ್ರೀತಿಯನ್ನ ನಾವು ಮೊದಲೇನ್ ಮಾಡ್ತೀವಿ, ಮೊದಲು ನಮ್ಮ ಸ್ವಯಂ ನಾವು, ಮತ್ತೆ ಕುಟುಂಬವನ್ನ ಪ್ರೀತಿ ಮಾಡ್ಲಿಕ್ಕೆ ನೋಡ್ತೇವೆ, ಮತ್ತೆ ದೇಶ, ಮತ್ತೆ ಮಾನವ ಸಮಾಜ, ನಂತರ ಏನ್ ಮಾಡ್ತೀವಿ, ಕೃಷ್ಣನನ್ನ ನಾವು ಪ್ರೀತಿ ಮಾಡ್ಲಿಕ್ಕೆ ಅಂದ್ರೆ ಪ್ರವೃತ್ತಿ, ಭಗವಂತನ ಬಗ್ಗೆ ನಾವು ಯಾವ ರೀತಿ ವಿಸ್ತರಿಸ್ಕೊಂಡು ಹೋಗ್ತೀವಿ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಅದೇ ರೀತಿ ನಾವು ಎರಡರಲ್ಲಿ ಇಲ್ಲಿ ನೋಡ್ಬೋದು ಅಂದ್ರೆ ನಮ್ಮ ಭೌತಿಕ ನಂತರ ಆಧ್ಯಾತ್ಮಿಕ ರಸವನ್ನ ನಾವು ಇಲ್ಲಿ ನೋಡ್ಬೋದು. ಹೇಗೆ ನಮ್ಮ ಈ ಅಮೃತ ನಾವು ಲೌಕಿಕದಲ್ಲಿ ನೋಡ್ಬೋದು, ಅಲೌಕಿಕದಲ್ಲಿ ಹೇಗೆ ಅಂದ್ರೆ ಅಂದ್ರೆ ಇಲ್ಲಿ ಶಾಶ್ವತವಾದದ್ದು ನಮ್ಮ ಆಧ್ಯಾತ್ಮಿಕ ರಸ ಎಲ್ಲಿದೆ ನಮ್ಮದು, ಅದು ಭಕ್ತಿಯಲ್ಲಿ ತುಂಬಾ ಶಾಶ್ವತವಾದದ್ದು. ಆದ್ರೆ ಇಲ್ಲಿ ಚಪಲ ಸುಖವನ್ನ ನಾವು ನೋಡಬಹುದು, ಇಲ್ಲಿ ಭೌತಿಕದಲ್ಲಿ ಅದು ಅಶಾಶ್ವತ, ಅಂದ್ರೆ ಶಾಶ್ವತವಲ್ಲ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಶಾಶ್ವತವಂತ ಬದುಕ್ತಾ ಇದೀವಿ ನಾವು ಅನ್ನೋದನ್ನ ನೋಡ್ಬೋದು. ಅಂದ್ರೆ ಹೇಗೆ ಭಕ್ತಿ ರಸ ಆದಾಗ್ಯೂ ಭಗವಂತನ ಅತೀಂದ್ರಿಯ ಪ್ರೀತಿಯ ಸೇವೆಯಲ್ಲಿ ಆನಂದಿಸಿ ಆ ಮಧು ಜೀವನ ಅಂತ್ಯದೊಂದಿಗೆ ಕೊನೆಗೊಳ್ಳುವುದಿಲ್ಲ, ಇದು ಶಾಶ್ವತವಾಗಿ ಮುಂದುವರಿಯುತ್ತದೆ. ಅಂದ್ರೆ ನಮ್ಮ ಆಧ್ಯಾತ್ಮಿಕ ಅಮೃತ ರಸ ಏನಾಗ್ತದೆ ಅಂದ್ರೆ ನಮ್ಮ ಜೀವನದಲ್ಲಿ ನಾವೇನ್ ಮಾಡ್ತೀವಿ, ಪ್ರೀತಿಯ ಸೇವೆಯಲ್ಲಿ ಆನಂದಿಸ್ತೇವೆ, ಆದ್ರೆ ನಾವು ಹೋದ ನಂತರನು ಅದು ಸಹ ಮುಂದುವರಿಯುತ್ತದೆ, ಅದು ಅಲ್ಲೇ ನಿಲ್ಲಲ್ಲ, ಇದು ಶಾಶ್ವತವಾಗಿ ಮುಂದುವರಿಯುತ್ತದೆ. ಮತ್ತು ಆದ್ದರಿಂದ ಅಮೃತ ಎಂದು ನಾವು ಇದನ್ನ ಕರಿತೇವೆ. ಅಮೃತ ಶಾಶ್ವತವಾಗಿರ್ತದೆ. ಅಂದ್ರೆ ಅದೇ ಭೌತಿಕದಲ್ಲಿ ನಮ್ಗೆ ಏನಾಗ್ತದೆ, ರುಚಿ ಅಂದ್ರೆ ಅದು ಲೌಕಿಕ ರಸವು ಏನಾಗ್ತದೆ, ಅಥವಾ ರುಚಿ ಹೆಚ್ಚು ಕಾಲ ಉಳಿಯುವುದಿಲ್ಲ ನಮ್ಗೆ. ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಂತೀರಾ? ಹರೇ ಕೃಷ್ಣ. ಅದೇ ರೀತಿ ಹೆಚ್ಚು ಕಾಲ ಉಳಿಯುವುದಿಲ್ಲ. ಭೋಗ, ತ್ಯಾಗ ಇವೆಲ್ಲ ಒಂದು ಏನಾಗ್ತದೆ ಅಂದ್ರೆ ನಾವು ಒಂದ್ಸಲ ರುಚಿ ಪಡ್ತೇವೆ, ಇನ್ನೊಂದ್ಸಲ ದುಃಖ ಪಡ್ತೀವಿ. ಹೀಗೆ ನಮ್ಗೆ ಯಾವ್ದರದಲ್ಲಿ ಅಂದ್ರೆ ಲಿಮಿಟ್ ಇಲ್ಲ, ನಮ್ಗೆ ಒಂದೇ ರುಚಿ ಇಲ್ಲ. ಭೋಗ ಒಂದ್ಸಲ ಭೋಗ ಮಾಡ್ತೀವಿ, ಅಥವಾ ಒಂದ್ಸಲ ತ್ಯಾಗ ಮಾಡೋ ತರ ಹೋಗ್ತೀವಿ. ಹೀಗೆ ಅದು ಎಲ್ಲವೂ ಅಂದ್ರೆ ಅಶಾಶ್ವತವಾಗಿರ್ತದೆ ಅಂತ ನಾವು ಇಲ್ಲಿ ನೋಡ್ಬೋದು. ಯಾವುದೇ ರೀತಿಯಲ್ಲಿ ತ್ಯಾಗ ಮಾಡುವುದು, ನಾವು ಯಾವಾಗ ತ್ಯಾಗ ಮಾಡ್ತೇವೆ ಅಂದ್ರೆ ಈ ಭೌತಿಕದಲ್ಲಿ ನಾವು ತ್ಯಾಗ ಮಾಡ್ತೇವೆ ಅಂತ ಹೇಳ್ತೇವೆ, ಆದರೆ ನಮ್ಮ ಇಂದ್ರಿಯಗಳ ಪ್ರಕಾರ ಆ ತ್ಯಾಗ ಯಾವತ್ತೂ ಶಾಶ್ವತ ಆಗಲ್ಲ. ಯಾಕಂದ್ರೆ ನಮ್ಮ ಇಂದ್ರಿಯಗಳು ಯಾವಾಗಲೂ ಭೋಗಕ್ಕೆ ಆಸೆ ಪಡ್ತಾ ಇರ್ತದೆ, ಬಯಕೆಗೆ ಆಸೆ ಪಡ್ತಿದೆ. ಯಾಕಂದ್ರೆ ನಮ್ಮ ಇಂದ್ರಿಯಗಳು ಯಾವಾಗಲೂ ಅಪರಿಪೂರ್ಣವಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಅದೇ ರೀತಿ ಶ್ರೀ ಸನಾತನ ಗೋಸ್ವಾಮಿ ಅವರು, ರೂಪ ಗೋಸ್ವಾಮಿ ಅವರೆಲ್ಲರೂ ಹೇಳ್ತಾರೆ, ಹೇಗೆ ಅಂತಂದ್ರೆ ನಾವು ಇವನ್ನ ಯಾವಾಗ ಭಗವಂತನ ಎಡೆಗೆ ನಮ್ಮ ಇಂದ್ರಿಯಗಳನ್ನ ನಾವು ಕೊಟ್ಟಾಗ ಮಾತ್ರ ಅದು ಸಾಧ್ಯ ಅಂತ ಹೇಳ್ಬೋದು. ಅದಕ್ಕೆ ನಾವು ಕೆಲವು ಉದಾಹರಣೆಯನ್ನ ನೋಡ್ಬೋದು ನಾವು ಮುಂದಕ್ಕೆ. ನೋಡ್ರಿ, ನಮ್ಮ ಭರತ ಮಹರ್ಷಿಗಳವರು ಭಾವ ಸ್ಟೇಜಿಗೆ ಬಂದ್ರು, ಆದ್ರೆ ಅವರು ಜಿಂಕೆಯನ್ನ ನೋಡಿ ಏನ್ ಮಾಡ್ತಾರೆ, ಅದನ್ನ ಮತ್ತೆ ಅವರು ಜಿಂಕೆಯ ದೇಹವನ್ನೇ ಪಡಿತಾರೆ. ಅದ್ರ ಕಥೆ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು. ಹಾಗೆ ನಾವು ನೋಡ್ಬೋದು ಈ ಭಕ್ತಿ ರಥಾಂಶ ಸಿಂಧುವಿನಲ್ಲಿ. ಅದೇ ರೀತಿ ಪ್ರೀತಿಯ ಪ್ರವೃತ್ತಿಗಳು ಅಂದ್ರೆ ಪ್ರೀತಿಯ ಒಲವು ಜೀವನ ಸ್ಥಿತಿಯ ಸಾಮಾನ್ಯ ತತ್ವವಾಗಿದೆ. ಕಾಣೆಯಾದ ಅಂಶವೆಂದರೆ ಕೃಷ್ಣ.
ಅಂದ್ರೆ ಕೃಷ್ಣನನ್ನ ಪ್ರೀತಿಸುವುದರಿಂದ ಮಾತ್ರ ನಾವು ಸಂತೋಷವಾಗಿರಲು ಸಾಧ್ಯ. ಅಂದ್ರೆ ನಾವು ಭಗವಂತನ ಯಾವ ರೀತಿ ಅಂದ್ರೆ ನಮ್ಗೆ ಭಗವಂತನ ಪ್ರೀತಿಯ ಒಲವು ಜೀವನ ಸ್ಥಿತಿಯ ಸಾಮಾನ್ಯ ತತ್ವವಾಗಿದೆ. ನಮ್ಮ ನಿಜವಾದ ಸ್ವರೂಪ ಏನು ಅಂದ್ರೆ ನಾವು ಭಗವಂತನನ್ನ ಪ್ರೀತಿಸುವುದು ಮಾತ್ರ. ಆಗ ಮಾತ್ರ ನಮಗೆ ಸಂತೋಷ ಸಿಗ್ಲಿಕ್ಕೆ ಸಾಧ್ಯ. ನಮ್ಮ ಪ್ರೀತಿಯನ್ನ ಕೃಷ್ಣನಲ್ಲಿ ಪುನರಾವರ್ತಿಸಿದಾಗ ಮಾತ್ರ ಅದನ್ನ ಸಂಪೂರ್ಣವಾಗಿ ತೃಪ್ತಿಪಡಿಸಬಹುದು. ಕೃಷ್ಣನನ್ನ ಪ್ರೀತಿಸುವುದರ ಮೂಲಕ ನಾವು ಎಲ್ಲರನ್ನ ಪ್ರೀತಿಸಬಹುದು. ಜಗತ್ತಿನಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನ ತರಲು ಕೃಷ್ಣನನ್ನ ಪ್ರೀತಿಸುವುದು ಸರಿಯಾದ ಮಾರ್ಗವಾಗಿದೆ. ಉದಾಹರಣೆ, ಮರದ ಮೂಲಕ್ಕೆ ನೀರನ್ನ ಹಾಕುವುದು. ನಾವು ಭಗವದ್ಗೀತೆಯಲ್ಲಿ ನೋಡಿದ್ದೇವೆ. ಏನಂತಂದ್ರೆ ನಾವು ಏನ್ ಮಾಡ್ತಿದ್ದೇವೆ, ಮರದ ಬುಡಕ್ಕೆ ನಾವು ನೀರು ಹಾಕಿದ್ರೆ ಈಗ ನಾವು ಆಹಾರವನ್ನ ನಮ್ಮ ಹೊಟ್ಟೆಗೆ ತಗೊಂಡಾಗ ನಮ್ಗೆ ಕೈ ಕಾಲು ನಮ್ಮ ದೇಹಕ್ಕೆ ಶಕ್ತಿ ಬರ್ತದೆ. ಅದೇ ನಾವು ನಮ್ಮ ಕೈಗೆ ತಗೊಂಡ್ರೆ ನಮ್ಗೆ ಶಕ್ತಿ ಬರ್ತದ ಅಥವಾ ಕಾಲಿಗೆ ತಗೊಂಡ್ರೆ ಆಹಾರವನ್ನ ಶಕ್ತಿ ಬರ್ತದ, ಅದರಲ್ಲಿ ಅರ್ಥ ಇಲ್ಲ ಅನ್ನೋದನ್ನ ನಾವು ನೋಡ್ಬೋದು. ಅದೇ ರೀತಿ ಇಲ್ಲಿ ಸಂಪೂರ್ಣವಾಗಿ ಭಗವಂತನನ್ನ ನಾವು ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನಾವು ಇನ್ನೊಬ್ಬರನ್ನ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯತೆ ಇರ್ತದೆ. ಯಾಕಂದ್ರೆ ನಾವು ಪ್ರೀತಿ ಮಾಡಿದಾಗ ಭಗವಂತನ ಗುಣ ನಮ್ಮಲ್ಲಿ ಸ್ವಲ್ಪ ಇದೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಭಗವಂತನನ್ನ ಮರೆತು ನಾವು ಭೌತಿಕ ವಿಷಯದಲ್ಲಿ ಅವ್ರು ನಮ್ಮವರು ಇವ್ರು ನಮ್ಮವರು ಅವರ ಹಿಂದೆ ಹೋಗ್ತಾ ಇದೀವಿ. ನಂತರ ಅವ್ರೇನ್ ಮಾಡ್ತಾರೆ, ಒಂದ್ಸಲ ಪ್ರೀತಿ ಮಾಡ್ತಾರೆ, ಇನ್ನೊಂದ್ಸಲ ದುಃಖ ಕೊಡ್ತಾರೆ. ಆಗ ನಾವು ನೋವಿಗೀಡಾಗ್ತಾ ಇದೀವಿ. ಅಂದ್ರೆ ನಮ್ಮ ನಿಜವಾದ ಸ್ವರೂಪ ನಮಗೆ ಏನ್ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಆದ್ರೆ ಇಲ್ಲಿ ಭಗವಂತ ಹೇಳ್ತಾರೆ ಏನಂತಂದ್ರೆ ಅಂದ್ರೆ ಕೃಷ್ಣನನ್ನ ಪ್ರೀತಿಸುವುದರಿಂದ ಎಲ್ಲವೂ ಸಾಧ್ಯ. ಉದಾಹರಣೆ ಮೂಲಕ ಹೇಳ್ತಾರೆ, ಮರದ ಬುಡಕ್ಕೆ ನೀರು ಹಾಕಿದ್ರೆ ರೆಂಬೆ ಕೊಂಬೆ ಎಲೆಗಳಿಗೆಲ್ಲ ಹೋಗ್ತದೆ ಅನ್ನೋದನ್ನ ನಾವು ಇಲ್ಲಿ ನೋಡಬಹುದು. ಆದ್ರೆ ಮೊದಲನಿಗೆ ನಾನು ನಿಮ್ಗೆ ಅಂದ್ರೆ ಜಸ್ಟ್ ಈಗ ಹೇಳಿದ್ದು. ಆದ್ರೆ ನಿಮಗೆ ಆಲ್ರೆಡಿ ರೂಪ ಗೋಸ್ವಾಮಿ ಅವರ ಬಗ್ಗೆ ನಿಮ್ಗೆ ಗೊತ್ತಿದೆಯಲ್ವಾ? ಹರೇ ಕೃಷ್ಣ. ಯಾರಾದ್ರೂ ಹೇಳ್ಬೋದು ರೂಪ ಗೋಸ್ವಾಮಿ ಅವರು ಯಾವ ರೀತಿ ಬಂದ್ರು? ಅವರು 6 ಗೋಸ್ವಾಮಿಗಳಲ್ಲಿ ಮುಖ್ಯರಾಗಿರ್ತಾರೆ. ಮತ್ತೆ ಹೇಗೆ ಚೈತನ್ಯ ಪ್ರಭುಗಳವರನ್ನ ಅವರು ಮೀಟ್ ಮಾಡ್ತಾರೆ ಅಂದ್ರೆ ಪ್ರಸ್ತಾವನೆಯಲ್ಲಿದೆ. ನೀವು ಓದಿದಿರಾ ಅಥವಾ ಹೇಳ್ತೀರಾ? ನಂತರ ಸ್ಲೈಡ್ಸ್ ನೋಡಿ ಹೋಗ್ಬೋದು. ನಾವು ಹೇಳ್ತೀರಾ ಪ್ರಭುಜಿ, ಸಣ್ಣ ಮಾತಾಜಿ, ಅಥವಾ ಹೇಳ್ಕೊಂಡು ಹೋಗುದಾ ನಾನೇ? ನೋಡಿ ನಾನೇ ಹೇಳ್ತೇನೆ. ಗೊತ್ತಿದ್ರೆ ಹೇಳ್ಬೋದು ಯಾರಾದ್ರೂ. ರೂಪ ಗೋಸ್ವಾಮಿ ಅವರು ಅವರ ಜೀವನ ಏನಾದ್ರೆ ಗೊತ್ತು, ಅವರು ಯಾರು ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ನೀವೇ ತಿಳಿಸ್ಬಿಡಿ ಮಾತಾಜಿ. ಓಕೆ ಪ್ರಭುಜಿ, ಹರೇ ಕೃಷ್ಣ. ನೋಡಿ, ಇಲ್ಲಿ ನಾವು ಶೀಲ ರೂಪ ಗೋಸ್ವಾಮಿ ಅವರನ್ನ ನಾವು ನೋಡಬಹುದು. ಅವರು ನಮ್ಮ ಭಕ್ತಿ ರಸಾಮೃತ ಸಿಂಧು ಎಂಬ ಗ್ರಂಥದ ಒಂದು ಸಾರಾಂಶ, ಅಂದ್ರೆ ಅವರು ಸಂಸ್ಕೃತದಲ್ಲಿ ಒಂದು ಸಾರಾಂಶವನ್ನ ತಗೊಂಡು ಅವರು ಆಯ್ಕೆ ಮಾಡಿ ಬರ್ದಿದ್ದಾರೆ. ಇದರ ಪ್ರೇರಣೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಗವಾನ್ ಸ್ವರೂಪ ಅಲ್ವಾ. ಅವರು ನೇರ ಶಿಷ್ಯರಾಗಿದ್ರು. ಯಾರು? ನಮ್ಮ ಗೋಸ್ವಾಮಿಗಳು. 6 ಗೋಸ್ವಾಮಿ, ಈಗಾಗಲೇ ನಾನು ಹೇಳಿದ್ದೇನೆ. 6 ಗೋಸ್ವಾಮಿಗಳಲ್ಲಿ ಶೀಲ ರೂಪ ಗೋಸ್ವಾಮಿಯವರು ಪ್ರಮುಖರಾಗಿರ್ತಾರೆ. ಇವರ ಮೊದಲನೆಯ ಭೇಟಿ ಎಲ್ಲಿ ಅಂತಂದ್ರೆ ಅವರು ಬಂಗಾಳದ ಮುಸಲ್ಮಾನ ಸರ್ಕಾರದಲ್ಲಿ ಮಂತ್ರಿ ಆಗಿರ್ತಾರೆ. ಅಂದ್ರೆ ಚೈತನ್ಯರು ಕಾಣುವ ಕಾಲಕ್ಕೆ, ಅಂದ್ರೆ ಅವರು ಗೊತ್ತಾಗುವ ಚೈತನ್ಯ ಮಹಾಪ್ರಭುಗಳು ಕಾಣುವ ಕಾಲಕ್ಕೆ ಬಂಗಾಳದ ಮುಸಲ್ಮಾನ ಸರ್ಕಾರದಲ್ಲಿ ಅವರು ರೂಪ ಗೋಸ್ವಾಮಿಯವರು ಮಂತ್ರಿ ಆಗಿರ್ತಾರೆ. ಅವರು ಗೋಸ್ವಾಮಿಯವರು ಮೊದಲ ಮುಸಲ್ಮಾನರ ಅಲ್ಲಿ ಅವರು ಮಂತ್ರಿ ಆಗಿದ್ದರಿಂದ ಅವರಿಗೆ ದಬೀರ್ ಕಾಸ್ ಅಂತ ಹೆಸರು. ಅಂದ್ರೆ ಮೂಲತಃ ಅವರು ಬ್ರಾಹ್ಮಣರಾಗಿರ್ತಾರೆ. ಆದರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಂದಿನ ಕಾಲದಲ್ಲೆಲ್ಲ ಹಿಂದೂ ಧರ್ಮ ತುಂಬಾ ಕಟ್ಟುನಿಟ್ಟಾಗಿತ್ತು. ಅದ್ರಿಂದ ಅವರನ್ನ ಏನ್ ಮಾಡ್ತಾರೆ, ಅವರನ್ನ ದೂರ ಮಾಡ್ತಾರೆ. ಅಂದ್ರೆ ಆ ಪಂಥದಿಂದ ಹೊರ ಹಾಕ್ತಾರೆ. ಹಾಗೆ ಕಟ್ಟುನಿಟ್ಟು ಇತ್ತು ಹಿಂದೂ ಧರ್ಮ. ಅದೇ ಪ್ರಕಾರ ಅವ್ರು ಏನ್ ಮಾಡ್ತಾರೆ, ಅವರು ನವಾಬ್ ಹುಸೇನ್ ಶಾ ಎಂಬ ಆ ದೊರೆಯ ಆಡಳಿತದಲ್ಲಿ ಅವರು ಮಂತ್ರಿ ಆಗಿದ್ದರಿಂದ ಅವರ ಬ್ರಾಹ್ಮಣರು ಅವರನ್ನ ಹೊರ ಹಾಕಿರ್ತಾರೆ. ಆದ್ದರಿಂದ ಅವರ ಹೆಸರು ಏನಾಗ್ತದೆ ಅಲ್ಲಿ, ಸಾಕರ್ ಮಲ್ಲಿಕಾ ಅವರದು ಹೆಸರು ಆಗ್ತದೆ ಅಂತ ಇಲ್ಲಿ ನಾವು ನೋಡ್ಬೋದು. ಅದೇ ರೀತಿ ಅವರ ಸಹೋದರರಾದ ಜೀವ ಗೋಸ್ವಾಮಿ ಅವರು ಸಹ ನಾವು ನೋಡ್ಬೋದು. ಅವರು ಕೂಡ ಅಲ್ಲಿ ಮಂತ್ರಿ ಆಗಿರ್ತಾರೆ. ಆಮೇಲೆ ಅವ್ರು ಏನಾಗ್ತಾರೆ ಅಂದ್ರೆ ಅಲ್ಲಿಗೆ ಸೇರಿದ ನಂತರ ಅವರು ಬ್ರಾಹ್ಮಣರು ಹೊರ ಹಾಕ್ತಾರೆ. ದಬೀರ್ ಕಾಸ್ ಹಾಗೂ ಸಾಕರ್ ಮಲ್ಲಿಕ್ ಎಂಬ ಹೆಸರಿನಲ್ಲಿ ಅವರು ಅಲ್ಲಿ ಪ್ರತೀತಿ ಆಗ್ತಾರೆ. ಈ ಇಬ್ಬರು ಬಹು ಉನ್ನತವಾದ ಸಾರಸ್ವತ ಬ್ರಾಹ್ಮಣರ ಪಂಗಡಕ್ಕೆ ಸೇರಿದರಾದ್ರಿಂದ ಹುಸೇನ್ ಶಾ ದೊರೆಯ ಆಡಳಿತದಲ್ಲಿ ಮಂತ್ರಿಗಳ ಸ್ಥಾನವನ್ನು ಒಪ್ಪಿಕೊಂಡಿದ್ದಕ್ಕಾಗಿ ಇವರನ್ನ ಬಹಿಷ್ಕರಿಸ್ತಾರೆ. ಆದರೆ ಶ್ರೀ ಚೈತನ್ಯರ ಕೃಪೆ ಕರುಣೆಯಿಂದ ಅವ್ರು ಏನ್ ಮಾಡ್ತಾರೆ, ಮತ್ತೆ ಅವರು ಈ ಕೃಷ್ಣ ಪ್ರಜ್ಞೆಗೆ ಬರಲು ಸಾಧ್ಯ ಆಗ್ತದೆ. ಮತ್ತೆ ನಂತರ ಅದೇ ರೀತಿ ನಾವಿಲ್ಲಿ ನೋಡ್ಬೋದು, ಗೋಸ್ವಾಮಿಗಳು 6 ಗೋಸ್ವಾಮಿಗಳಲ್ಲಿ ಅತ್ಯಂತ ಪ್ರಮುಖರಾದವರು ಅಂತ ಇಲ್ಲಿ ಹೇಳ್ಬೋದು ನಾವು.
ಅದೇ ರೀತಿ ನಮ್ಮ ಮುಸಲ್ಮಾನರಾಗಿದ್ದ ಹರಿದಾಸ್ ಠಾಕೂರರನ್ನ ನಮ್ಮ ಚೈತನ್ಯ ಮಹಾಪ್ರಭುಗಳು ಹರೇ ಕೃಷ್ಣ ಮಹಾಮಂತ್ರವನ್ನ ಅವರು ಕೊಟ್ಟು ಪ್ರಮುಖ ಶಿಷ್ಯರನ್ನಾಗಿ ಮಾಡ್ತಾರೆ. ಆದ್ರೆ ಕೊನೆಗೆ ಅವರೇ ನಾಮಾಚಾರ್ಯ ಎಂಬ ಬಿರುದನ್ನೇ ಪಡಿತಾರೆ. ಅಂದ್ರೆ ಇಲ್ಲಿ ನಾವು ನೋಡ್ಬೋದು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಅಂದ್ರೆ ನಾವು ನೋಡ್ಬೋದು ಈ ನಮ್ಮ ಕೃಷ್ಣ ಪ್ರಜ್ಞೆಗೆ ಯಾವುದೇ ಜಾತಿಯ ಪಂಥ ಇಲ್ಲ ಅನ್ನೋದನ್ನ ನಾವು ನೋಡ್ಬೋದು. ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ಇದನ್ನ ನಮ್ಗೆ ಕೊಟ್ಟಿದ್ದಾರೆ. ಯಾವ ಜಾತಿ ಯಾವ ಧರ್ಮವನ್ನ ನೋಡದೆ ಎಲ್ಲಾರು ನಾವು ಕೃಷ್ಣನ ಮಕ್ಕಳು ಅನ್ನೋ ನಮಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ಬೋದು. ಶ್ರೀ ಚೈತನ್ಯರ ತತ್ವವು ಸಾರ್ವಕಾಲಿಕ ಮೌಲ್ಯವುಳ್ಳದು ಮತ್ತು ಕೃಷ್ಣ ವಿಜ್ಞಾನವನ್ನ ಅವರು ಪ್ರಭು ಸೇವೆಯಲ್ಲಿ ಒಪ್ಪಿಕೊಳ್ಳುವ ಯಾರೇ ಆಗಿರ್ಲಿ, ಅವರು ಬ್ರಾಹ್ಮಣರಾಗ್ಲಿ ಅಥವಾ ಶೂದ್ರವಾಗಿರ್ಲಿ, ಯಾರೇ ಆಗಿದ್ರು ನಾವು ಅವರನ್ನ ತಗೊಳ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ವಿಶೇಷವಾಗಿ ಭಗವದ್ಗೀತೆ ಹಾಗೂ ಶ್ರೀಮದ್ ಭಾಗವತದ ಗ್ರಂಥಗಳು ಮೂಲ ತತ್ವವನ್ನೇ ಹೇಳ್ತದೆ. ಅಂದ್ರೆ ಇಲ್ಲಿ ಹೇಳ್ತಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ನಾವ್ ಏನ್ ಕೊಡ್ಬೇಕು ಅನ್ನೋದನ್ನ ಅವರು ಹೇಳ್ತಾರೆ. ಇದ್ರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಕೃಷ್ಣ ಪ್ರಜ್ಞೆಯನ್ನ ಕೊಡ್ಬೇಕು. ಅವರನ್ನ ಘನವೆತ್ತಿ ಸ್ಥಾನಕ್ಕೇರಿಸಲು ಶ್ರೀ ಚೈತನ್ಯರು ಪ್ರತಿಪಾದಿಸಿದ ತತ್ವನ್ನ ಭಕ್ತಿ ರಸಾಮೃತ ಸಿಂಧು ಬೋಧಿಸಿದೆ. ಅಂದ್ರೆ ನಮಗೆ ಭಕ್ತಿ ರಸಾಮೃತ ಸಿಂಧು ಏನನ್ನ ಬೋಧಿಸ್ತದೆ ಅನ್ನೋದನ್ನ ನೋಡ್ತೇವೆ. ಅಂದ್ರೆ ಪ್ರತಿಯೊಬ್ಬರಿಗೂ ಏನ್ ನೀಡ್ಬೇಕು ನಾವು ಭಗವಂತನ ಶಿಕ್ಷಣ, ಅಂದ್ರೆ ಭಗವಂತನ ಪ್ರಜ್ಞೆ, ಕೃಷ್ಣ ಪ್ರಜ್ಞೆಯನ್ನ ನಾವು ನೀಡ್ಬೇಕು ಅನ್ನೋದನ್ನ ಭಕ್ತಿ ರಸಾಮೃತ ಸಿಂಧು ನಮ್ಗೆ ಬೋಧಿಸ್ತದೆ. ಮಾತಾಜಿ ನೆಕ್ಸ್ಟ್ ಸ್ಲೈಡ್ಸ್ ಇದೆಯಾ? ಇದು ನೆಕ್ಸ್ಟ್ ಸ್ಲೈಡ್ ಇದೆ ಮಾತಾಜಿ. ಭಕ್ತಿ ರಸಾಮೃತ ಸಿಂಧು ಏನೆಂದು ಬೋಧಿಸುತ್ತದೆ? ಓಕೆ, ಅಂದ್ರೆ ಭಕ್ತಿ ರಸಾಮೃತ ಸಿಂಧು ಏನನ್ನ ಕಲಿಸುತ್ತದೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಏನೆಲ್ಲ ಕಲಿಸ್ತದೆ ಅಂದ್ರೆ ಭಕ್ತಿ ರಸವು ಶಾಶ್ವತವಾಗಿ ನಿಶ್ಚಯವಾಗುತ್ತದೆ. 5 ವಿಭಿನ್ನ ಮಧುರಗಳಲ್ಲಿ ಕೃಷ್ಣನಿಗೆ ನಮ್ಮ ಮೂಲ ಪ್ರೀತಿಯನ್ನ ನಾವು ನೋಡಬಹುದು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಪ್ರೀತಿಯು ಹೇಗೆ ಪ್ರಚೋದಿಸುವುದು ಮತ್ತು ಆನಂದದಾಯ ಜೀವನವನ್ನ ಆನಂದಿಸುವುದು, ಬೆಳಕು ಎಲ್ಲೆಡೆಯೂ ಹರಡುವಂತೆ ನಾವು ತಕ್ಷಣವೇ ಹೇಗೆ ಪ್ರಕಾಶಮಾನವಾಗುವುದು, ಈ ಭೌತಿಕ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಎಂಬುದರ ಬಗ್ಗೆ ಪ್ರಾಯೋಗಿಕ ಸುಳಿವು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಾವು ತೊಡಗಿಸಿಕೊಂಡು ಈ ಜೀವನದಲ್ಲಿ ಮತ್ತು ಮುಂದಿನ ಜೀವನದಲ್ಲಿ ನಮ್ಮ ಬಯಕೆಗಳನ್ನ ಹೇಗೆ ಪೂರೈಸಬಹುದು ಅನ್ನೋದನ್ನ ನಾವು ಇಲ್ಲಿ ನೋಡಬಹುದು. ಅಂದ್ರೆ ಹೇಗೆ ಅಂದ್ರೆ ನಾವು ಭಗವಂತನನ್ನ ಶಾಶ್ವತವಾಗಿ ನಿಶ್ಚಯಿಸಬಹುದು 5 ವಿಭಿನ್ನ ಮಧುರಗಳಲ್ಲಿ ನಾವು, ಅಂದ್ರೆ ರಸಗಳಲ್ಲಿ ನಾವು 5 ಯಾವೆಲ್ಲ ಗೊತ್ತಾ? 5 ರಸಗಳು ಹೇಳ್ತೀರಾ ಯಾರಾದ್ರೂ? 5 ರಸ: ಶಾಂತರಸ, ಸಾಕ್ಷ್ಯರಸ, ದಾಸ್ಯರಸ, ಸಾಕ್ಷ್ಯರಸ, ವಾತ್ಸಲ್ಯ ರಸ, ವಾತ್ಸಲ್ಯ, ಮಾಧುರ್ಯ ರಸ. ಮಾಧುರ್ಯ ರಸ. ಮಾಧುರ್ಯ. ನಾವು ನೋಡ್ಬೋದಲ್ವಾ ನಮ್ಮ ಹೇಗೆ ನಮ್ಮ ಅರ್ಜುನ ಸಖ್ಯದಲ್ಲಿ, ನಂತರ ನಮ್ಮ ಇವರು ಆಂಜನೇಯ ಅವರು, ಮತ್ತೆ ನಮ್ಮ ರಾಧಾರಾಣಿ ಮಾಧುರ್ಯ ರಸ, ಯಶೋದಮಯಿ ಅವರೆಲ್ಲ ಹೇಗೆ ಅಂದ್ರೆ ಭಗವಂತನನ್ನ ಪ್ರೀತಿ ಮಾಡ್ತಾರೆ. ಆ ರಸದಲ್ಲಿ ನಾವು ಕೂಡ ಭಗವಂತನನ್ನ ಆನಂದಿಸಬಹುದು ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಅಂದ್ರೆ ಬೆಳಕು ಎಲ್ಲೆಡೆಯೂ ಹರಡುವಂತೆ ನಾವು ಕೂಡ ತಕ್ಷಣವೇ ಹೇಗೆ ಪ್ರಕಾಶವಾಗ್ತದೆ ಆ ಭಗವಂತನನ್ನ ನೋಡಿದಾಗ ಅನ್ನೋದನ್ನ ನಾವು ಈ ಭಕ್ತಿ ರಸಾಮೃತ ನಮ್ಗೆ ಕಲಿಸ್ತದೆ. ಈ ಭೌತಿಕ ಜಗತ್ತಿನಲ್ಲಿ ಅಂದ್ರೆ ನಾವ್ ಹೇಗ್ ಬದುಕ್ಬೇಕು, ನಾವ್ ಈ ಮೊದಲು ಹೇಗೆ ಬದುಕಿದ್ವಿ, ಇದೇ ನಮ್ಮ ಬದುಕು ಅಂತ ತಿಳ್ಕೊಂಡಿದ್ವಿ. ಆದ್ರೆ ಈಗ ಬದುಕಿದ್ದು ಮತ್ತೆ ಮುಂದೆ ಬದುಕುವುದನ್ನ ಸಹ ನಮ್ಗೆ ಇಲ್ಲಿ ಹೇಳ್ತಿದ್ದಾರೆ. ಹೇಗೆ ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ಇಷ್ಟ ದಿನ ಏನ್ ಮಾಡ್ತಾ ಇದ್ವಿ ನಾವು, ಓಕೆ ನಾವು ಬದುಕಿದ್ದೆ ದಾರಿ, ನಾವು ಈಗ ಇದೆ ಅಂತ. ಆದ್ರೆ ಇನ್ನು ಮುಂದಿನ ಜೀವನವನ್ನು ಕಲಿಸಿಕೊಳ್ಳುವಂತದ್ದು ನಮ್ಮ ಭಕ್ತಿ ರಸಾಮೃತ ಸಿಂಧುವಲ್ಲಿ ನಾವು ಕಲಿಬಹುದು. ಅದೇ ರೀತಿ ನಾವು ಮುಂದಕ್ಕೆ ಮಾಡಿ ಮತ್ತೆ ಈಗ ನಾನು ಮತ್ತೆ ಹೇಳ್ತೀನಿ. ಅದೇ ರೀತಿ ನೆಕ್ಸ್ಟ್ ಈ ಭಕ್ತಿ ರಸಾಮೃತ ಸಿಂಧು ಯಾರಿಗಾಗಿ ನೋಡಿ, ಎಲ್ಲರಿಗಾಗಿ. ಅಂದ್ರೆ ಜೀವನದಲ್ಲಿ ಗೊಂದಲ ಮತ್ತು ನಿರಾಶೆಗೊಂಡವರಿಗೆ ಮತ್ತು ವಿಶೇಷವಾಗಿ ಕೃಷ್ಣ ಪ್ರಜ್ಞೆಯ ಆಂದೋಲನದಲ್ಲಿ ತೊಡಗಿರುವ ವ್ಯಕ್ತಿಗಳಿಗೆ. ನೋಡ್ರಿ, ಜೀವನದಲ್ಲಿ ನಮ್ಗೆ ತುಂಬಾ ಗೊಂದಲ ಆಗ್ತದೆ, ನಿರಾಶೆ ಆಗ್ತದೆ. ನಾವು ಭಗವದ್ಗೀತೆಯಲ್ಲಿ ನೋಡಬಹುದು ಯಾವಾಗ ಅಂದ್ರೆ ಈ ಭಕ್ತಿ ರಸಾಮೃತ ನಮಗೇನ್ ಯಾರಿಗಾಗಿ ಅಂದ್ರೆ ನಮಿಗೋಸ್ಕರನೇ ಬರ್ದಿದ್ದಾರೆ. ಅಂದ್ರೆ ನಾವು ಭಕ್ತಿಯನ್ನ ಹೆಚ್ಚು ಮಾಡ್ಲಿಕ್ಕೆ. ಈಗ ನಾವು ಭಗವದ್ಗೀತೆಯಲ್ಲಿ ಕೇಳಿದ್ದೇವೆ ಹೇಗೆ ಅಂದ್ರೆ ಭಗವದ್ಗೀತೆಯಲ್ಲಿ ಮೊದಲ ಬಾರಿಗೆ ನಮ್ಮ ಅರ್ಜುನ ಅವ್ರು ಹೇಳ್ತಾರೆ,
ನೋಡ್ರಿ ಕಾರ್ಪಣ್ಯ ದೋಷ ಉಪಹತ್ ಸ್ವಭಾವ ಪೃಚ್ಛಾಮಿ ತ್ವಂ ಧರ್ಮ ಸಮೂಢಚೇತಃ ಯತ್ ಶೈಷಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸೆ ಅಹಂ ಶಾದಿ ಮಾಂ ತ್ವಾಂ ಪ್ರಪಂದಲ ಆದ ನಂತರ ಇಲ್ಲಿ ನೋಡ್ರಿ ಜೀವನದಲ್ಲಿ ಗೊಂದಲ ಮತ್ತು ನಿರಾಶೆಗೊಂಡವರಿಗೆ ಮತ್ತು ಅಂತ ಅಲ್ಲಿ ಹೇಳ್ತಾರೆ. ಅದೇ ರೀತಿ ಅಲ್ಲಿ ಅರ್ಜುನನ ಮೂಲಕ ಭಗವಂತ ನಮಗೆ ಅಲ್ಲಿ ಕೂಡ ಉತ್ತರ ಕೊಡ್ತಾರೆ. ಹೇಗೆ ಅಂದ್ರೆ ಅವ್ರ ಗೊಂದಲಕ್ಕೆ ನನ್ಗೆ ಅರ್ಜುನ ಭಗವಂತಗೆ ಕೇಳ್ತಾರೆ, ನನ್ಗೆ ನಾನ್ ತುಂಬಾ ಅಂದ್ರೆ ನಿನ್ನ ಶಿಷ್ಯನಾಗಿದ್ದೇನೆ, ನಾನು ಸಂಪೂರ್ಣವಾಗಿ ನಿನ್ಗೆ ಶರಣಾಗಿದ್ದೇನೆ, ನಾನು ಗೊಂದಲದಲ್ಲಿದ್ದೇನೆ, ನನ್ಗೆ ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ, ದಯವಿಟ್ಟು ಹೇಳಿ ಅಂತ ಭಗವಂತನನ್ನ ಅವರು ಬೇಡ್ಕೊಳ್ತಾರೆ. ಆಗ ಭಗವಂತ ಹೇಳ್ತಾರೆ ಏನಂತ, ನಂತರ ಅವರು 2ನೇ ಅಧ್ಯಾಯದಿಂದ ಹೇಳ್ತಾರಲ್ವಾ, ನಾವು ದೇಹ ಅಲ್ಲ ಆತ್ಮ ಅಂತ ನಾವು ತಿಳಿದಾಗ ಮಾತ್ರ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಹೋಗ್ಬೋದು ಅನ್ನೋದನ್ನ ನಾವು ನೋಡ್ಬೋದು. ಈಗ ಪರಿಚಯ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಮಂಗಳಾಚರಣೆ ಅದು ಆಯ್ತು. ಪುಸ್ತಕದ ವಿಷಯಗಳ ಸಂಕ್ಷಿಪ್ತ ವಿವರಣೆಯನ್ನ ನಾವು ನೋಡ್ಬೋದು. ಶುದ್ಧ ಭಕ್ತಿ ಸೇವೆ ವ್ಯಾಖ್ಯಾನ ಅಂದ್ರೆ ಪರಿಚಯ, ಅಂದ್ರೆ ನಾವು ಭಕ್ತಿ ರಸಾಮೃತದ ಮೊದಲ ಪರಿಚಯವನ್ನ ನಾವು ನೋಡ್ಬೋದು. ವಾಸ್ತು ಉದ್ದೇಶವನ್ನ ವ್ಯಾಖ್ಯಾನಿಸುವುದು, ನಮಸ್ಕಾರ ಅರ್ಪಿಸುವುದು, ಆಶೀರ್ವಾದ ಅರ್ಪಿಸುವುದು ಅಥವಾ ಆಹ್ವಾನಿಸುವುದು. ನೆಕ್ಸ್ಟ್ ಮಾತಾಜಿ. ವಾಸ್ತು ಉದ್ದೇಶ ವಾಕ್ಯ 1 ನಮಸ್ಕಾರ, ಆಶೀರ್ವಾದ, ಮಂಗಳಾಚರಣೆಯಲ್ಲಿ ಗುರು ಅದು ಮತ್ತೆ ನಾವು ಓದ್ಬೋದು. ವೈಷ್ಣವ ವಂದನ ಹೇಗ್ ಮಾಡೋದು ಅನ್ನೋದನ್ನ ನಾವು ಈ ಪಠ್ಯದಲ್ಲಿ ನಾವು ನೋಡ್ಬೋದು. ಅಖಿಲ ರಸಾಮೃತ ಮೃತ್ಯು ಅಂದ್ರೆ ಈಗ ನಾವು ಹೇಳಿದ್ವಿ ಅಲ್ಲ, ಅಂದ್ರೆ ಭಕ್ತಿ ರಸಾಮೃತ ಸಿಂಧುವನ್ನ ನಾವು ಯಾವ ರೀತಿ ಅದರದ ಅರ್ಥ ವಾಸ್ತು ನಿರ್ದೇಶ. ಅಖಿಲ ರಸಮತ ಮೃತ್ಯು ಪ್ರಸಮರ ರುಚಿರುದ್ಧ ತಾರಕ ಪಾಲಿ ಕಲಿತ ಛಾಯೆ ಲಲಿತೋರಾದ ಪ್ರಾಯನ್ ವಿದುರ ಜಯತೆ. ಅಂದ್ರೆ ಹೇಗೆ ನಾವು ಭಕ್ತಿ ರಸವನ್ನ ನಾವು ನೋಡ್ಬೋದು ಅನ್ನೋದನ್ನ ಈಗಾಗಲೇ ನಾವು ನೋಡಿದ್ದೇವೆ. ನೆಕ್ಸ್ಟ್ ಮಾತಾಜಿ. ಕೃಷ್ಣನು ಅಖಿಲ ರಸ ಮೃತ್ಯು. ನಾವು 12 ರಸದಲ್ಲಿ ಅಂದ್ರೆ ಎಲ್ಲಾ ರಸಗಳ ಜಲಾಶಯ 12 ರಸಗಳನ್ನ ನಾವು ನೋಡ್ಬೋದು. ಮತ್ತೆ ಅಮೃತ, ಮೃತ್ಯು, ಸರ್ವೋಚ್ಚ ಆನಂದದ ಶಾಶ್ವತ ರೂಪವನ್ನ ನೋಡಬಹುದು. ನಂತರ ಪ್ರಾಥಮಿಕ ರಸಗಳು ಈಗಾಗಲೇ ಹೇಳಿದ್ದೀರಾ, 7 ದ್ವಿತೀಯ ರಸಗಳು ನೋಡಿ. ಮತ್ತೆ ತಟಸ್ಥತೆ, ಶಾಂತ ಅಂದ್ರೆ ಸೇವಕತ್ವ ಯಾವ ರೀತಿ ನೋಡಬಹುದು, ದಾಸ್ಯದಲ್ಲಿ ನಾವು ನೋಡಬಹುದು. ಮತ್ತೆ ಸ್ನೇಹಕ್ಕಾಗಿ ಸಖ್ಯ, ಮಾತೃತ್ವತೆ, ವಾತ್ಸಲ್ಯ ಹೇಗೆ ನಮ್ಮ ಯಶೋದಮಯ ಹಾಗೆ ನಾವು ನೋಡ್ಬೋದು. ಹಾಸ್ಯರಸ, ಅಶ್ವದಳ, ವೀರ, ಕೋಪ ಅಂದ್ರೆ ಭಗವಂತನ ನಮಗೆ ಒಂದಕ್ಕೆ ಬರ್ತದೆ, ಅದನ್ನ ನಾವು ಸಂಕ್ಷಿಪ್ತವಾಗಿ ಜಸ್ಟ್ ಕೊಟ್ಟಿದ್ದಾರೆ ನೋಡ್ರಿ. ಭಗವಂತನ ರಸಗಳಲ್ಲಿ ನಾವೀಗ ನೃತ್ಯ ಮಾಡುವಾಗ ಅದರೆಲ್ಲ ರಸಗಳನ್ನ ತೋರಿಸ್ತಾರಲ್ಲ, ಹಾಸ್ಯ, ಅಶ್ವದಳ, ಕೋಪ, ಭೀತಿ, ಭಯ, ರೌದ್ರ, ಸಹಾನುಭೂತಿ ಅಂದ್ರೆ ಕರುಣೆ, ಭೀಕರತೆ, ಭಯ, ಅದ್ಭುತ ಅದೆಲ್ಲ ನಾವು ನೋಡ್ಬೋದು. ನೆಕ್ಸ್ಟ್ ಮಾತಾಡಿ. ಓಕೆ, 3 ಗೋಪಿಗಳ ವರ್ಗಗಳು: ಕಡಿಮೆ ಶ್ರೇಷ್ಠತೆ, ಮಧ್ಯಮ ಶ್ರೇಷ್ಠತೆ, ಸರ್ವೋಚ್ಚ ಗೋಪಿ, ತಾರಕ. ಅಂದ್ರೆ ಗೋಪಿಗಳ ವರ್ಗಗಳನ್ನ ನಾವು ಮುಂದೆ ನೋಡ್ಬೋದು. ಅದು ನೆಕ್ಸ್ಟ್ ಕಡಿಮೆ ಶ್ರೇಷ್ಠತೆ ತಾರಕ, ಮತ್ತೆ ಫಲಿಕ ಕೃಷ್ಣನ ನಿಯಂತ್ರಿಸಿದ ಶ್ರೇಷ್ಠತೆ, ಶ್ಯಾಮಲ, ಲಲಿತ ಕೃಷ್ಣನು ಅವರನ್ನ ಸಮಾನವಾಗಿ ಸ್ವೀಕರಿಸುತ್ತಾರೆ. ನಂತರ ಸರ್ವೋಚ್ಚ ಗೋಪಿ ರಾಧಾ, ಕೃಷ್ಣ ಅವಳಿಗೆ ಆನಂದವನ್ನ ನೀಡ್ತಾರೆ. ಹೇಗೆ ಭಗವಂತ ರಾಣಿಯು ಮಾಧುರ್ಯ ರಸದಲ್ಲಿ ಹೇಗೆ ಅವರು ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ಪ್ರೇಮ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ಹೊಲಕ್ಕೂ ಬಂದೇತು.
ಅವ್ನ್ ತಿನ್ನ ಒಟ್ಟ ಮಧ್ಯಾಹ್ನ ಎಲ್ಲಿರ್ತಾನ ಬಿಡ್ತಾನ ಗೊತ್ತಿಲ್ಲ. ಬಟ್ ಒಂದ್ ಹೊಟ್ಟು ಊಟ ಮಾಡಿ ತಿಂತೀನಿ. ಅಲ್ಲಿ ತಿನ್ಲಿ ಬಿಡ್ಲಿ. ಹರೇ ಕೃಷ್ಣ ಮಾತಾಜಿ, ಮ್ಯೂಟ್ ಆಗಿದಾರಾ? ಇಲ್ಲ ಮಾತಾಜಿ, ಹೌದು ಅವ್ರು ಮ್ಯೂಟ್ ಆಗಿದ್ದಾರೆ. ಮ್ಯೂಟ್ ಆಗಿದ್ದಾರೆ. ಹರೇ ಕೃಷ್ಣ. ಹರೇ ಫುಲ್ ಕೇಳಿಲ್ವಾ? ಸಾರಿ. ಮಾತಾಜಿ ಇಲ್ಲ ಮ್ಯೂಟ್ ಮಾತಾಜಿ. ಆಗಿದ್ದೀನಿ. ಇಲ್ಲ ಮಾತಾಜಿ, ಮ್ಯೂಟ್ ಆಗಿತ್ತು ಮಾತಾಜಿ. ಕೇಳಿಸ್ಲಿಲ್ವಾ? ಎಲ್ಲಿಂದ? ಇದು ಈಗ ಇಲ್ಲಿ ಬಂದಿದೆಯಲ್ಲ ಭಕ್ತರು ಮತ್ತೆ ಸಮುದ್ರದ ದೊಡ್ಡ ಮೀನುಗಳು, ಇದರ ಬಗ್ಗೆ ಗೊತ್ತಾಗ್ಲಿಲ್ಲ ಮಾತಾಜಿ, ನೀವು ಹೇಳಿ ಕೇಳಿಲ್ಲ. ಓಕೆ ಮಾತಾಜಿ, ಹರೇ ಕೃಷ್ಣ. ಇಲ್ಲಿ ಹೇಳ್ತಾರೆ ಭಕ್ತರು ಮತ್ತು ಸಮುದ್ರದ ದೊಡ್ಡ ಮೀನುಗಳ ನಡುವಿನ ಹೋಲಿಕೆಗಳು. ನಾವು ಹೇಗೆ ಸಾಗರದಲ್ಲಿ ಸಂತೋಷದಿಂದ ಈಜುವುದು ಅಂದ್ರೆ ನಾವು ನೋಡ್ತಾ ಇದೀವಿ ಇಲ್ಲಿ ಹೇಗೆ ಈ ಸಾಗರಕ್ಕೆ ಮಿತಿ ಇಲ್ಲ. ಅಂದ್ರೆ ಭಗವಂತನ ಜೊತೆಗೆ ಸಿಗುವ ಸಂತೋಷ ನಮ್ಗೆ ಯಾವುದೇ ರೀತಿಯಲ್ಲಿ ಮಿತಿ ಇರುವುದಿಲ್ಲ. ಅದನ್ನ ನಾವು ಸಂತೋಷದಿಂದ ಈಜ್ಬೋದು ಅನ್ನೋದನ್ನ ನಾವು ಈ ಸ್ಲೈಡ್ಸ್ ಅಲ್ಲಿ ನೋಡ್ಬೋದು. ನದಿಗಳನ್ನ ನಿರ್ಲಕ್ಷಿಸುವುದು ಅಂದ್ರೆ ನಾವು ಏನ್ ಮಾಡ್ತೀವಿ, ಸಾಗರವನ್ನ ನೋಡಿದ್ರೆ ನದಿಗಳಲ್ಲೇ ನಾವು ಈಜ್ತಾ ಇದೀವಿ. ಅಂದ್ರೆ ಆ ಜಾಲದಲ್ಲೇ ಇದ್ದೇವೆ ನಾವು, ಆ ಸುಳಿಯಲ್ಲೇ ಇದ್ದೇವೆ ನಾವು, ಭಯ ನಮ್ಗೆ. ಆದರೆ ನಾವು ಭಕ್ತಿಯನ್ನ ಮಾಡಿದಾಗ ಏನಾಗ್ತದೆ, ಆ ಜಾಲದಿಂದ ಆ ಸಮಯದಿಂದ ನಾವು ಭಯವನ್ನ ಬಿಡಬಹುದು ನೋಡಿ. ಅದು ಜಾಲದ ಭಯವಿಲ್ಲ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಮಾತಾಜಿ. ಸಾಗರ. ಓಕೆ, ಇಲ್ಲಿ ನೋಡಿದರೆ ಇಲ್ಲಿ ನೋಡ್ರಿ, ಭಕ್ತಿ ರಸಾಮೃತ ಸಿಂಧು ಹೇಗೆ ಅಂದ್ರೆ ಭಾಗ 1 ಭಾಗ 2 ಹೇಗೆ 4 ಭಾಗವನ್ನ ಮಾಡಿದರೆ, ಪೂರ್ವ ಸಾಗರ, ದಕ್ಷಿಣ ಸಾಗರ, ಪಶ್ಚಿಮ ಸಾಗರ, ಉತ್ತರ ಸಾಗರ ಅಂತ ನೋಡ್ಬೋದು. ಭಕ್ತಿ ಸೇವೆಯ ವೈವಿಧ್ಯಗಳು, ಭಗವದ್ ಭಕ್ತಿ ಹೇಗೆ ಭೇದ ಅಂದ್ರೆ ಅಲೆ 4 ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಿಮ್ದು ವಾಯ್ಸ್ ಕ್ಲಿಯರ್ ಇಲ್ಲ ಮಾತಾಜಿ, ವಾಯ್ಸ್ ಕ್ಲಿಯರ್ ಇಲ್ಲ ಮಾತಾಜಿ, ಬ್ರೇಕ್ ಆಗ್ತಾ ಇದೆ. ಈಗನೂ ಆಗ್ತಾ ಇದೆಯಾ ಮಾತಾಜಿ? ನೆಟ್ ಎಲ್ಲಿ ಹೋಗೋದು ಕೃಷ್ಣ ಪ್ಲೀಸ್. ಈಗ ಮಾತಾಜಿ ಓಕೆ ಮಾತಾಜಿ, ಓಕೆ ಮಾತಾಜಿ, ಓಕೆನಾ? ಹರೇ ಕೃಷ್ಣ. ಓಕೆ ಮಾತಾಜಿ. ಈಗ ಓಕೆ, ನಾವು ಹೇಗೆ ಭಗವಂತನನ್ನ ನೋಡ್ಬೋದು ನಾವು ಇಲ್ಲಿ. ಸಾಮಾನ್ಯ ಭಕ್ತಿ ಅಂದ್ರೆ ನಾವು ಸಾಮಾನ್ಯವೀಗ ಮಾಡ್ತಾ ಇರೋದೇನು ಅಂದ್ರೆ ಅದ್ರಲ್ಲಿ ನಾವು ಅಧ್ಯಾಯ 1ರಲ್ಲಿ ನಮ್ಗೆ ಅದು ಪರಿಚಯ ಮಾಡ್ತಾರೆ, ಸಾಮಾನ್ಯ ಭಕ್ತಿಯ ಬಗ್ಗೆ ಹೇಳ್ತಾರೆ. ಅದೇ ರೀತಿ ಸಾಧನ ಭಕ್ತಿಯನ್ನ ನಮ್ಗೆ ಅಧ್ಯಾಯ 2ರಲ್ಲಿ ನಮ್ಗೆ ಹೇಳ್ತಾರೆ. ಅದೇ ರೀತಿ ಭಾವ ಭಕ್ತಿ, ಈಗ ನಾವು 4 ಅಲೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಸಾಮಾನ್ಯ ಭಕ್ತಿ, ಸಾಧನ ಭಕ್ತಿ, ಭಾವ ಭಕ್ತಿ, ನಂತರ ಪ್ರೇಮ ಭಕ್ತಿ. ಅಂದ್ರೆ ಇಲ್ಲಿ 4 ವಿಭಾಗಗಳಾಗಿ ಮಾಡಿದ್ದಾರೆ. ಹೇಗೆ ಅಂದ್ರೆ ನಮ್ಗೆ 4 ವಿಭಾಗಗಳ ದಿಕ್ಕುಗಳಾಗಿ ಅವರು ಮಾಡಿದ್ದಾರೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಹೀಗೆ ನಾವು ನೋಡಬಹುದು. ಅಂದ್ರೆ 4 ಲಾಸ್ಟಿಗೆ ಪ್ರೇಮ ಭಕ್ತಿ ನೋಡಿ, ದೇವರ ಪ್ರೀತಿ ಅಂದ್ರೆ ಅಧ್ಯಾಯ 19ರಲ್ಲಿ ನಾವು ನೋಡ್ಬೋದು. ಹೇಗೆ ಅಂತಂದ್ರೆ ಪೂರ್ವ ಅಂದ್ರೆ ಪ್ರಥಮ ಲಹರಿ, ಹೇಗೆ ಸಾಮಾನ್ಯ ಭಕ್ತಿ ಬಗ್ಗೆ ಹೇಳ್ತಾರೆ ಏನಂದ್ರೆ ಉತ್ತಮವಾದ ಭಕ್ತಿ ಅಂದ್ರೆ ದ್ವಿತೀಯ ಲಹರಿ ಸಾಧನ ಭಕ್ತಿ ಅಂದ್ರೆ ರಾಘಾನು ಭಕ್ತಿ ಅಥವಾ ವೈದಿಕ ಭಕ್ತಿಯ ಬಗ್ಗೆ ನಮ್ಗೆ ಹೇಳ್ತಾರೆ. ಈಗ ಪೂರ್ವ ವಿಭಾಗದ ಅವಲೋಕನ ಹೇಗೆಂದ್ರೆ ಭಗವಂತ ಹೇಗೆ ನಮ್ಗೆ ಸಾಧನೆಯ ಮೂಲಕ ಮೊದಲು ನಾವು ಸಾಮಾನ್ಯವಾಗಿ ಸಾಧನೆ ಮಾಡ್ತೀವಿ. ಇವಾಗ ನಮಗೆ ಸಾಮಾನ್ಯ ಅಂತಂದ್ರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮಂಗಳಾರತಿಯನ್ನ ನೋಡ್ತೀವಿ, 16 ಜಪವನ್ನ ಮಾಡ್ತೇವೆ, ಅದು ನಮ್ಗೆ ಸಾಧನ ಅಂತ ಅಲ್ವಾ. ಆ ನಂತರ ನಾವು ಏನ್ ಮಾಡ್ತೀವಿ ಅದಂದ್ರೆ ಸಾಮಾನ್ಯ ಅಂದ್ರೆ ಈಗ ಇನ್ನು ಬಿಗಿನರ್ಸ್ ನಾವು ಅಲ್ವಾ ಸಾಮಾನ್ಯವಾಗಿ. ನಂತರ ಏನಾಗ್ತದೆ ಸಾಮಾನ್ಯವಾಗಿ ಸಾಧನ ಮಾಡ್ತೇವೆ. ಸಾಧನ ಅಂದ್ರೆ ಏನು,
ದಿನನಿತ್ಯ ಏನ್ ಮಾಡ್ತಾ ಇದ್ದೀವಿ ನಾವು ಗುರುಗಳು ಹೇಳಿದಾಗೆ ನಾವು ಮಂಗಳಾರತಿ ನೋಡೋದು ಹಾಗೆ ಅದಕ್ಕಿಂತ ನಾವು ಮೇಲೆ ಹೋಗಿ ಭಾವದಲ್ಲಿ ಹೇಗೆ ಭಾವ ಭಗವಂತನ ಬಗ್ಗೆ ಅಂದ್ರೆ ಎಲ್ಲವನ್ನ ಭಗವಂತನನ್ನ ನೋಡೋದು, ನಾವು ಭಾವದಲ್ಲಿ ಮಾಡೋದು. ಏನೇ ಒಂದು ನಾವು ತಗೊಳ್ಳುವಾಗ ಈಗ ನಾವು ಪ್ರತಿಯೊಂದು ನಾವು ವಸ್ತುವಿನಲ್ಲೂ ಭಗವಂತನನ್ನೇ ಕಾಣೋದು, ನಂತರ ಅಲ್ಲಿ ಪ್ರೀತಿಯನ್ನ ಮಾಡುವುದು, ಪ್ರೇಮ ಯಾವ ರೀತಿ ನಾವು ಪ್ರೇಮವನ್ನ ಮಾಡಬಹುದು ಅಂತ ನಾವು ನೋಡ್ಬೋದು. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಸಮುದ್ರವನ್ನು 4 ವಿಭಾಗಗಳಾಗಿ ವಿಂಗಡಿಸುವಂತೆ ಭಕ್ತಿ ರಸಾಮೃತ ಸಿಂಧುವನ್ನ 4 ಭಾಗಗಳಾಗಿ ಅವರು ವಿಂಗಡಿಸ್ತಾರೆ. ಅದೇ ರೀತಿ 1ರಿಂದ 19 ಅಧ್ಯಾಯಗಳು ಸಾಮಾನ್ಯ ಭಕ್ತಿ ಎಂದರೆ ಏನು ಅಂದ್ರೆ, ನಾವು ದೇವಸ್ಥಾನಕ್ಕೆ ಹೋಗುದು, ಗುರುಗಳನ್ನ ಹೇಳಿದ್ದನ್ನ ನಾವು ಮಾಡಬಹುದು ಹೀಗೆ. ಅದೇ ರೀತಿ ವೈದಿಕ ಮತ್ತು ಸಾಧನ ಭಕ್ತಿ, ರಾಗಾನುಭಕ್ತಿ, ಸ್ವಯಂ ಪ್ರೇರಣೆಯಿಂದ ಮಾರುವಂತ ಭಕ್ತಿಯನ್ನ ನಾವು ಏನಾಗ್ತಿದೆ ಸ್ವಯಂ ಪ್ರೇರಣೆ ಅಂದ್ರೆ, ರಾಗಾನುಭಕ್ತಿ ಅಂದ್ರೆ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ಅಂದ್ರೆ ನಾವು ಸ್ವಇಚ್ಛೆ. ಈಗ ಗುರುಗಳನ್ನ ಹೇಳಿದ್ದಾಯ್ತು, ಹಂತ ಹಂತವಾಗಿ ನಾವು ಮಾಡಿ ಆಯ್ತು, ನಂತರ ಏನ್ ಮಾಡ್ತೀವಿ ನಾವೇ ಸ್ವಯಂ, ಹೌದು ನಾವು ದಿನನಿತ್ಯ ಮಾಡ್ಬೇಕು, ಅವ್ರು ಹೇಳಲಿಲ್ಲದ್ರೂ ಸಹ ನಾವು ಮುಂದಕ್ಕೆ ಹೋಗ್ಬೇಕು. ಅದನ್ನೇ ನಾವೇನ್ ಮಾಡ್ತೀವಿ, ರಾಗಾನುಭಕ್ತಿ ಅನ್ನೋದನ್ನ ನಾವು ಮುಂದಕ್ಕೆ ನೋಡ್ಬೋದು. ಅದೇ ರೀತಿ ನಾವು ರಾಗಾನುಭಕ್ತಿ ಸ್ವಯಂ ಪ್ರೇರಣೆಯಿಂದ ಮಾಡುವಂಥದ್ದು. ನಂತರ ಆ ಭಕ್ತಿಯನ್ನ ಯಾವ ರೀತಿ ಮಾಡ್ಬೇಕು, ಆ ಭಕ್ತಿಗೆ ನಮ್ಗೆ ಏನ್ ಮಾಡ್ಬೇಕು ಅಥವಾ ಏನ್ ಮಾಡ್ಬಾರ್ದು ಅನ್ನೋದನ್ನ ನಾವು ಒಂದು ಶ್ಲೋಕದಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ನಾವು ನೋಡ್ಬೋದು. ಅನ್ಯಾಭಿಲಾಷ ಶೂನ್ಯಂ ಮಾತಾಜಿ ಮತ್ತೆ ನಿಮಿಷ. mute ಆಗಿದ್ದಾರೆ. ಹರೇ ಕೃಷ್ಣ ಮಾತಾಜಿ, ವಾಯ್ಸ್ ಕೇಳ್ತಾ ಇಲ್ಲ. ಹರೇ ಕೃಷ್ಣ. ಎಲ್ಲಿ ಹೋಗ್ಬೋದು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶುದ್ಧ ಇಲ್ಲ ಮಾತಾಜಿ, ನಾ ಎಲ್ಲಾ ಕಡೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಪ್ರಾಬ್ಲಮ್ ಇದೆ ಇಲ್ಲಿ, ಎಂತ ಮಾಡೋದು ಗೊತ್ತಾಗ್ತಿಲ್ಲ. ಮೇಲೆ ಹೋಗ್ಬೇಕು, ಮತ್ತೆ ಸೌಂಡ್ ಬರ್ತದೆ ಮಾತಾಜಿ. ಪ್ರಾರ್ಥನೆ ಮಾಡ್ತಿದಾರಲ್ಲ ಟೆಂಪಲ್ ಅಲ್ಲಿ, ಸೌಂಡ್ ಬರ್ತದೆ, ಅದಕ್ಕೆ ನಾನು ಇಲ್ಲಿದ್ದೇನೆ. ಬಟ್ ಎಂತ ಆಯ್ತು ಮಾತಾಜಿ, ಕಂಟಿನ್ಯೂ ಮಾಡಿ. ಈಗ ಕೇಳಿದ್ರೆ ಆಯ್ತು ಮಾಡು. ಮಾತಾಜಿ ಕೇಳಿಸ್ತಾ ಮಾಡು. ಇದೆ ಸ್ವಲ್ಪ ಮಾತಾಜಿ. ನೆಕ್ಸ್ಟ್ ವೀಕ್ ಇಂದ ಕರೆಕ್ಟ್ ಇದ್ ಮಾಡುವ, ನೆಕ್ಸ್ಟ್ ಬೇರೆ ಕಡೆ ಹೋಗ್ತೀನಿ ಮಾತಾಜಿ. ಅದೇ ರೀತಿ ನಾವು ನೋಡ್ಬೋದು ಯಾವ ರೀತಿ ನಾವು ಭಕ್ತಿ ಅಂದ್ರೆ ರಾಗಾನುಭಕ್ತಿ ಸ್ವಯಂ ಪ್ರೇರಣೆಯಿಂದ ನಾವು ನೋಡ್ಬೋದು ಮುಂದೆ ಬರುವ ದಿನಗಳಲ್ಲಿ. ಅದೇ ರೀತಿ ನಮ್ಗೆ ಯಾವ್ದು ಶೂನ್ಯ, ಯಾವ್ದು ಅಂದ್ರೆ ಅನ್ಯಾಭಿಲಾಷ ಶೂನ್ಯ ಅನ್ನೋದನ್ನ ನಾವು ನೋಡ್ಬೋದು. ಅಂದ್ರೆ ಇಂಪಾರ್ಟೆಂಟ್ ಆಗಿ ನಾವು ಹೇಳೋದಂದ್ರೆ, ಭಕ್ತಿ ಸೇವೆ ಒಂದೇ ಒಂದು ಬಗೆಯ ವ್ಯವಸಾಯ ಉದ್ಯಮ ಅಂತ ಹೇಳ್ಬೋದು. ಏಕೆಂದ್ರೆ ಭಕ್ತಿ ಸೇವೆ, ನಾವು ಹೇಗೆ ಭಕ್ತಿ ಸೇವೆ ಮಾಡ್ತೀವಿ, ಈಗ ನಾವು ಒಬ್ಬ ರೈತ ಉದಾಹರಣೆ ಕೊಡ್ಬೇಕಂದ್ರೆ, ಅವನು ವ್ಯವಸಾಯವನ್ನ ಮಾಡ್ತಾನೆ. ಹೇಗೆ ಮಾಡ್ತಾನೆ? ಮೊದಲು ಅವನು ವ್ಯವಸಾಯ ಅಂದ್ರೆ ಎತ್ತುಗಳಿಂದ ಉಳ್ತಾನೆ ಅಲ್ವಾ, ಭೂಮಿಯನ್ನ ಉಳ್ತಾನೆ, ನಂತರ ಬೀಜವನ್ನ ಬಿತ್ತುತ್ತಾನೆ, ನಂತರ ಅದು ಗಿಡವಾಗಿ ಬರ್ತದೆ, ನಂತರ ಅದು ಬೆಳೆಯನ್ನ ಕೊಡ್ತದೆ. ಆ ಬೆಳೆ ಏನಾಗ್ತದೆ, ಎಲ್ಲರಿಗೆ ಆಹಾರದಿಂದ ನಮ್ಗೆ ಏನು ಭಗವಂತಗೆ ಪ್ರಸಾದ ಮಾಡ್ತೇವೆ. ಹೀಗೆ ಹಂತವಾಗಿ ವ್ಯವಸಾಯ. ಅದೇ ರೀತಿ ಭಕ್ತಿಯಲ್ಲಿ ನಾವು ಏನಾಗ್ತದೆ, ವ್ಯವಸಾಯವಾಗಿ ನಾವು ಭಗವಂತನನ್ನ ಹಂತ ಹಂತವಾಗಿ ನಾವು ಮಾಡ್ಬೇಕು ಅನ್ನೋದನ್ನೇ ಭಕ್ತಿ ಸೇವೆ ಒಂದು ಬಗೆಯ ವ್ಯವಸಾಯೋದ್ಯಮ ಅನ್ನೋದನ್ನ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಹೇಳಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಮತ್ತು ಶ್ರೀ ರೂಪ ಗೋಸ್ವಾಮಿಯವರಿಗೆ ನಾವ್ ಹೇಳ್ಬೋದು ರಸಾಚಾರಿ ಎಂದು ಕರೀತಾರೆ ಅವರನ್ನ. ಅಂದ್ರೆ ಈ ರಸವನ್ನ, ಅಮೃತ ರಸವನ್ನ ನಮ್ಗೆ ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿ ಅವರಿಗೆ ಹೇಳಿದ್ದಾರೆ ಅಲ್ವಾ. ಇಬ್ಬರು ರಸಾಚಾರ್ಯರು ಅಂತ ನಾವು ಕರಿಬಹುದು ಮೇನ್ ಆಗಿ ನಾವು. ಹೇಗೆಂದ್ರೆ ಅವರಿಬ್ಬರು ನಮ್ಗೆ ಒಂದು ರಸಾಮೃತವನ್ನ ಕೊಟ್ಟಿದ್ದಾರೆ. ಈ ಭಕ್ತಿ ರಸಾಮೃತವನ್ನ ನಾವು ಆಳವಾಗಿ ಚಿಂತನೆಯನ್ನ ಮಾಡುತ್ತಾ ಹೋದ್ರೆ ನಾವು ಭಗವಂತನಡೆಗೆ ನಾವು ಏನು ಯಾವ ರೀತಿಯ ನಾವು ಐಹಿಕ ಬಯಕೆಯನ್ನ ಹಂತ ಹಂತವಾಗಿ ನಾವು ಅದನ್ನ ಕಡಿದು ಹೋಗ್ಬೋದು ಮುಂದಕ್ಕೆ ಅನ್ನೋದನ್ನ ನಾವು ಈ ಚೈತನ್ಯ ನಮ್ಮ ಚೈತನ್ಯ ಮಹಾಪ್ರಭುಗಳು ಹೇಳಿದಾಗೆ ನಾವು ಮುಂದಕ್ಕೆ ಹೋಗ್ಬೋದು ಅನ್ನೋದನ್ನ ಈ ಭಕ್ತಿ ರಸಾಮೃತದಲ್ಲಿ ನಾವು ನೋಡ್ಬೋದು. ಅದೇ ರೀತಿ ಚೈತನ್ಯ ಮಹಾಪ್ರಭುಗಳು ಶ್ರೀ ರೂಪ ಗೋಸ್ವಾಮಿ ಅವರಿಗೆ ಇದನ್ನ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ನಿಮ್ಗೆ ಗೊತ್ತಾ ಇರುವ ಪ್ರಕಾರ ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವಿತಂ ಅನುಕೂಲೇನ ಕೃಷ್ಣ ಲಾಲೇನ ಭಕ್ತಿರ್ ಉತ್ತಮ. ಇದು ಸ್ವಲ್ಪ ಆ ಕಡೆಗಳಾಗಿದೆ. ಓಕೆ, ಅಂದ್ರೆ ಇಲ್ಲಿ ಹೇಳ್ತಾರೆ, ಪ್ರಥಮ ದರ್ಜೆಯ ಭಕ್ತಿ ಸೇವೆಯು ಅಭಿವೃದ್ಧಿಗೊಂಡಾಗ ಒಬ್ಬ ವ್ಯಕ್ತಿಯು ಎಲ್ಲ ಭೌತಿಕ ಆಸೆಗಳನ್ನ ತತ್ವಶಾಸ್ತ್ರದಿಂದ ಪಡೆದ ಜ್ಞಾನ
ಮತ್ತು ಫಲಪ್ರದ ಕ್ರಿಯೆಯನ್ನ ಹೊಂದಿರಬಾರದು. ಭಕ್ತನು ಕೃಷ್ಣನ ಆಸೆಯಂತೆ ನಿರಂತರವಾಗಿ ಕೃಷ್ಣನ ಸೇವೆ ಮಾಡಬೇಕಂದ್ರೆ ಪ್ರಥಮ ದರ್ಜೆಯ ಭಕ್ತಿ ಸೇವೆಯ ಅಭಿವೃದ್ಧಿಗೊಂಡಾಗ ಅಂದ್ರೆ ನಮ್ಮ ಭಕ್ತಿ ಸೇವೆ ಅಭಿವೃದ್ಧಿಗೊಂಡಾಗ ಒಬ್ಬ ವ್ಯಕ್ತಿಯು ಎಲ್ಲಾ ಭೌತಿಕ ಆಸೆಗಳನ್ನ ತತ್ವಶಾಸ್ತ್ರದಿಂದ ಪಡೆದ ಜ್ಞಾನ ಮತ್ತು ಅಂದ್ರೆ ನಾವ್ ಯಾವಾಗ ಭಗವಂತನ ಬಗ್ಗೆ ತಿಳಿತೇವೆ, ಓಕೆ, ಆಗ ನಾವೇನ್ ಮಾಡ್ತೀವಿ, ಯಾವ್ದು ಅನುಕೂಲ ಅದನ್ನ ನಾವು ಅಂದ್ರೆ ಭಕ್ತಿಗೆ ಅನುಕೂಲವಾಗಿದ್ದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತೀವಿ, ಅನಾನುಕೂಲ ಆಗಿದ್ದನ್ನ ನಾವು ಬಿಡ್ತೇವೆ ಅನ್ನೋದನ್ನ ನಾವು ಈ ಶ್ಲೋಕದಲ್ಲಿ ಹೇಳ್ತೇವೆ. ಅವಾಗ ಈ ಶ್ಲೋಕವನ್ನ ನಾವು ನೆನ್ಪಿಟ್ಕೊಬೇಕಾಗಿರ್ತದೆ. ಅಂದ್ರೆ ನಮ್ಗೆ ಭಕ್ತಿಗೆ ಏನ್ ಅಡ್ಡಿ ಅದನ್ನ ನಾವು ಬಿಡ್ತಾ ಹೋಗ್ತಿರ್ಬೇಕು, ಆಗ ಮಾತ್ರ ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಮಗೆ ಅರ್ಥ ಆಗಲ್ಲ. ಏನೋ ಮಾಡ್ತಾ ಇದೀವಿ, ಹೌದು, ನಮ್ಗೆ ಜಪ ಹೇಳಿದಾರೆ, ಹೌದು ನಾವು ಜಪ ಮಾಡ್ತಾ ಇದೀವಿ, ನಂತರ ನಾವು ಪ್ರೇಯರಿಗೆ ಹೋಗ್ತೀವಿ, ಭಗವಂತನ ಪ್ರಾರ್ಥನೆ ಮಾಡ್ತೀವಿ, ಹೌದು, ಆದ್ರೆ ನಮ್ಮ ಮನಸ್ಸಿನಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ನಾವ್ ಯಾವ ರೀತಿ ಭಕ್ತಿ ಮಾಡ್ತಿದೀವಿ ಅನ್ನೋದನ್ನೇ ನಮ್ಗೆ ಗೊತ್ತಾಗಲ್ಲ. ಯಾವಾಗ ಗೊತ್ತಾಗ್ತದೆ ಅಂದ್ರೆ ನಮ್ಮ ಭಕ್ತರ ಜೊತೆ ನಾವಿದ್ದಾಗ, ನಮ್ಮ ತಪ್ಪನ್ನ ಅವ್ರು ಹೇಳಿದಾಗ, ಅವರು ತಿದ್ದಿದ್ದಾಗ, ಆಗ ನಾವು ಯಾವ ರೀತಿ ಭಕ್ತಿ ಮಾಡ್ತಾ ಇದೀವಿ, ಹೌದು ನಾವು ಯಾವ ಹಂತದಲ್ಲಿದ್ದೇವೆ, ನಾವು ಮಾಡ್ತಿದ್ದೇವೆ ಅನ್ನೋದು ನಮ್ಮ ಭಾವ ಇರ್ತದಷ್ಟೇ. ಅಂದ್ರೆ ನಾವು ಹೌದು ನಾನು ಕಂಟಿನ್ಯೂ 16 ಜಪ ಮಾಡ್ತೇನೆ, ನಾನು ಚೆನ್ನಾಗಿ ಶ್ರವಣ ಮಾಡ್ತೇನೆ, ನಾನು ಸೇವೆಯನ್ನ ಮಾಡ್ತೇನೆ ದೇವಸ್ಥಾನದಲ್ಲಿ ಅನ್ಕೊಳ್ಬಹುದು ನಾವು. ಆದ್ರೆ ನಾವ್ ಯಾವ ರೀತಿ ಅಂದ್ರೆ ನಮ್ಮ ಮನಸ್ಸನ್ನ ಯಾವ ರೀತಿ, ನಮ್ಮ ಮನವನ್ನ ಭಗವಂತಗೆ ಯಾವ ರೀತಿ ಕೊಟ್ಟಿದ್ದೇವೆ ನಾವು, ಆಗ ನಾವು ನಮ್ಮ ನಮ್ಮ ಭಗವಂತನ ಜ್ಞಾನವನ್ನ ಪಡೆದರೂ ಕೂಡ ನಮ್ಮ ಆಸೆಗಳು ಬಯಕೆಗಳು ಒಳಗಡೆ ಇದ್ದು ನಾವು ಮೇಲಕ್ಕೆ ಮಾತ್ರ ಹೀಗೆ ಇದ್ದಾಗ ಯಾವುದೇ ರೀತಿಯಲ್ಲಿ ನಮ್ಗೆ ಈ ಶ್ಲೋಕ ನಮ್ಗೆ ಅನ್ವಯ ಆಗಲ್ಲ ಅಂತ. ಯಾವಾಗ ನಾವು ಭಗವಂತನ ಭಕ್ತಿಗೆ ಅನುಕೂಲವಾದದ್ದನ್ನ ನಾವು ಆಯ್ಕೆ ಮಾಡ್ಕೊಂಡು ಭಗವಂತನಿಗೋಸ್ಕರ ನಾವ್ ಯಾವ ರೀತಿ ಭಗವಂತ ನಮ್ಗೆ ಕೊಟ್ಟಿದ್ದಾರೆ ಅದೇ ಸ್ಥಿತಿಯಲ್ಲಿ ನಾವು ಹೋದ್ರೆ ಮಾತ್ರ ನಾವು ಈ ಶ್ಲೋಕವನ್ನ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು ಅನ್ನೋದನ್ನ ನಮ್ಗೆ ರೂಪ ಗೋಸ್ವಾಮಿಯವರು ಮತ್ತೆ ಚೈತನ್ಯ ಮಹಾಪ್ರಭುಗಳು ತಿಳಿಸಿಕೊಡ್ತಿದ್ದಾರೆ. ಯಾವ ರೀತಿ ಅಂದ್ರೆ ಹಂತ ಹಂತವಾಗಿ ವ್ಯವಸಾಯ ಅಂತ ಅದಕ್ಕೆ ಅವರೇ ಹೇಳ್ತಾರೆ, ವ್ಯವಸಾಯಾತ್ಮಿಕ ಅನ್ನೋದನ್ನ ಅವ್ರು ಹೇಳ್ತಾರೆ. ಹೇಗೆ ಆದ್ರೆ ಮತ್ತೆ ಹೇಳ್ತಾರೆ ನೋಡ್ರಿ, ಎಷ್ಟು ಕ್ರಿಯೆ ಇರ್ತವೆ ಅಲ್ವಾ. ಕೃಷ್ಣ ಪ್ರಜ್ಞೆಯನ್ನು ಅನುಶೀಲನ ಅಂದ್ರೆ ಅನುಸರಣೆ, ಅಂದ್ರೆ ಪೂರ್ವಾಚಾರ್ಯರು ಮಾರ್ಗದಲ್ಲಿ ಹೋಗುವುದು, ಅಂದ್ರೆ ನಾವಿಷ್ಟ ಬಂದಾಗೆ ನಮ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಪ್ರಾಥಮಿಕ ಗುಣಲಕ್ಷಣಗಳು ಹೇಗಿರ್ತಾರೆ ಅಂದ್ರೆ ಅನುಕೂಲೇನ ಕೃಷ್ಣ ಅನುಚಲನ, ದ್ವಿತೀಯ ಲಕ್ಷಣಗಳು ತಟಸ್ಥ ಲಕ್ಷಣ, ಅನ್ಯಾಭಿಲೇಷಿತ ಶೂನ್ಯ, ಜ್ಞಾನ ಕರ್ಮಾದಿ ಅನಾವೃತಂ ನೋಡಿದ್ದೇವೆ ಈಗ. ಅಂದ್ರೆ ಹೇಗೆ ನಾವು ಭಗವಂತನಿಗೋಸ್ಕರ ನಾವು ಭಗವಂತನಿಗೆ ಅನುಕೂಲ ಆಗಿರುವುದನ್ನ ಆಯ್ಕೆ ಮಾಡ್ಕೋಬೇಕು, ಭಗವಂತನ ವಿರುದ್ಧದನ್ನ ನಾವು ಬಿಡ್ಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಹೇಗೆ ಅಂತಂದ್ರೆ ಅವನು ಅನುಶೀಲನ ಅನುಸರಣೆ ಅಂದ್ರೆ ಪೂರ್ವಾಚಾರ್ಯರು ಏನ್ ಹೇಳಿದರೆ ಅದರ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡಿ ನಾವು ಹೇಗೆ ಕೃಷ್ಣ ಭಕ್ತಿ ಮಾಡ್ಬೇಕು ಅನ್ನೋದನ್ನ ನಾವು ನೋಡ್ಬೋದು. ಅಂದ್ರೆ ಭಕ್ತಿಯ ಹೇಗೆ ಅಂತಂದ್ರೆ ಭಕ್ತಿ ಚಟುವಟಿಕೆಯಲ್ಲಿ 2 ವಿಧ ಇರ್ತದೆ. ಅಂದ್ರೆ ನಾವ್ ಯಾವ ರೀತಿ ಪ್ರವೃತ್ತಿ ನಿಯಮ ನಿವೃತ್ತಿ ನಿಯಮ ಅಲ್ವಾ. ಪ್ರವೃತ್ತಿ ಅಂದ್ರೆ ನಿವೃತ್ತಿ, ಭಕ್ತಿ ಮಾಡದಿರುವುದು ಅಲ್ವಾ. ಪ್ರವೃತ್ತಿ ಅಂದ್ರೆ ನಾವು ಭಕ್ತಿ ಮಾಡುವುದು, ಅಂದ್ರೆ ಪ್ರವೃತ್ತಿ ಚಟುವಟಿಕೆ ಹೇಗೆ ಅಂದ್ರೆ ನಿಮಗೆ ಗೊತ್ತಿರುವ ಪ್ರಕಾರ ನಾವು 16 ಜಪ ಮಾಡುವುದು. ಅಂದ್ರೆ ಉದಾಹರಣೆಗೆ ನಾವು ನೋಡಬಹುದು ಏನಂದ್ರೆ ರೋಗಸ್ಥನಾದ ವ್ಯಕ್ತಿಯೊಬ್ಬನು ತುಂಬಾ ಏನಾಗ್ತಾರೆ, ಎಚ್ಚರದಿಂದಿದ್ದು ರೋಗ ಉಲ್ಬಣಿಸದಂತೆ ತಡೆಗಟ್ಟಲು ಔಷಧಿ ಪಥ್ಯಗಳನ್ನ ಅವರು ತಗೋಬೇಕಾಗ್ತದೆ ಅಲ್ಲ, ಮೇಲೆ ಇರ್ಬೇಕಾಗ್ತದೆ. ಅಂದ್ರೆ ಅವನು ರೋಗಸ್ಥ ಆಗಿದ್ದಾನೆ ಅಲ್ವಾ ಒಬ್ಬ ವ್ಯಕ್ತಿ. ಈಗ ನಾವು ಭಕ್ತಿಯಲ್ಲಿ ಬಂದಿದ್ದೇವೆ ಅಲ್ವಾ, ಭಗವಂತನಿಗೆ ಏನು ಭಕ್ತಿ ಮಾಡ್ಲಿಕ್ಕೆ ಅನುಕೂಲ ಅದನ್ನ ನಾವು ತಗೊಳ್ಬೇಕಾಗ್ತದೆ. ನಮ್ಮ ಭಕ್ತಿಯ ಗುಣಲಕ್ಷಣಗಳು ಹಾಗೆ ಇದೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಒಬ್ಬ ರೋಗಸ್ಥ, ಉದಾಹರಣೆ ಹೇಳ್ಬೇಕಂದ್ರೆ ಒಬ್ಬ ರೋಗಸ್ಥನಾದ ವ್ಯಕ್ತಿಯೊಬ್ಬನು ತುಂಬಾ ಎಚ್ಚರದಿಂದ ಅವನು ತನ್ನ ರೋಗವನ್ನ ಉಲ್ಬಣ ಅಂದ್ರೆ ವಾಸಿ ಆಗ್ಲಿಕ್ಕೆ, ಉಲ್ಬಣಿಸದಂತೆ ಅಂದ್ರೆ ತುಂಬಾ ರೋಗ ಜಾಸ್ತಿ ಆಗದಂತೆ ತಡೆಗಟ್ಟಲು ಏನ್ ಮಾಡ್ಬೇಕು, ಅವನು ಔಷಧಿಯನ್ನ ತಗೊಳ್ಬೇಕು. ಅದೇ ರೀತಿ ನಾವು ಇಲ್ಲಿ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನಮಗೆ ನಮ್ಮ ರೋಗ ಲಕ್ಷಣ, ನಮ್ಮ ಮನಸ್ಸಲ್ಲಿ ಏನಾಗಿದೆ, ನಮ್ಮ ಬಯಕೆ ಎಂಬ ರೋಗ ಲಕ್ಷಣಗಳಿವೆ. ಅದು ಒಳಗಡೆ ತುಂಬಾ ಗಾರ್ಬೇಜ್ ಇದೆ ನಮ್ಮ ಮನಸ್ಸಲ್ಲಿ. ನಾವು ನೋಡ್ತೇವೆ, ನಾವು ಮುಂದಕ್ಕೆ ನಾವು 10 ವರ್ಷ ಸೇವಾ ಮಾಡ್ತಾ ಇದೀವಿ, 10 ವರ್ಷ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೇವೆ, 20 ವರ್ಷ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೇವೆ, ಖಂಡಿತ ನಮ್ಗೆ ತುಂಬಾ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅಷ್ಟು ನಾವು 84 ಲಕ್ಷ ಯೋನಿಗಳಲ್ಲಿ ಎಷ್ಟೋ ಜನ್ಮಗಳನ್ನ ಎತ್ತಿ ಅದರಲ್ಲಿ ನಾವು ತುಂಬಾ ಕಲ್ಮಶವನ್ನ ತುಂಬ್ಕೊಂಡು ಬಂದಿದ್ದೇವೆ. ಅದೇ ರೀತಿ ಅದಕ್ಕೆ ಹೇಳ್ತಾರೆ ಆ ರೋಗಕ್ಕೆ ನಮ್ಗೆ ಮದ್ದನ್ನ ಕೊಡ್ಬೇಕು ನಾವು.
ಹೇಗೆ ಅಂದ್ರೆ ಭಗವಂತನ ಏನೆಲ್ಲ ಭಗವಂತನ ಭಕ್ತಿಗೆ ಅಡಚಣೆ ಆಗ್ತದೆ ಅದನ್ನ ನಾವು ತ್ಯಜಿಸಿ ನಂತರ ಭಕ್ತಿಗೆ ಅನುಕೂಲವಾಗುವ ರೀತಿ ನಾವು ಮುಂದೆ ಬಂದರೆ ಅದೇ ನಮಗೆ ಔಷಧಿ. ಏನದ ಔಷಧಿ? ಭಗವಂತರ ಹಿರಿಯರು ಆಚರಣೆ ಮಾಡಿದ್ದಂತ ನಮ್ಮ ಆಚಾರ್ಯರು ನಡೆಸಿಕೊಟ್ಟಂತ ಜಪ, ಭಗವಂತನ ಸ್ಮರಣೆ, ಸೇವೆ, ಹೀಗೆ ನಾವು ಅಂತಹ ಔಷಧಿಯನ್ನ ನಮ್ಗೆ ಕೊಟ್ಟಿದ್ದಾರೆ ನಮ್ಮ ಪ್ರಭುಪಾದವರು ಅಲ್ವಾ. ಹೇಗೆ ಔಷಧಿ ಎಂಬ ನಮ್ಗೆ ಆಸ್ಪತ್ರೆ ಎಂಬ ಇಸ್ಕಾನನ್ನ ಕೊಟ್ಟಿದ್ದಾರೆ, ಔಷಧಿಯನ್ನ ನಮ್ಗೆ ಭಗವಂತನ ಭಗವದ್ಗೀತೆಯನ್ನ ಕೊಟ್ಟಿದ್ದಾರೆ. ಹೀಗೆ ನಾವು ಏನು ರೋಗಸ್ಥ ಜೀವಿಗಳು, ನಾವು ಆ ರೋಗಸ್ಥ ಜೀವಿಗೆ ನಮ್ಗೆ ಏನ್ ಕೊಡ್ಬೇಕು ಅನ್ನೋದನ್ನ ಭಗವಂತ ಇದ್ರಲ್ಲಿ ಹೇಳ್ತಾರೆ ಮುಂದಕ್ಕೆ. ಅದೇ ರೀತಿ ನಾವ್ ಏನು ಮನಸ್ಸಿನ ಕೆಲಸ ಸಹ ನಾವು ನೋಡುವುದು. ಹೇಗೆ ಚಿಂತನೆ ಅಂದ್ರೆ ಪ್ರಾಥಮಿಕ ಗುಣಲಕ್ಷಣಗಳು, ಅನುಕೂಲೇನ, ಅದೇ ಈಗ ನಾವು ಹೇಳಿದಾಗೆ ಅನುಚಲನ, ಕೃಷ್ಣ ಅನ್ನೋದನ್ನ ನೋಡಬಹುದು. ಹೇಗೆ ಅಂತಂದ್ರೆ ನಾವು ನೋಡ್ಬೋದು ಅಂದ್ರೆ ಚಿಂತನೆ, ಭಾವನೆ, ನಾವು ಸಂಕಲ್ಪ ಏನ್ ಮಾಡ್ಕೊಂತೀವಿ ಅಥವಾ ವಿಕಲ್ಪ, ಮನಸ್ಸಿನಲ್ಲಿ ಯಾವಾಗಲೂ ಭಗವಂತನ ಲೀಲೆಗಳ ಸ್ಮರಣೆಯನ್ನ ಮಾಡಿದ್ರೆ ಮಾತ್ರ, ಅಂದ್ರೆ ನಾಲಿಗೆಯಲ್ಲಿ ಕೀರ್ತನೆ, ಕೃಷ್ಣ ಕತೆ ಓದುವುದು, ಮಾತಿನ ಅಂದ್ರೆ ವ್ಯವಸಾಯ ಅಂದ್ರೆ ನಾವು ಏನ್ ಚಟುವಟಿಕೆ ಮಾಡ್ತೀವಿ ಅದು ಅಲ್ವಾ. ಕೃಷ್ಣನಿಗೆ ಅನುಕೂಲವಾಗೋದು ಏನು, ಏನೆಲ್ಲ ಇದೆ, ನಮ್ಗೆ ಉದ್ದೇಶ ಏನು, ಯಾವ ರೀತಿ ಗೊತ್ತಿರ್ಬೋದು ಅಲ್ವಾ, ನಮ್ಗೆ ಗೊತ್ತಿದೆ. ಬಟ್ ನಮ್ಮ ಮನ ಎಲ್ಲೋ ಇರ್ತದೆ, ಬಟ್ ನಾವು ಸ್ಮರಣೆ ಮಾಡ್ತಿರ್ತೇವೆ. ನಮ್ಮ ನಾಲಿಗೆ ಹರೇ ಕೃಷ್ಣ ಮಹಾಮಂತ್ರ ಇರ್ತದೆ, ಬಟ್ ನಾವ್ ಏನೋ ಹೇಳ್ತಾ ಇರ್ತೀವಿ. ಅದು ಕೃಷ್ಣ ಕತೆ ಓದ್ತಿರ್ತೇವೆ, ಬಟ್ ನಮ್ಮ ಮನಸ್ಸು ಎಲ್ಲೋ ಇರ್ತದೆ. ಅಂದ್ರೆ ಭಗವಂತನೇ ಹೇಳ್ತಾರಲ್ಲ ಅರ್ಜುನ, ಗಾಳಿಯನ್ನ ತಡೆಗಟ್ಟಬಹುದು ಆದ್ರೆ ನಮ್ಮ ಮನಸ್ಸನ್ನ ನಾವು ತಡೆಗಟ್ಲಿಕ್ಕೆ ಆಗಲ್ಲ. ಹೇಗೆ ಅಂದ್ರೆ ಮನಸ್ಸು ಗಾಳಿಗಿಂತ ವೇಗವಾದದ್ದು ಅಂತ ಭಗವಂತನನ್ನ ಕೇಳ್ತಾರೆ. ಆದ್ರೆ ಭಗವಂತ ಉತ್ತರ ಹೇಳ್ತಾರಲ್ವಾ, ಖಂಡಿತ ತಡೆಗಟ್ಬಹುದು. ಯಾವಾಗ ಅಂತಂದ್ರೆ ನಿಷ್ಠೆಯಾಗಿ ಭಗವಂತನನ್ನ ಸ್ಮರಣೆ ಮತ್ತೆ ಕೀರ್ತನೆ, ಕೃಷ್ಣ ಕತೆ ಇದನ್ನ ನಾವು ಓದಿದ್ರೆ ಖಂಡಿತ ಹಂತವಾಗಿ ತಡೆಗಟ್ಟಬಹುದು ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಹೇಗೆ ಅನುಕೂಲವಾಗುವುದು ಅನ್ನೋದನ್ನ ನಾವು ಉದ್ದೇಶಿತ ಸ್ಮರಣೆ, ದೈಹಿಕವಾಗಿ ಕೃಷ್ಣ ಪ್ರಜ್ಞೆಯನ್ನ ಕೆಲಸ ಮಾಡಲು ನಾವು ಮಾಡ್ಲೇಬೇಕು. ಹೇಗೆ ಅಂತಂದ್ರೆ ನಾವು ಭಗವಂತನ ಸ್ಮರಣೆ ಮಾಡ್ತಾ 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 ನಮ್ಗೆ ಏನಾಗ್ತದೆ, ಅದು ಭಗವಂತನ ನಮ್ಗೆ ಅರ್ಥ ಮಾಡಿಸಿಕೊಳ್ಳುವ ಶಕ್ತಿಯನ್ನ ಕೊಡ್ತಾರೆ. ಅವಾಗ ಮಾತ್ರ ನಮ್ಗೆ ಸಾಧ್ಯ. ಇಲ್ಲದಿದ್ರೆ ನಾವು ಕಿಕ್ಔಟ್ ಆಗ್ತೇವೆ. ಅಂದ್ರೆ ನಾವು ಯೋಚಿಸ್ಬೋದು, ನಾವು ಒಂದ್ ದಿನಕ್ಕೆ ಇಷ್ಟು ಮಾಡ್ತಾ ಇದೀವಿ, ಖಂಡಿತ ಇಲ್ಲ, ನಮ್ಗೆ ಸಾಧ್ಯ ಆಗಲ್ಲ ಅನ್ನೋದನ್ನ ನಾವು ನೋಡ್ಬೋದು. ಅನುಚಲನ, ಕೃಷಿ ನೋಡ್ರಿ, ಈಗ ಆಲ್ರೆಡಿ ನಾನು ಹೇಳಿದ್ದೇನೆ ವ್ಯವಸಾಯ ಅಲ್ವಾ. ಇಲ್ಲಿ ಭಾವಾರ್ಥದಲ್ಲಿ ನಮ್ಮ ಇದರಲ್ಲಿ ಓದ್ಬೋದು, ನೀವು ಓದ್ಕೊಳ್ಬೋದು. ಈಗಾಗ್ಲೇ ನೀವು ನೆಕ್ಸ್ಟ್ ಟೈಮ್ ಓದ್ಕೊಂಡ್ ಬನ್ನಿ, ಅವಾಗ ಇನ್ನು ನಮ್ಗೆ ಅರ್ಥ ಆಗ್ತದೆ. ಇದರಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಮುನ್ನುಡಿಯಲ್ಲಿ ಕೊಟ್ಟಿದ್ದಾರೆ ಇದನ್ನ, ವ್ಯವಸಾಯ ಯಾವ ರೀತಿ ನಾವು ನೋಡ್ಬೋದು. ಅನುಶೀಲನ ಅಂದ್ರೆ ಅನುಚಲನ, ಹೇಗೆ ಪ್ರವೃತ್ತಿ ನಿವೃತ್ತಿ ಬಗ್ಗೆನೂ ಸಹ ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಅನುಚಲನ, ಕೃಷಿ ಅಂದ್ರೆ ನಿರಂತರವಾಗಿ ಪುನರಾವರ್ತಿಕವಾಗಿ ನಂತರ ಅನುಸರಿಸುವುದು. ಅಂದ್ರೆ ನಾವು ಪುನರಾವರ್ತಿತವಾಗಿ ಮತ್ತೆ ಅದೇ ರೀತಿ ಅಭ್ಯಾಸ ಮಾಡಲು, ಸೇವೆ ಮಾಡಲು, ಪೂಜಿಸಲು, ಧ್ಯಾನ ಮಾಡಲು. ಅಂದ್ರೆ ನಾವು ಏನ್ ಮಾಡ್ತೀವಿ ಪೂಜಿಸಲು, ಭಗವಂತನನ್ನ ಯಾವ ರೀತಿ ನಾವು ಪೂಜಿಸ್ಬೋದು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಯಾವ ರೀತಿ, ಅದೇ ರೀತಿ ಇಲ್ಲಿ ದೇಹದೊಂದಿಗೆ ಮನಸ್ಸಿನಿಂದ ನಾನು ಈಗಾಗ್ಲೇ ಹೇಳಿದೆ ಅಂದ್ರೆ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಕ್ರಿಯೆಗಳು ಅಲ್ವಾ. ನಮ್ಮಲ್ಲಿ ನಮ್ಗೆ ಗೊತ್ತಾಗ್ತದೆ ಸಕಾರಾತ್ಮಕವಾಗಿದ್ದೇವಾ ಅಥವಾ ನಕಾರಾತ್ಮಕವಾಗಿದ್ದೇವಾ. ಯಾವ ರೀತಿ ಅಂದ್ರೆ ಮನಸ್ಸಿನಲ್ಲಿ ಕೆಲಸ ಏನು, ನಮ್ಮ ಮನಸ್ಸಿನ ಕೆಲಸ ಚಿಂತನೆ, ಭಾವನೆ, ಅಂದ್ರೆ ಸಂಕಲ್ಪ ಮಾಡ್ಕೋಬೇಕು ನಾವು ಭಗವಂತನ ಮನಸ್ಸಿನಲ್ಲಿ ಯಾವ ರೀತಿ ಭಗವಂತನ ಲೀಲೆಗಳ ಸ್ಮರಣೆ, ನಾಲಿಗೆಗೆ ನಾವು ಭಗವಂತನ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಂದ್ರೆ ಇಲ್ಲಿ ಹೇಳ್ತಾರೆ ದೈಹಿಕ ಅಲ್ವಾ. ಅಂದ್ರೆ ಯಾವ ರೀತಿ ನಾವು ಅಭ್ಯಾಸ ಮಾಡಲು, ಸೇವೆ ಮಾಡಲು, ಪೂಜಿಸಲು, ಧ್ಯಾನ ಮಾಡಲು ಅಂದ್ರೆ ಚಲನ. ಯಾವ ರೀತಿ ಅಂದ್ರೆ ನಾವು ಮನಸ್ಸಿನಲ್ಲಿ ಕೂಡ ಭಗವಂತನ ಸ್ಮರಣೆ ಮಾಡೋದು. ದೈಹಿಕವಾಗಿ ಹೇಗ್ ಮಾಡೋದು ನಾವು ಅಲ್ವಾ, ಭಗವಂತನ ಕೆಲಸ ಮಾಡೋದು ಹೇಗೆ, ಅದು ಅಂದ್ರೆ ದೀಕ್ಷೆ ಮಾಡಿದ್ರೆ ಅಂದ್ರೆ ಮಾತ್ರ ಕೃಷ್ಣನ ಸಂಬಂಧಕ್ಕೆ ನಾವು ಮಾಡ್ಬೋದು. ದೀಕ್ಷೆ ಪಡೆದ ನಂತರ ನಾವೇನಾಗ್ತೀವಿ, ಗುರು ಪರಂಪರೆಗೆ ನಾವು ಸೇರಿದಾಗ ಅಲ್ಲಿ ಭಗವಂತನ ನಾವು ಪೂಜಿಸ್ಬೋದು. ಅಂದ್ರೆ ನಾವು ದೀಕ್ಷೆ ಮಾಡಿದ್ರೆ ಮಾತ್ರ ಅಲ್ಲ, ಆದ್ರೆ ಆಚಾರ್ಯರು ಹೇಳುವ ಪ್ರಕಾರ ನಾವು ಹೇಗೆ ಭಗವಂತನ, ಈಗ ನಾವು ಒಂದು ದೀಕ್ಷೆ ಪಡೆದವರು ಕಂಪಲ್ಸರಿ ನಾವೇನ್ ಮಾಡ್ಬೇಕು, 16 ಜಪ ಮಾಡ್ಲೇಬೇಕು, ಮತ್ತೆ ಕ್ಲಾಸಸ್ ಅನ್ನ ಕೇಳಲೇಬೇಕು, ಮತ್ತೆ ಆಚಾರ್ಯರು ಏನ್ ಹೇಳಿದ್ದಾರೆ ಅದನ್ನ ನಾವು ಮಾಡ್ಲೇಬೇಕಾಗ್ತದೆ. ವ್ಯವಸಾಯ, ಕೃಷಿ ಅಲ್ವಾ. ಆ ಭಕ್ತಿ ಎಂಬ ಕೃಷಿಯಲ್ಲಿ, ವ್ಯವಸಾಯವೆಂಬ ಕೃಷಿಯಲ್ಲಿ, ಭಗವಂತನ ಸೇವೆ ಎಂಬ ಕೃಷಿಯಲ್ಲಿ ನಾವು ಮುಂದೆ ಹೋಗ್ಬೋದು ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು.
ಅಂದ್ರೆ ಹೇಗೆ ಅಂದ್ರೆ ಆ ಭಗವಂತನ ಲೀಲೆಗಳು ಸರ್ವದಾ ಪ್ರಭುವಿನ ಕಾರ್ಯಗಳನ್ನು ಲೀಲೆಗಳನ್ನ ಕುರಿತು ನಾವು ಯಾವಾಗಲೂ ಚಿಂತಿಸಿದ್ರೆ ಅದು ಕೃಷ್ಣ ಪ್ರಜ್ಞೆಯ ಮನಸ್ಸಿನ ವ್ಯವಸಾಯ ಆಗ್ತದೆ ಅನ್ನೋದನ್ನ ನಾವು ನೋಡ್ಬೋದು. ಅದೇ ರೀತಿ ದೈಹಿಕ ಚಟುವಟಿಕೆಗಳ ಮೂಲಕವೂ ನಾವು ವಿವಿಧ ಬಗೆಯ ಸೇವೆಗಳನ್ನ ಸಲ್ಲಿಸಬಹುದು ಅನ್ನೋದನ್ನ ನಾವು ನೋಡ್ಬೋದು. ಕೃಷ್ಣ ನೋಡಿ ಇಲ್ಲಿ ಕೃಷ್ಣ ವಿಸ್ತರಣೆಗಳು, ಗುರು, ಕೃಷ್ಣನ ಇತರ ಶುದ್ಧ ಭಕ್ತರು ಮತ್ತು ಕೃಷ್ಣನಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. ನೋಡಿ ನಾವು ಯಾವ ರೀತಿ ನಾವು ಕೃಷ್ಣನನ್ನ ನೋಡ್ಬೋದು, ವಿಸ್ತರಣೆ ಅಲ್ವಾ, ಗುರುವಿನ ಮೂಲಕ. ಈಗ ನಾವು ಹೇಳಿದಾಗೆ ನಾವು ದೀಕ್ಷೆ ಪಡೆದಾಗ ಆಧ್ಯಾತ್ಮಿಕ ಅಂದ್ರೆ ಹೇಗೆ ದೀಕ್ಷೆ ಮಾಡಿದ್ರೆ ಮಾತ್ರ ಕೃಷ್ಣನ ಸಂಬಂಧಕ್ಕೆ ಅಂದ್ರೆ ಸೇರ್ತೇವೆ ಅಂತ ನಾವು ಗುರು ಪರಂಪರೆಗೆ ಅಲ್ವಾ, ಯಾವ ರೀತಿ ಅನ್ನೋದನ್ನ ನಾವು ಮುಂದಕ್ಕೆ ನೋಡ್ಕೊಳ್ಬಹುದು ಇದೇ ಮುಂದುವರೆದ ಭಾಗದಲ್ಲಿ. ನೆಕ್ಸ್ಟ್ ಸ್ಲೈಡ್ ಹಾಕಿ ಮಾತಾಜಿ. ಅಂದ್ರೆ ಹೇಗೆ ಅಂದ್ರೆ ಗುರುಗಳು ನಿರ್ದೇಶಿಸಿದ ಬಳಿಕ ಶ್ರದ್ಧಾಪೂರ್ವಕವಾಗಿ ಆಚರಣೆ ತರಬೇಕಾಗ್ತದೆ. ನಾವು ಗುರುಗಳೊಡನೆ ಸಾಧಿಸುವ ಸಂಪರ್ಕಕ್ಕೆ ದೀಕ್ಷೆ ಎಂದು ಹೆಸರಾಗ್ತದಲ್ವಾ. ಗುರುವಿನಿಂದ ದೀಕ್ಷೆ ಪಡೆದ ದಿನದಿಂದ ಕೃಷ್ಣನನ್ನ ಒಲಿಸಿಕೊಳ್ಳುತ್ತಿರುವ ಮತ್ತು ಕೃಷ್ಣ ಪ್ರಜ್ಞೆಯನ್ನ ಮೈಗೂಡಿಸಿಕೊಳ್ಳುತ್ತಿರುವ ವ್ಯಕ್ತಿಯ ಕೃಷ್ಣನೊಂದಿಗಿನ ಸಂಬಂಧ ಸಾಧಿತವಾದಂತೆಯೇ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಸದ್ಗುರುಗಳೊಬ್ಬರಿಂದ ದೀಕ್ಷೆ ಪಡೆಯದೆ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯ ಜೊತೆ ಸಂಬಂಧ ಸಾಧಿಸಿದಂತಾಗುವುದಿಲ್ಲ. ಅಂದ್ರೆ ನಾವು ಭಾವಾರ್ಥದಲ್ಲಿ ನೋಡ್ಬೋದು, ಪ್ರಭುಪಾದವರು ನಮ್ಗೆ ಭಗವದ್ಗೀತೆಯಲ್ಲಿ ಈ ಉದಾಹರಣೆಯನ್ನ ಹೇಳ್ತಾರೆ. ಹೇಗೆ ಒಬ್ಬ ಹುಡುಗಿ ಪ್ರೀತಿ ಮಾಡ್ತಾರೆ ಅಲ್ವಾ, ಹೇಗೆ ಒಬ್ಬ ಹುಡುಗಿ ಪ್ರೀತಿ ಮಾಡ್ತಾರೆ, ಅವರು ಮದುವೆ ಆಗ ತನಕ ಅವರು ಪ್ರೀತಿ ಅಷ್ಟೇ. ಆದ್ರೆ ಅದಕ್ಕೆ ಹಂತ ಯಾವಾಗ ಬರ್ತದೆ, ಅವರು ಮದ್ವೆ ಆದ ನಂತರ ಅವರಿಗೆ ಪತಿ ಪತ್ನಿ ಅನ್ನೋ ಒಂದು ಬಿರುದು ಸಿಗ್ತದೆ ಅಲ್ವಾ, ಅದು ಸಂಪೂರ್ಣ. ಅದೇ ರೀತಿ ನಾವೀಗ ನಾವು ಮಾಡ್ತಾ ಇದೀವಿ, ಎಲ್ಲವನ್ನ ಮಾಡ್ತಾ ಇದೀವಿ, ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತೇವೆ, ಕ್ಲಾಸಸ್ ಅನ್ನ ಕೇಳ್ತೇವೆ, ಸೇವೆಯನ್ನ ಮಾಡ್ತೀವಿ. ಆದ್ರೆ ಇಲ್ಲಿ ಆಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ ಕೃಷ್ಣ ಪ್ರಜ್ಞೆಯ ಜೊತೆ ಸಂಬಂಧ ಬೇಕು ಅಂತ ಅಂದ್ರೆ ನಾವು ದೀಕ್ಷೆಯನ್ನ ಪಡಿಬೇಕು ಅನ್ನೋದನ್ನೇ ನಾವು ಇಲ್ಲಿ ನೋಡ್ಬೋದು. ಹರೇ ಕೃಷ್ಣ. ಅದೇ ರೀತಿ ನಾವು ನೋಡ್ಬೋದು, ಈ ಕೃಷ್ಣ ಪ್ರಜ್ಞೆಯನ್ನ ರೂಢಿಸಿಕೊಳ್ಳುವ ಕ್ರಿಯೆಯು ಐಹಿಕವಾದದ್ದಲ್ಲ. ಪ್ರಭುವು ಹೇಗೆ ಹೇಳ್ತಾರೆ, ಇದು ಅಂತರಂಗ ಶಕ್ತಿ ಮತ್ತು ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ, 3 ಶಕ್ತಿಗಳ ಬಗ್ಗೆ ನಮ್ಗೆ ಗೊತ್ತಿರ್ಬೋದು. ಈ ಜೀವಿಗಳು ನಾವೇನ್ ಮಾಡಿದೀವಿ, ದಡದಲ್ಲಿ ನಿಂತಿದೀವಿ ಅಲ್ವಾ. ಅಂದ್ರೆ ಭಗವಂತನ ಭಕ್ತಿ ಮಾಡಿ ಸೇವೆ ಅಂತರಂಗ ಶಕ್ತಿಗೆ ನಾವು ಹೋಗ್ಬೋದು. ಅಂತರಂಗ ಶಕ್ತಿ ಅಂದ್ರೆ ಏನು, ಯೋಗ ಮಾಯೆ ಅಲ್ವಾ, ರಾಧಾರಾಣಿ. ಅದೇ ರೀತಿ ಬಹಿರಂಗ ಶಕ್ತಿ ಅಂದ್ರೆ ನಾವು ನೋಡಿ ನಿಮಗಾಗ್ಲೇ ಗೊತ್ತಿರ್ಬೋದು, ಮಹಾಮಾಯೆ. ರಾಧಾರಾಣಿಯ ಮಾರ್ಗದರ್ಶನದಲ್ಲಿ ಭಕ್ತಿ ಮಾರ್ಗವು ಇರುತ್ತದೆ ನೋಡ್ರಿ. ಅದಕ್ಕೆ ನಾವು ಹರೇ ಕೃಷ್ಣ ಹರೇ ಅಂದ್ರೆ ನೋಡ್ರಿ, ರಾಧಾರಾಣಿಯನ್ನ ನಾವು ಏನಂತ ಕರಿತಾ ಇದೀವಿ, ನಂಗೆ ಸೇವಾ ಅವಕಾಶ ಕೊಡಿ ಅಂದ್ರೆ ಸೇವಾ ಅವಕಾಶ ಕೊಟ್ಟಿ ನಂತರ ಆ ಸೇವೆಯ ಮೂಲಕ ನಾವು ಭಗವಂತನನ್ನ ಪ್ರೀತಿ ಮಾಡಿ ಭಗವಂತನ ಸೇವೆಗೆ ನಾವು ಪಾತ್ರರಾಗಿ ನಾವು ಮುಂದೆ ಹೋಗೋದು ಅಂತ ನೋಡ್ರಿ. ಅಲ್ಲಿ ರಾಧಾರಾಣಿಯನ್ನ ನಾವು ಬೇಡ್ಕೊಳ್ತೀವಿ. ಹೇಗೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಲ್ವಾ. ಈ ಮೂಲಕ ನಾವು ಹೋಗ್ತಾ ಇದೀವಿ ಅನ್ನೋದನ್ನ ನಾವು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಭಗವಂತನ ಬಗ್ಗೆ ನಾವು ನೋಡ್ಬೋದು. ಭಕ್ತಿ ಮಾರ್ಗವೂ ಇರುತ್ತದೆ. ಒಂದು ರೀತಿಯ ಒಂದು ಬಗೆಯ ಹೇಗೆ ಅಂದ್ರೆ ಬಲ, ಮತ್ತು ಈ ಬಲಕ್ಕೆ ಸದ್ಗುರು ಅಂದ್ರೆ ಸದ್ಗುರು ಹಾಗೂ ಕೃಷ್ಣನ ಕರುಣೆಯಿಂದಾಗಿ ಆಧ್ಯಾತ್ಮಿಕ ರೂಪ ನೀಡಬಹುದು. ಅಂದ್ರೆ ಅವ್ರು ಹೇಳ್ತಾರೆ ಏನಂತಂದ್ರೆ ಈ ಬಲಕ್ಕೆ ಸದ್ಗುರು ಹಾಗೂ ಕೃಷ್ಣ ಕರುಣೆಯಿಂದಾಗಿ ಮಾತ್ರ ನಮ್ಗೆ ಆಧ್ಯಾತ್ಮಿಕ ರೂಪ ನೀಡ್ಬೋದು. ಯಾವ ರೀತಿ ಅಂದ್ರೆ ನಮ್ಗೆ ಸದ್ಗುರು ಬೇಕೇ ಬೇಕು, ನಾವು ಸುಮ್ಮನೆ ಹೋಗ್ಲಿಕ್ಕೆ ಆಗಲ್ಲಲ್ಲ. ಹೇಗೆ ನಾವು ಭಗವಂತನ ಭಕ್ತಿ ಹೇಗೆ ನಾವು ತಿಳಿತೇವೆ, ಭಗವಂತ ಅಂದ್ರೆ ಯಾರು ಅನ್ನೋದನ್ನ ನಾವು ಹೇಗೆ ತಿಳಿದ್ವಿ, ಇಸ್ಕಾನ್ ಅಂತ ನಮ್ಗೆ ಗೊತ್ತಾದ್ಮೇಲೆ ನಾವು ಕೃಷ್ಣ ಅಂದ್ರೆ ನಮ್ಮ ಎಲ್ಲರ ಮನೆಯಲ್ಲಿ ನಮ್ಗೆ ಭಗವದ್ಗೀತೆ ಇತ್ತು. ಆದ್ರೆ ನಮ್ಗೆ ಯಾವಾಗ ಗೊತ್ತಾಯ್ತು ಅಂದ್ರೆ ಒಬ್ಬ ಗುರುಗಳ ಮೂಲಕ. ಅವರು ಯಾರು, ನಮ್ಮ ಜಗದ್ಗುರು ನಮ್ಮ ಶ್ರೀಲ ಪ್ರಭುಪಾದವರಿಂದ ಅಲ್ವಾ. ಅವರ ಇಂದ ನಮ್ಗೆ ಹೌದಾ ಭಗವಂತ ಅಂದ್ರೆ ಹೀಗೆ, ಕೃಷ್ಣ ಅಂದ್ರೆ ದೇವೋತ್ತಮ ಪರಮ ಪುರುಷ, ಭಾಗವತಂ ಇದೆ, ಎಲ್ಲ ಪುಸ್ತಕಗಳು ನಮ್ಗೆ ಹೀಗೆ ನೋಡಿರ್ಬೋದು ಅಲ್ವಾ. ಹರೇ ಕೃಷ್ಣ. ಹೇಳಿ ನೆಕ್ಸ್ಟ್ ಸ್ಲೈಡ್ಸ್. ಸಾರಿ, ಏನ್ ಮೆಸೇಜ್? ಹರೇ ಕೃಷ್ಣ. ಮತ್ತೆ ಸ್ಲೈಡ್ಸ್ ಕಾಣ್ತದಾ? ಓಕೆ, ನಾವು ನೋಡ್ಬೋದು ಇಲ್ಲಿ ಕೃಷ್ಣಾನುಚಲನ ಭಗವಂತನ ಆಧ್ಯಾತ್ಮಿಕ ಶಕ್ತಿಯ ಅಡಿಯಲ್ಲಿ ಚಟುವಟಿಕೆಗಳನ್ನ ಸೂಚಿಸುತ್ತದೆ. ಹೇಗೆ ಅಂತಂದ್ರೆ ಏಕೆ ಹೀಗೆ ಅಂದ್ರೆ, ಏಕೆಂದರೆ ಅವರು ಯಾವಾಗಲೂ ಕೃಷ್ಣನ ಜೊತೆಗೆ ಸಂಪರ್ಕದಲ್ಲಿರುತ್ತಾರೆ ಮತ್ತು ಅವರ ಉತ್ತಮ ಆಧ್ಯಾತ್ಮಿಕ ಗುರುವಿನ ನಿರ್ದೇಶನದಲ್ಲಿರುತ್ತಾರೆ. ಇದು ಕೃಷ್ಣನಿಗೆ ಇಷ್ಟವಾಗುವ ಸೇವೆಯಲ್ಲಿ ಸೂಚಿಸುತ್ತದೆ. ಅಂದ್ರೆ ಭಗವಂತನಿಗೆ ಇಷ್ಟವಾಗುವ
ಅಂದ್ರೆ ಏಕೆ ಹೀಗೆ ಕೃಷ್ಣ ಅಡಿಯಲ್ಲಿ ಅಂದ್ರೆ ಕೃಷ್ಣಾನುಚಲನ ಭಗವಂತನ ಆಧ್ಯಾತ್ಮಿಕ ಶಕ್ತಿಯ ಅಡಿಯಲ್ಲಿ ಚಟುವಟಿಕೆಗಳನ್ನ ನಾವ್ ಹೇಗೆ ಮಾಡಬಹುದು, ಏಕೆ ಅಂದ್ರೆ ಯಾವಾಗಲೂ ಕೃಷ್ಣನ ಜೊತೆಗೆ ನಾವ್ ಇರ್ಬೇಕಂದ್ರೆ ಮತ್ತು ಅವರ ಆಧ್ಯಾತ್ಮಿಕ ಗುರುವಿನ ನಿರ್ದೇಶನದಲ್ಲಿರುತ್ತಾರೆ. ಅಂದ್ರೆ ನಾವ್ ಯಾವಾಗಲೂ ಭಗವಂತನ ಜೊತೆಯಲ್ಲಿರ್ಬೇಕಂದ್ರೆ ನಾವು ಗುರು ತುಂಬಾ ಮುಖ್ಯ ಆಗ್ತದೆ ಅಂತ ನಾವು ಇದನ್ನ ನೋಡ್ಬೋದು. ಅಂದ್ರೆ ಯಾವಾಗ ಅಂದ್ರೆ ಆಧ್ಯಾತ್ಮಿಕ ಶಕ್ತಿಯ ಪ್ರಭಾವದಡಿ ಕಾರ್ಯ ಮಾಡ್ತಾರೆ ಯಾರು ಗುರುಗಳು ಅಲ್ವಾ, ಆಗ ಅವರ ಮೂಲಕ ನಾವು ಹೋದ್ರೆ ಮಾತ್ರ ಭಕ್ತಿ ಸೇವೆಯಲ್ಲಿ ಮಾಡುವ ಯಾವುದೇ ಕಾರ್ಯವು ಸ್ವಯಂ ಆಧ್ಯಾತ್ಮಿಕ ಶಕ್ತಿಯ ಅಡಿಯಾಳ್ತಾಲದಲ್ಲೇ ಇರುತ್ತದೆ. ಬೇರೆ ಮಾತುಗಳಲ್ಲಿ ನಾವು ನೋಡೋದಾದ್ರೆ ಶಕ್ತಿ ಎನ್ನುವುದು ಒಂದು ಬಗೆಯ ಬಲ, ಮತ್ತು ಬಲಕ್ಕೆ ಸದ್ಗುರು ಅಲ್ವಾ ಕರುಣೆ ಬೇಕು. ಹಾಗೂ ಕೃಷ್ಣನ ಕರುಣೆಯಿಂದಾಗಿ ಆಧ್ಯಾತ್ಮಿಕ ರೂಪ ನಮ್ಗೆ ನೀಡಬಹುದು ಇಲ್ಲಿ ಹೇಳುವ ಪ್ರಕಾರ ಅಲ್ವಾ. ಹೇಗೆ ನೋಡ್ರಿ ಇಲ್ಲಿ ಕೃಷ್ಣದಾಸ್ ಕವಿರಾಜ ಸ್ವಾಮಿ ಅವರು ಹೇಳ್ತಾರೆ ಹೇಗೆ ಅಂದ್ರೆ, ಚೈತನ್ಯ ಚರಿತಾಮೃತದಲ್ಲಿ ಭಗವಾನ್ ಚೈತನ್ಯರು ಕೃಷ್ಣನ ಅನುಗ್ರಹದಿಂದಾಗಿ ಒಬ್ಬ ಸುದೈವಿಯ ಸದ್ಗುರುವಿನ ಸಂಪರ್ಕ ಮಾಡುತ್ತಾನೆ ಎನ್ನುತ್ತಾರೆ ಅಲ್ವಾ. ನೋಡಿ ಇದರ ಪ್ರಕಾರ ನಾವು ನೋಡ್ಬೋದು ಸಂಪರ್ಕವನ್ನ ಮಾಡ್ತಾರೆ. ಆಧ್ಯಾತ್ಮಿಕ ಬದುಕಿನ ಬಗ್ಗೆ ಗಂಭೀರ ದೃಷ್ಟಿ ಉಳ್ಳವನಿಗೆ ಸದ್ಗುರುವಿನ ಬಳಿ ಸಂಪರ್ಕ ಸಾಧಿಸುವ ಬುದ್ಧಿಯನ್ನ ಕೃಷ್ಣನು ಕೊಡುತ್ತಾನೆ. ನೋಡ್ರಿ ಭಗವಂತ ನಮಗೆ ಗುರುವಿನ ಮೂಲಕ ನಾವು ಹೋದ್ರೆ ಭಗವಂತ ನಮ್ಗೆ ಬುದ್ಧಿ ಕೊಡ್ತಾರೆ. ದದಾಮಿ ಬುದ್ಧಿ ಯೋಗಂ ಅಲ್ವಾ ಹೇಳ್ತಾರೆ ಭಗವಂತ. ಮತ್ತು ಗುರುವಿನ ಅನುಗ್ರಹದಿಂದಾಗಿ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುತ್ತಾನೆ. ಹೀಗೆ ಇಡೀ ಕೃಷ್ಣ ಪ್ರಜ್ಞೆಯು ವ್ಯಾಪ್ತಿಯು ಪ್ರತ್ಯಕ್ಷವಾಗಿ ಕೃಷ್ಣ ಹಾಗೂ ಸದ್ಗುರು ಎಂಬ ಆಧ್ಯಾತ್ಮಿಕ ಶಕ್ತಿಯ ಅಂಕೆಯಲ್ಲಿದೆ ಅನ್ನೋದನ್ನ ನಾವು ನೋಡ್ಬೋದು ಇಲ್ಲಿ. ಆಧ್ಯಾತ್ಮಿಕ ನೀವು ಪ್ರಸ್ತಾವನೆಯಲ್ಲಿ ಸಂಪೂರ್ಣವಾಗಿ ಓದ್ಕೊಂಡ್ರೆ ನಿಮಗೆ ಕೂಡ ಅದು ನೆಕ್ಸ್ಟ್ ಅರ್ಥ ಆಗ್ತದೆ ಅಂತ ನಾನು ತಿಳಿಸ್ತೇನೆ. ನೋಡಿ ಅಂದ್ರೆ ಗುರು ಎಷ್ಟು ಮುಖ್ಯ ನಾವು ಉದಾಹರಣೆಯನ್ನ ನೋಡಬಹುದಲ್ವಾ. ನಮ್ಮ ಪ್ರಭುಪಾದವರು ಅವರ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಸ್ವಾಮಿಗಳ ಮೂಲಕ ಅವರು ಕೊಟ್ಟಂತಹ ಆದೇಶದ ಮೂಲಕ ಅವರು 40 ರೂಪಾಯಿ ಇಟ್ಕೊಂಡು ಎಲ್ಲಿಗೆ ಹೋಗ್ತಾರೆ, ಅವರು ಅಮೆರಿಕಕ್ಕೆ ಅಂದ್ರೆ ವಿದೇಶಿಗಳಿಗೆ ಹೋಗ್ತಾರೆ. ಅಲ್ಲಿ ಯಾವ ಕೃಷ್ಣ ಅಂದ್ರನೇ ಗೊತ್ತಿಲ್ಲ, ಆಧ್ಯಾತ್ಮಿಕ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ಅಲ್ವಾ. ಗುರು ಎಷ್ಟು ಮುಖ್ಯ ಅಂದ್ರೆ ಆಧ್ಯಾತ್ಮಿಕಕ್ಕೆ ನಮ್ಗೆ ಯಾರ ಅಡಿಯ ಚಟುವಟಿಕೆಯಲ್ಲಿ ನಾವು ಹೋಗ್ಬೇಕಾಗ್ತದೆ ಅನ್ನೋದನ್ನ ನಾವು ನೋಡ್ಬೋದು. ತುಂಬಾ ಮುಖ್ಯ ಆಗ್ತದೆ. ಪ್ರಭುಪಾದವರು ಆ ದಿನ ಹೋಗದಿದ್ರೆ ನಮ್ಮೆಲ್ಲರಿಗೆ ಯಾವ ರೀತಿಯ ಕೃಷ್ಣ ಪ್ರಜ್ಞೆ ಅಂದ್ರೆ ಏನು ಅಂತಾನೆ ನಮಗೆ ಗೊತ್ತಿರ್ಲಿಲ್ಲ ಅಲ್ವಾ. ಗುರುವಿನ ನಿರ್ದೇಶನ ತುಂಬಾ ಮುಖ್ಯವಾಗ್ತದೆ. ಅಂದ್ರೆ ಅವರು 40 ರೂಪಾಯಿ ಇಟ್ಕೊಂಡು ಯಾವ ಬೇಸ್ ಮೇಲೆ ಅವರು ಹೋಗ್ತಾರೆ ಅಲ್ವಾ, ಭಗವಂತನ ಕರುಣೆ ಮತ್ತೆ ಗುರುವಿನ ಕರುಣೆಯಿಂದ. ಯಾವಾಗ ಇವು ಎರಡು ನಮ್ಗೆ ತುಂಬಾ ಮುಖ್ಯ ಆಗ್ತದೆ. ನಾವು ಪ್ರತಿ ಒಂದು ಕ್ಷಣದಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಒಂದು ದಿನದಲ್ಲಿ ನಾವು ಹೇಳ್ತೀವಿ ಅಂದ್ರೆ ಪ್ರಥಮವಾಗಿ ನಮ್ಗೆ ಗುರುವಿನ ಕರುಣೆ ಮತ್ತೆ ಕೃಷ್ಣನ ಕರುಣೆ ಇದ್ರೆ ಮಾತ್ರ. ಆದ್ರೆ ಅದಿಲ್ಲದಿದ್ರೆ ನಾವ್ ಯಾವತ್ತೂ ಅವರಿಗೆ ಹೇಳ್ತಿರ್ಬೇಕಲ್ವಾ. ಅಂದ್ರೆ ನಾವು ಹೇಳ್ತಾರೆ ಹಿರಿಯ ಭಕ್ತರು ಹೇಳ್ತಾರೆ, ಅವರ ಕರುಣೆ ಇದ್ರೆ ಮಾತ್ರ ಆ ದಿನದ ಸಾಧನೆ ಆಗ್ಲಿಕ್ಕೆ ಸಾಧ್ಯ. ನಮಗೆ ಇಲ್ಲದಿದ್ರೆ ನಮ್ಗೆ ಯಾವತ್ತು ಸಾಧ್ಯ ಇಲ್ಲ. ನಾವು ಯಾವಾಗ ಪ್ರತಿನಿತ್ಯ ಮಾಯೆಯ ಅಡಿಯಲ್ಲೇ ಇರ್ತೇವೆ, ನಾವು ಮಾಯೆಯಲ್ಲೇ ಇದ್ದೇವೆ ನಾವು. ಆಗ ಆ ಮಾಯೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಏನಾಗ್ಬೇಕಂದ್ರೆ ಗುರುವಿನ ಆಶ್ರಯನ ನಾವು ಪಡ್ಬೇಕು, ಅವರ ನಿರ್ದೇಶನದಲ್ಲೇ ನಾವು ಹೋಗ್ಬೇಕು ಅನ್ನೋದನ್ನ ನಾವು ಇಲ್ಲಿ ನೋಡ್ಬಹುದು. ಹೇಗೆಂದ್ರೆ ಕೃಷ್ಣನ ಸ್ವಾಂತ ವಿಭಿನ್ನಾಂಶಗಳು, ಪ್ರತ್ಯೇಕಿತ ವಿಭಿನ್ನಾಂಶಗಳು ಹಾಗೂ ವಿವಿಧ ಶಕ್ತಿಗಳಿಂದ ಅವನ ವಿಸ್ತರಣೆಗಳಾಗುತ್ತವೆ. ಅಂದ್ರೆ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಕೃಷ್ಣ ಎಂದರೆ ಎಲ್ಲ ಮತ್ತು ಎಲ್ಲವನ್ನ ಒಳಗೊಂಡಿದೆ. ಕೃಷ್ಣ ಅಂದ್ರೆ ಎಲ್ಲವನ್ನ ಒಳಗೊಂಡಿದೆ ಅನ್ನೋದನ್ನ ನಾವು ನೋಡ್ಬಹುದು. ಅನುಕೂಲಕರವಾಗಿ ಮಾಡಲಾಗುತ್ತದೆ. ಅಂದ್ರೆ ಹೇಗೆ ಭಕ್ತಿ ಅಂದ್ರೆ ಇದರ ಅರ್ಥ ಸೇವೆಯನ್ನ ಕೃಷ್ಣನನ್ನ ಮೆಚ್ಚಿಸುವ ಮನೋಭಾವದಿಂದ ಮಾಡಬೇಕು. ಒಂದು ಚಟುವಟಿಕೆ ಕೃಷ್ಣನಿಗೆ ಹಿತಕರವಾಗಿದ್ದರೂ ಅದನ್ನ ಮಾಡಲು ಉದ್ದೇಶಿಸದಿದ್ದರೆ ಅದು ಭಕ್ತಿ ಅಲ್ಲ. ಅಂದ್ರೆ ಕೃಷ್ಣನಿಗೆ ಅನುಕೂಲಕರ ಅಂದ್ರೆ ಏನು ಅನುಕೂಲ ಅಂದ್ರೆ ನಾವು ಈಗಾಗ್ಲೇ ನೋಡಿದಾಗ ಕೃಷ್ಣನಿಗೆ ಏನು ಖುಷಿ ಅದನ್ನ ನಾವು ಮಾಡ್ಬೇಕಾಗ್ತದೆ. ನಾವು ಏನ್ ಮಾಡ್ತೀವಿ ಈಗ ಉದಾಹರಣೆ ನೋಡ್ಬೋದು, ಪ್ರಸಾದವನ್ನ ಮಾಡ್ತೇವೆ ಅಲ್ವಾ. ಪ್ರಸಾದನ ನಮಗೇನ್ ಇಷ್ಟ ಆ ಪ್ರಸಾದವನ್ನ ಮಾಡಿ ನಾವು ಕೃಷ್ಣನ್ಗೆ ಕೊಡ್ತೇವೆ ಅಲ್ಲ. ಆದ್ರೆ ಕೃಷ್ಣನಿಗೆ ಏನ್ ಇಷ್ಟ ಅದನ್ನ ನಾವು ಮಾಡಲ್ಲ. ಅಂದ್ರೆ ನಾವು ಇನ್ನೂ ಆ ಹಂತಕ್ಕೆ ಹೋಗ್ಲಿಲ್ಲ. ಅದೇ ರೀತಿ ನಮ್ಗೆ ಭಕ್ತಿಯಲ್ಲಿ ಈಗ ಏನಾದ್ರೂ ಒಡಕಾಗ್ತಾ ಇದೆ, ನಾವು ಇರುವಂತ ಜಾಗದಲ್ಲಿ ನಮ್ಗೆ ತುಂಬಾ ಕಷ್ಟ ಆಗ್ತದೆ ಭಕ್ತಿ ಮಾಡಲು, ಭಗವಂತನ ಸೇವೆ ಮಾಡೋಲು. ಆಗ ಆ ಮನೋಭಾವ ನಾವು ಅಕಸ್ಮಾತ್ ನಾವು ಈ ಕಡೆ ಹೋಲ್ತೀವ ಅಥವಾ ಕೃಷ್ಣ ಭಕ್ತಿಗೆ ಮಾಡಲು ನಮ್ಗೆ ಹಿತಕರವಾದದನ್ನೇ ನಾವು ಹೋಲಿಕೆ ಮಾಡ್ತೀವ ಅನ್ನೋದನ್ನ ನೋಡ್ಬೇಕು ನಮ್ಮ ಭಕ್ತಿ. ಆದ್ರೆ ನಮ್ಗೆ ಇದು ಕಷ್ಟ ಆಗ್ತದಪ್ಪ. ನಾವು ಉದಾಹರಣೆ ನೋಡ್ಬೋದು, ಈಗ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಿರ್ತೇವೆ ಅಂದ್ರೆ ಮನೆಯಲ್ಲಿ ನಮ್ಗೆ ಸ್ಟಾರ್ಟಿಂಗ್ ಒಪ್ಪಲ್ಲ ಯಾರು, ಮನೆಯಲ್ಲಿ ಆಗ್ಲಿ ಸಮಾಜ ಆಗ್ಲಿ. ಆಗ ಅವ್ರು ಹೇಳ್ತಾರೆ ಏನಪ್ಪಾ ಇದು ಹರೇ ಕೃಷ್ಣ ಹೇಳ್ತಾ ಇದ್ದಾರೆ,
ಆಗ ನಾವ್ ಏನ್ ಮಾಡ್ತೀವಿ, ತಟ್ಟನೆ ಹೌದಲ್ವಾ, ಏನ್ ಮಾಡ್ತೀವಿ, ಆ ಕಡೆ ಹೋಗ್ತೀವ ಅಥವಾ ಈ ಕಡೆ ಹೋಗ್ತೀವ. ಆದ್ರೆ ನಾವು ತಟಸ್ಥವಾಗಿರ್ಬೇಕು ಯಾವಾಗ, ಭಕ್ತಿಯಲ್ಲಿದ್ದಾಗ. ಅಂದ್ರೆ ಭಗವಂತನ ನಾಮವನ್ನ ಹೇಳೋದು ನಮಗೆ ಹಿತಕರವಾದದ್ದು, ಆಗ ಮಾತ್ರ ಅನುಕೂಲಕರವಾದದ್ದನ್ನ ನಾವು ಆಯ್ಕೆ ಮಾಡ್ಬೇಕಾಗ್ತದೆ. ಅಂದ್ರೆ ಹರೇ ಕೃಷ್ಣ ಮಂತ್ರನನ್ನ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಅವರು ಹೇಳ್ತಾ ಇರೋದು ಏನು ಭೌತಿಕವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗೆ ಕೃಷ್ಣ ಪ್ರಜ್ಞೆಗೆ ಏನ್ ಅನುಕೂಲ ಅದನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಆಗ ಮಾತ್ರ ನಾವು ಭಗವಂತನ ಕರುಣೆಗೆ ನಾವು ಪಾತ್ರರಾಗಬಹುದು, ಗುರುವಿನ ಕರುಣೆಗೆ ಪಾತ್ರರಾಗಬಹುದು. ಅಂದ್ರೆ ನಾವು ಸ್ಟಾರ್ಟಿಂಗ್ ಬಿಗ್ನೆಸ್ ನಾವು ಬರ್ತೀವಲ್ಲ, ಬಂದಾಗ ಏನಾಗ್ತದೆ, ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಾ ಅಡೆತಡೆಗಳಾಗ್ತದೆ. ಈ ಭಕ್ತಿಯನ್ನ ನಾವು ಮಾಡೋದೇ ಬೇಡಪ್ಪ, ಜನರು ಹಾಗೆ ಹೇಳ್ತಾರೆ, ಮನೆಯವ್ರು ಹೀಗೆ ಮಾಡ್ತಾರೆ, ಅದು ಬೇಡ. ಆದ್ರೆ ಭಗವಂತ ನೋಡಿ ಹೇಳ್ತಾರೆ, ಕೃಷ್ಣನನ್ನ ಮೆಚ್ಚಿಸುವ ಮನೋಭಾವದಿಂದ ನಮಗೆ ಮೇನ್ ನಮ್ಮ ಉದ್ದೇಶ ಏನಂತ ಅರ್ಥ ಆಗಿದೆ ಅಲ್ವಾ. ನಮ್ಮ ಜೀವನದ ಸ್ವರೂಪ ಏನು, ಕೃಷ್ಣನ ಸೇವೆ. ಜೀವೇರ ಸ್ವರೂಪ ಕೃಷ್ಣರೇ ನಿತ್ಯ ದಾಸ್ ಅಂತ ಹೇಳಿದ್ದಾರೆ. ಅದು ನಮ್ಗೆ ಗೊತ್ತಾದಾಗ ಮಾತ್ರ ನಾವೇನ್ ಮಾಡ್ತೀವಿ, ಅನುಕೂಲವಾಗಿ ನಾವು ಮಾಡ್ಬೇಕಾಗ್ತದೆ. ಭಗವಂತನ ಸೇವೆಗೋಸ್ಕರ ನಾವು ಅದು ಮಾಡ್ಬೇಕಾಗ್ತದೆ. ಇಲ್ಲಾಂದ್ರೆ ನಾವು ಯಾವ್ದೇ ಕಾರಣಕ್ಕೂ ಓಕೆ ಹರೇ ಕೃಷ್ಣ ಹೇಳ್ತಾ ಇದ್ದೀವಿ, ಓಕೆ ಇದನ್ನು ಮಾಡ್ತೇವೆ, ಓಕೆ, ಆದ್ರೆ ಅದು ಭಕ್ತಿ ಅಲ್ಲ. ಯಾವಾಗ ನಾವು ದೃಢವಾಗಿರ್ಬೇಕು ಅನ್ನೋದನ್ನ ಇಲ್ಲಿ ನಾವು ನೋಡ್ಬಹುದು. ಹೇಗೆ ಅಂದ್ರೆ ನಾವು ನೋಡ್ಬೋದು, ಇದು ಹೇಳಿದ್ದಾರೆ, ಪರಮಪ್ರಭು ಕೃಷ್ಣನ ಲೋಕೋತ್ತರ ಆನಂದಕ್ಕೆ ಅನುಕೂಲವಾದ ಕಾರ್ಯಗಳನ್ನು ತೊಡಗುವುದೇ ಭಕ್ತಿ ಸೇವೆ. ಪ್ರಭುವಿನ ಅಲೌಕಿಕ ಆನಂದಕ್ಕೆ ಪೂರಕವಲ್ಲದ ಯಾವುದೇ ಚಟುವಟಿಕೆಯನ್ನ ಭಕ್ತಿ ಸೇವೆ ಎಂದು ಪರಿಗಣಿಸುವಂತಿಲ್ಲ. ಉದಾಹರಣೆ ಸಹ ಇಲ್ಲಿ ಅವರು ಕೊಟ್ಟಿದ್ದಾರೆ. ನೋಡ್ರಿ, ಮಹಾನ್ ಅಸುರರಾದ ರಾವಣ, ಕಂಸ, ಹಿರಣ್ಯಕಶಿಪು ಮುಂತಾದವರು ಸದಾ ಕೃಷ್ಣನನ್ನೇ ಕುರಿತು ಚಿಂತಿಸುತ್ತಿದ್ರು ಅಲ್ವಾ. ಅವರೆಲ್ಲ ಭಗವಂತನನ್ನ ಚಿಂತಿಸ್ತಿದ್ರು. ಆದ್ರೆ ಅವರು ಕೃಷ್ಣನನ್ನ ತಮ್ಮ ಅರಿ ಎಂದು ಭಾವಿಸಿ ಸದಾ ಅವನನ್ನ ಕುರಿತು ಯೋಚಿಸ್ತಿದ್ರು. ಈ ಬಗೆಯ ಆಲೋಚನೆಯನ್ನ ಭಕ್ತಿ ಅಥವಾ ಕೃಷ್ಣ ಪ್ರಜ್ಞೆ ಎಂದು ಪರಿಗಣಿಸಲಾಗದು. ಅಂದ್ರೆ ಉದಾಹರಣೆ ಹೇಳ್ತಾ ಇದ್ದಾರೆ ಅವರು. ಅಂದ್ರೆ ಹೇಗೆ ಭಗವಂತನನ್ನ ಅವ್ರು ಪೂಜಿಸ್ತಿದ್ದಾರೆ, ಅಂದ್ರೆ ನೆನಪಿಸ್ತಾ ಇದ್ದಾರೆ. ಇಲ್ಲಿ ಪ್ರಹ್ಲಾದ್ ಮಹಾರಾಜನನ್ನ ನೋಡ್ಬೋದು ನಾವು ಅಲ್ವಾ. ಅವರಿಗೆ ಅವರ ತಂದೆ ಏನೆಲ್ಲ ಕಷ್ಟ ಕೊಡ್ತಾರೆ ಅಲ್ವಾ. ಆನೆಯನ್ನ ತುಳಿಸ್ಲಿಕ್ಕೆ ಕಳಿಸ್ತಾರೆ, ಹಾವನ್ನ ಕತ್ಲಿಕ್ಕೆ ಕೊಡ್ತಾರೆ, ಬೆಟ್ಟದಿಂದ ದೂಡ್ತಾರೆ, ಮತ್ತೆ ತನ್ನ ತಾಯಿನೇ ವಿಷವನ್ನ ಕೊಡ್ತಾರೆ. ಅಂದ್ರೆ ತಂದೆ ಹೇಳಿದ್ದರಿಂದ ತಾಯಿ ಕೊಡ್ತಾರೆ. ಅವರ ಒಂದೇ ಇತ್ತು ಏನು, ನಾರಾಯಣ 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 ಮಾತ್ರ ಅಲ್ವಾ. ಅದೇ ನಾರಾಯಣ ಅಂತ 24 ಗಂಟೆನು ಪ್ರಹ್ಲಾದ ಮಹಾರಾಜ್ ಅವ್ರ ಭಕ್ತಿಯಲ್ಲಿ ಭಗವಂತನ ಸ್ಮರಣೆ ಮಾಡ್ತಿದ್ರು. ಅದೇ ರೀತಿ ಇಲ್ಲಿ ನಾವು ನೋಡ್ಬೋದು. ಈಗ ಉದಾಹರಣೆ ಹೇಳುವ ಪ್ರಕಾರ ರಾವಣ, ಕಂಸ, ಹಿರಣ್ಯಕಶಿಪು ಅವರು ಕೂಡ ಭಗವಂತನನ್ನೇ ನೆನಪಿಸ್ತಾ ಇದ್ರು ಅನ್ನೋದನ್ನ ನಾವು ನೋಡ್ಬೋದು ಅಲ್ವಾ. ಅದಕ್ಕೆ ನಾವು ನೋಡ್ತೇವಲ್ಲ, ಏನಂದ್ರೆ ನಿರಾಕಾರವಾದಿಗಳು ಕೆಲವೊಮ್ಮೆ ಭಕ್ತಿ ಸೇವೆಯನ್ನ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ಕೃಷ್ಣನು ಅವನ ಲೀಲೆ ಪರಿಕಾರಗಳು ಬೇರೆ ಬೇರೆ ಎಂದು ಭಾವಿಸುವುದು ಅವರು ಮಾಡುವ ತಪ್ಪು. ಉದಾಹರಣೆ ನಾವು ನೋಡ್ಬೋದು, ಭಗವದ್ಗೀತೆಯಲ್ಲಿ ಕುರುಕ್ಷೇತ್ರದ ರಣರಂಗದಲ್ಲಿ ಬೋಧಿಸಲಾಯಿತು, ನಿರಾಕಾರವಾದಿಗಳಿಗೆ ಕೃಷ್ಣನು ಮುಖ್ಯ. ಕುರುಕ್ಷೇತ್ರದಲ್ಲಿ ರಣರಂಗವಲ್ಲ, ಕುರುಕ್ಷೇತ್ರದ ಯುದ್ಧ ಭೂಮಿಯೊಂದೇ ತಮ್ಮ ಭಕ್ತಿ ಸೇವೆ ಕಾರ್ಯಕ್ಕೆ ಮುಖ್ಯವಲ್ಲ ಎಂಬುದು ಭಕ್ತರಿಗೂ ತಿಳಿದಿದೆ. ಆದರೆ ಕೃಷ್ಣ ಎಂದರೆ ಬರಿಯ ಕೃಷ್ಣನಲ್ಲ ಎಂಬುದು ಅವರಿಗೆ ತಿಳಿದಿದೆ. ಭಕ್ತರ ದೃಷ್ಟಿಯಲ್ಲಿ ಕೃಷ್ಣನೆಂದರೆ ಅವನ ಸಂಗಡಿಗರು ಹಾಗೂ ಪರಿಕಾರವೂ ಸೇರುತ್ತದೆ. ಉದಾಹರಣೆಗೆ, ಆಯುಧಾಪಾಣಿಯಾದ ವ್ಯಕ್ತಿಗೆ ತಿನ್ನಲು ಏನನ್ನಾದರೂ ನೀಡಿ ಎಂದು ಯಾರೋ ಒಬ್ಬರೆಂದಾಗ ತಿನ್ನುವ ಕ್ರಿಯೆಯನ್ನ ವ್ಯಕ್ತಿಯು ಮಾಡುತ್ತಾನೆಯೇ ವಿನ ಆಯುಧಗಳಲ್ಲ ಅಲ್ವಾ. ಅದೇ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತನು ಕೃಷ್ಣನ ಪರಿಕರ ಅಥವಾ ಕೃಷ್ಣನಿಗೆ ಸಂಬಂಧಿಸಿದಂತಹ ಕುರುಕ್ಷೇತ್ರದ ಯುದ್ಧ ಭೂಮಿಯ ಸ್ಥಳ ಮುಂತಾದವುಗಳಲ್ಲಿ ಆಸಕ್ತನಾಗಬಹುದು. ಆದರೆ ಯಾವುದೋ ಒಂದು ಯಕಶ್ಚಿತ್ ಯುದ್ಧ ಭೂಮಿಯ ಬಗೆಗೆ ಭಕ್ತನಿಗೆ ಇನಿತೂ ಆಸಕ್ತಿ ಇರುವುದಿಲ್ಲ. ಭಕ್ತನಿಗೆ ಕೃಷ್ಣನ ಮುಖ್ಯ, ಕೃಷ್ಣನ ಮಾತು ಮುಖ್ಯ, ಕೃಷ್ಣನ ಉಪದೇಶ ಮುಖ್ಯ, ಕೃಷ್ಣನು ಅಲ್ಲಿದ್ದ ಎಂಬುದು ಕಾರಣವಾಗಿ ರಣರಂಗಕ್ಕೆ ಪ್ರಾಧಾನ್ಯ ಬಂತು. ಹೌದು ಅಲ್ವಾ. ಇಡೀ ಕುರುಕ್ಷೇತ್ರದಲ್ಲಿ ಭಗವಂತ ದೇವೋತ್ತಮ ಪರಮಪುರುಷ ಕೃಷ್ಣ ಇದ್ದರಿಂದ ಮಾತ್ರ ಅಲ್ಲಿ ರಣರಂಗಕ್ಕೆ ಪ್ರಾಧಾನ್ಯತೆ ಬಂತು ಅನ್ನೋದನ್ನ ನಾವು ನೋಡ್ಬೋದು. ಅದೇ ರೀತಿ ಇಲ್ಲಿ ದ್ವಿತೀಯ ಗುಣಲಕ್ಷಣಗಳು ಹೇಗೆ ಅಂದ್ರೆ, ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ, ಅದನ್ನೇ ಮತ್ತೆ ಕೊಡ್ತಾ ಇದ್ದಾರೆ. ಅನ್ಯ ಅಭಿಲಾಷಿತ, ಶೂನ್ಯ, ಜ್ಞಾನ, ಹೀಗೆ ಕರ್ಮ, ಆದಿ, ಅನವನಿತಂ. ಅಂದ್ರೆ ಇಲ್ಲಿ ನೋಡ್ಬೋದು ನಾವು ಹೇಗೆ ಅಂತಂದ್ರೆ ಭಗವಂತನ ಗುಣಲಕ್ಷಣಗಳನ್ನ ನಾವು ನೋಡ್ಬೋದು ಮುಂದೆ. ನೆಕ್ಸ್ಟ್ ಮಾತಾಜಿ. ಲಕ್ಷಣಗಳು
ಈ ದ್ವಿತೀಯ ಗುಣಲಕ್ಷಣಗಳು ಶುದ್ಧ ಭಕ್ತಿಯ ಸೇವೆಯನ್ನ ಸಾಮಾನ್ಯ ಭಕ್ತಿ ಸೇವೆಯಿಂದ ಪ್ರತ್ಯೇಕಿಸಲು ಸಹಾಯ ಮಾಡುತ್ತದೆ. ಅವರು ಉತ್ತಮ ಪರಿಕಲ್ಪನೆಯನ್ನ ವ್ಯಾಖ್ಯಾನಿಸುತ್ತಾರೆ. ಸಾಮಾನ್ಯ ಭಕ್ತಿ ಸೇವೆಯು ಕೃಷ್ಣನನ್ನ ಮೆಚ್ಚಿಸುವ ಉದ್ದೇಶವಾಗಿದೆ. ಹೆಚ್ಚುವರಿಯಾಗಿ ಶುದ್ಧ ಭಕ್ತಿ ಸೇವೆಯು ಈ 2 ಗುಣಲಕ್ಷಣಗಳನ್ನ ಹೊಂದಿದೆ. ಬಾಹ್ಯ ಉದ್ದೇಶಗಳಿಂದ ಸ್ವಾತಂತ್ರ್ಯ, ತಾತ್ವಿಕ ಅಥವಾ ಫಲಪ್ರದ ಅನ್ವೇಷಗಳಿಂದ ನಾವು ನೋಡ್ಬೋದು. ಅಂದ್ರೆ ಸಾಮಾನ್ಯ ಭಕ್ತಿ ಸೇವೆಯ ಕೃಷ್ಣನನ್ನ ಮೆಚ್ಚಿಸುವ ಉದ್ದೇಶದಿಂದ ಅಂದ್ರೆ ನಾವು ಸ್ವಯಂ ಮಾಡಲ್ಲ. ಸಾಮಾನ್ಯವಾಗಿ ನಾವು ಹೇಗೆ ಮಾಡ್ತೀವಿ ಅಂದ್ರೆ ಭಗವಂತ ಮೆಚ್ಚಲಿ, ನಮ್ಮ ಗುರುಗಳು ನೋಡ್ತಾ ಇದೀವಿ ಅದಕ್ಕೆ ನಾವು ಸೇವೆ ಮಾಡ್ತಿದ್ವಿ, ಇವಾಗ ನಾವು ಸಾಮಾನ್ಯವಾಗಿ ಮಾಡ್ತಾ ಇರೋದು ಅದನ್ನ ಅವ್ರು ಹೇಳ್ತಾರೆ. ಹೆಚ್ಚುವರಿ ಅಂದ್ರೆ ನಾವು ಶುದ್ಧ ಭಕ್ತಿ ಸೇವೆ ಹೇಗೆ ಮಾಡೋದು ಗುಣ ಅನ್ನೋದನ್ನ ನಾವು ಮುಂದೆ ನೋಡ್ಬೋದು. ಅದೇ ರೀತಿ ಬಾಹ್ಯ ಉದ್ದೇಶಗಳಿಂದ ಸ್ವಾತಂತ್ರ್ಯ, ತಾತ್ವಿಕ ಅಥವಾ ಫಲಪ್ರದ ಅನ್ವೇಷಗಳಿಂದ ನಾವು ಮುಂದಕ್ಕೆ ನೋಡಬಹುದು. ಹೇಗೆ ಅಂದ್ರೆ ಇಲ್ಲಿ ಶುದ್ಧ ಭಕ್ತರ ಬಗ್ಗೆ ಶ್ರೀಲ ರೂಪ ಗೋಸ್ವಾಮಿ ಅವರು ಹೇಗೆ ತಿಳಿಸ್ತಾರೆ ಅನ್ನೋದನ್ನ ನಾನು ಸ್ವಲ್ಪ ಇಲ್ಲಿ ಓದ್ತೇನೆ. ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನೀಡಿರುವ ವ್ಯಾಖ್ಯಾನವನ್ನ ಹೀಗೆ ಸಂಕ್ಷಿಪ್ತಿಸಿ ಹೇಳಬಹುದು. ಹೇಗೆ ಅಂದ್ರೆ ನೋಡ್ರಿ, ಅಭಿಲಾಷ, ಆಸೆ, ಇಲ್ಲಿ ಅದೇ ರೀತಿ ಇವರು ಹೇಳ್ತಿದ್ದಾರೆ. ಮುಂದಕ್ಕೆ ಓದ್ತೇನೆ. ಅಭಿಲಾನಿತ ಅಂದ್ರೆ ಅಪೇಕ್ಷಿಸುವ ಸ್ವಭಾವ. ನಮ್ಗೆ ಅಪೇಕ್ಷೆ ಇದೆ, ಆಸೆ ಅಲ್ವಾ. ಹಠಾತ್ ತಾತ್ಕಾಲಿಕ ಆಸೆಗಳು ಭಕ್ತರ ನಿಯಂತ್ರಣ ಮೀರಿ ಉದ್ಭವಿಸಬಹುದು ಅಲ್ವಾ. ನಮ್ಮ ಆಸೆ ಹೋಗಿರಲ್ಲ, ನಮ್ಗೆ ಅದು ತಟಾಕ್ ಬರ್ಬೋದು. ಅಪಾಯಕಾರಿ ಸಂದರ್ಭಗಳಲ್ಲಿ ಭಕ್ತಿಗೆ ಹಾನಿಕರವಲ್ಲ. ಇಂತಹ ಆಸೆಗಳು ಭಕ್ತರ ನಿಜವಾದ ಭಕ್ತಿ ಸ್ವಭಾವಕ್ಕೆ ಅನುಗುಣವಾಗಿರುವುದಿಲ್ಲ. ಅವರು ಸ್ವಯಂ ಸಂರಕ್ಷಣೆಗೆ ಸಂಬಂಧಿಸಿದ ಅಸಾಧಾರಣ ಸಂದರ್ಭಗಳಲ್ಲಿ ಉದ್ಭವಿಸುತ್ತಾರೆ ಮತ್ತು ಆದ್ದರಿಂದ ಒಬ್ಬರನ್ನ ಶುದ್ಧ ಭಕ್ತಿ ಸೇವೆಯಿಂದ ಹೊರಗಿಡುವುದಿಲ್ಲ. ಶುದ್ಧ ಭಕ್ತಿ ಸೇವೆಯಿಂದ ಹೊರತಾಗಿರುವುದು ಭೌತಿಕ ಆಸೆಗಳನ್ನ ಈಡೇರಿಸುವ ಸ್ವಭಾವ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಹಠಾತ್ ತಾತ್ಕಾಲಿಕ ಆಸೆಗಳು ಭಕ್ತರ ನಿಯಂತ್ರಣ ಮೀರಿ, ಈಗ ನಾವು ಭಕ್ತಿ ಮಾಡ್ತಾ ಇರ್ತೀವಿ, ಅದು ಮೀರಿ ಹಠಾತ್ ನಮ್ಗೆ ಬರ್ಬೋದು ಅನ್ನೋದನ್ನ, ಅದು ಅಪಾಯಕಾರಿ, ಉದ್ಭವಿಸುವುದು ಅಪಾಯಕಾರಿ ಬರ್ತದೆ. ಆದ್ರೆ ಆ ಸಂದರ್ಭಗಳಲ್ಲಿ ಭಕ್ತಿಗೆ ಹಾನಿಕರವಲ್ಲ. ಅಂದ್ರೆ ಅವರಿಗೆ ಆಸೆ ಬರ್ಬೋದು, ಬಟ್ ಆ ಭಕ್ತರನ್ನ ನಾವು ಹೊರಗಿಡ್ಲಿಕ್ಕೆ ಆಗಲ್ಲ. ಅಂದ್ರೆ ಇಂತಹ ಆಸೆಗಳು ಭಕ್ತರ ನಿಜವಾದ ಭಕ್ತಿ ಸ್ವಭಾವಕ್ಕೆ ಅನುಕೂಲವಾಗಿರುವುದಿಲ್ಲ. ಅಂದ್ರೆ ಅವರ ಸ್ವಭಾವತ ಮಾಡಲ್ಲ, ಬಟ್ ಅದು ಬಂದಿರ್ತದೆ. ಅದು ಉದಾಹರಣೆ ಮುಂದೆ ನಾವು ನೋಡ್ಬೋದು. ಅವರು ಸ್ವಯಂ ಸಂರಕ್ಷಣೆಗೆ ಸಂಬಂಧಿಸಿದ ಅಸಾಧಾರಣ ಸಂದರ್ಭಗಳಲ್ಲಿ ಉದ್ಭವಿಸುತ್ತಾರೆ ಮತ್ತು ಆದ್ದರಿಂದ ಒಬ್ಬರನ್ನ ಶುದ್ಧ ಭಕ್ತಿ ಸೇವೆಯಿಂದ ಹೊರಗಿಡುವುದಿಲ್ಲ. ಅಂದ್ರೆ ಅವ್ರು ಭಕ್ತಿ ಮಾಡ್ತಿರ್ತಾರೆ, ಹಠಾತ್ ಅವರಿಗೊಂದು ಆಸೆ ಬರ್ತದೆ, ಅದರಿಂದ ಅವರನ್ನ ನಾವು ಹೊರಗಿಡಲಿಕ್ಕಾಗಲ್ಲ. ಅಂದ್ರೆ ಶುದ್ಧ ಭಕ್ತಿ ಸೇವೆಯಿಂದ ಹೊರತಾಗಿರುವುದು ಭೌತಿಕ ಆಸೆಗಳನ್ನ ಈಡೇರಿಸುವ ಸ್ವಭಾವ. ಅಂದ್ರೆ ಭೌತಿಕ ಆಸೆಗಳನ್ನ ಈಡೇರಿಸುವ ಸ್ವಭಾವ ನಮ್ಗಿರ್ತದೆ. ಆದ್ರೆ ಹೇಳ್ತಾರೆ ಶುದ್ಧ ಭಕ್ತಿ ಸೇವೆಯಿಂದ ಹೊರತಾಗಿರ್ತದೆ ಅದು. ಆದ್ರೆ ಶುದ್ಧ ಭಕ್ತಿ ಸೇವೆ ಮಾಡಿದ್ರೆ ನಮ್ಗೆ ಅದು ಹೋಗ್ಬೋದು. ಅಂದ್ರೆ ನಾವು ಆಸೆಯನ್ನ ನಿಲ್ಸ್ಲಿಕ್ಕೆ ಆಗಲ್ಲ, ಅದು ಅಪೇಕ್ಷಿಸ್ತದೆ. ಆದ್ರೆ ನಾವು ಶುದ್ಧ ಭಕ್ತಿ ಸೇವೆ ಮಾಡಿದ್ರೆ ಅಕಸ್ಮಾತ್ ನಮಗೆ ಒಂದು ಹಠಾತ್ ಬರ್ತದೆ. ಮುಂದೆ ನಮ್ಗೆ ಆಚಾರ್ಯರು ಉದಾಹರಣೆಗಳನ್ನೆಲ್ಲ ಕೊಡ್ತಾರೆ, ನಾವು ಮುಂದೆ ಹೋಗ್ಬೋದು. ಹೇಗೆ ಅಂತಂದ್ರೆ ನೋಡ್ರಿ, ಇಲ್ಲಿ ಹೇಳ್ತಾರೆ, ಅಂತಹ ಭಕ್ತನ ಸೇವೆಯು ಅನುಕೂಲವಾದದ್ದು ಮತ್ತು ಅದು ಸದಾ ಕೃಷ್ಣನಿಗೆ ಸಂಬಂಧಿಸಿದಂತೆ ಇರುತ್ತದೆ. ಇಂತಹ ಕೃಷ್ಣ ಪ್ರಜ್ಞೆಯ ಕಾರ್ಯಗಳ ಶುದ್ಧತೆಯನ್ನ ಕಾಪಾಡಿಕೊಳ್ಳಲು ವ್ಯಕ್ತಿಯು ಎಲ್ಲ ಐಹಿಕ ಅಪೇಕ್ಷೆಗಳಿಂದಲೂ ದಾರ್ಶನಿಕ ಮನೋಕಲ್ಪನೆಗಳಿಂದಲೂ ಮುಕ್ತನಾಗಿರಬೇಕು. ಪ್ರಭು ಸೇವೆಯ ಅಪೇಕ್ಷೆಯೊಂದರ ವಿನ ಬೇರೆಲ್ಲ ಬಗೆಯ ಅಪೇಕ್ಷೆಗಳು ಐಹಿಕವಾದ ಆಗಿರ್ತದೆ. ಅಂದ್ರೆ ನೋಡ್ರಿ, ಇಲ್ಲಿ ಹೇಳ್ತಾರೆ, ಯಾವುದು ಅಂತಿಮವಾಗಿ ಶೂನ್ಯವಾದ ಅಥವಾ ನಿರಾಕಾರವಾದಿಗಳು ಮಂಡಿಸುವ ನಿರ್ಣಯಗಳಲ್ಲಿ ಪರ್ಯವಸನವಾಗುತ್ತದೋ ಅದನ್ನ ದಾರ್ಶನಿಕ ಮನೋಕಲ್ಪನೆ ಎಂಬ ಶಬ್ದ ಸಮುಚ್ಚಯವು ಸೂಚಿಸುತ್ತದೆ. ಇಂತಹ ನಿರ್ಣಯವು ಕೃಷ್ಣ ಪ್ರಜ್ಞಾವಂತನ ಪಾಲಿಗೆ ನಿರುಪಯುಕ್ತವಾದದ್ದೇ ಸರಿ. ದಾರ್ಶನಿಕ ಮನೋಕಲ್ಪನೆಯನ್ನ ಅವಲಂಬಿಸಿ ಎಲ್ಲೋ ಅಪರೂಪಕ್ಕೆಂಬಂತೆ ಒಬ್ಬ ವ್ಯಕ್ತಿಯು ವಾಸುದೇವ ಅಥವಾ ಕೃಷ್ಣನನ್ನ ಪೂಜಿಸುವ ನಿರ್ಣಯಕ್ಕೆ ಬರಬಹುದು. ಈ ಮಾತನ್ನ ಭಗವದ್ಗೀತೆಯಲ್ಲಿ ದೃಢಪಡಿಸಲಾಗಿದೆ ಎಂದ ಮೇಲೆ ದಾರ್ಶನಿಕ ಮನೋಕಲ್ಪನೆಯ ತಾತ್ವಿಕ ನಿಲುಗಡೆಯ ಸ್ಥಾನ ಕೃಷ್ಣನೇ ಆಗಿರಬೇಕು. ಈ ನಿರ್ಧಾರವು ಕೃಷ್ಣನೇ, ಎಲ್ಲವೂ ಕೃಷ್ಣನೇ, ಎಲ್ಲವೂ ಅವನ ಸಕಲ ಕಾರಣಗಳ ಕಾರಣ ಎಂಬ ಅರಿವಿನಿಂದ ಕೂಡಿದ್ದಾಗಿರಬೇಕು. ಆದ್ದರಿಂದ ನಾವು ಅವನಿಗೆ ಶರಣಾಗಬೇಕು. ಈ ಅಂತಿಮ ಗುರಿಯನ್ನ ತಲುಪಿದ್ದೇ ಆದರೆ ತತ್ವ ಚಿಂತನೆಯಲ್ಲಿ ಮುಂದುವರಿದು ಅನುಕೂಲಕರ. ಆದರೆ ದಾರ್ಶನಿಕ ಮನೋಕಲ್ಪನೆಯು ಶೂನ್ಯವಾದದ್ದಲ್ಲೋ ನಿರಾಕಾರವಾದಕ್ಕೆ ಶರಣಾಗುವುದರಲ್ಲೋ ಮುಗಿದರೆ ಅದು ಭಕ್ತಿ ಅಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಜ್ಞಾನ ಹೇಗೆ ಅಂದ್ರೆ, ಇಲ್ಲಿ ಜ್ಞಾನ ಭಗವಂತನ ಆರಾಧಿಸಬಹುದಾದ ರೂಪ ಮತ್ತು ಆತನ ಹೆಸರುಗಳು, ಲೀಲೆಗಳು ಇತ್ಯಾದಿಗಳ ಬಗ್ಗೆ ವಿಚಾರಿಸುವುದು. ಅಂತಹ ಜ್ಞಾನವನ್ನ ತಿರಸ್ಕರಿಸಲಾಗುವುದಿಲ್ಲ. ತಿರಸ್ಕರಿಸಬೇಕಾದ ಜ್ಞಾನವು ತಾತ್ವಿಕ ಊಹೆಯನ್ನ ಸೂಚಿಸುತ್ತದೆ. ಅದು ಅನುರ್ಜಿತತೆ ಅಥವಾ
ನಿರಾಕಾರವಾದದ ತೀರ್ಮಾನಕ್ಕೆ ಕಾರಣವಾಗುತ್ತದೆ. ಈಗ ನಾನು ಓದಿದ ಪ್ರಕಾರ ನೋಡ್ರಿ, ಇಲ್ಲಿ ನಮ್ಮ ಪೀಠಿಕೆಯಲ್ಲಿ ಕೊಟ್ಟಿದಾರಲ್ಲ, ಅಂದ್ರೆ ನಮ್ಗೆ ಏನಂದ್ರೆ ಭಗವಂತನಿಗೆ ನಾವು ಶರಣಾಗ್ಬೇಕು. ಈ ರೀತಿಯ ಅಂತಿಮ ಗುರಿಯನ್ನ ತಲುಪಿದ್ದೆ ಆದರೆ ನಮ್ಗೆ ಏನಾಗ್ತದೆ, ಭಗವಂತನನ್ನ ಆರಾಧಿಸ್ಬೋದು ಯಾವುದೇ ರೂಪದಲ್ಲಿ ಭಗವಂತನನ್ನ, ಅಲ್ವಾ? ಅದೇ ರೀತಿ ಅನುಕೂಲಕರ ಆದ್ರೆ ದಾರ್ಶನಿಕ ಮನೋಕಲ್ಪನೆ ಶೂನ್ಯವಾದದ್ದು, ಅಂದ್ರೆ ನಿರಾಕಾರವಾದಕ್ಕೆ ನಾವು ಶರಣಾದ್ರೆ, ಅಂದ್ರೆ ಭಗವಂತನನ್ನ ಅವರ ಲೀಲೆಗಳು ಅವರ ಯಾವುದೇ ರೀತಿಯಲ್ಲಿ ನಾವು ತಿರಸ್ಕರಿಸಿದ್ರೆ ಏನಾಗ್ತದೆ ನೋಡ್ರಿ. ಇಲ್ಲಿ ಹೇಳ್ತಾರೆ, ದಾರ್ಶನಿಕ ಮನೋಕಲ್ಪನೆಯು ಶೂನ್ಯವಾದದಲ್ಲೂ ನಿರಾಕಾರವಾದದಕ್ಕೆ ಶರಣಾಗುವುದರಲ್ಲೂ ನಾವೇನಾದ್ರೂ ಮಾಡಿದ್ರೆ ಅದು ಖಂಡಿತ ಭಕ್ತಿ ಅಲ್ಲ ಅಂತ ನಾವು ಇಲ್ಲಿ ನೋಡ್ಬೋದು. ಅಂದ್ರೆ ಕರ್ಮ ಮತ್ತೆ ಕಾಮ್ಯ ಕರ್ಮಗಳನ್ನ ಕೆಲವು ಸಲ ವಿದ್ಯುಕ್ತ ಆಚರಣೆಗಳೆಂದು ಗ್ರಹಿಸಲಾಗ್ತದೆ. ಅಂದ್ರೆ ವೇದೋಕ್ತವಾದ ಕರ್ಮಕಾಂಡಿಯ ಆಚರಣೆಗಳ ಬಗ್ಗೆ ಬಹುವಾದ ಆಕರ್ಷವುಳ್ಳ ಅನೇಕ, ಅಂದ್ರೆ ಕರ್ಮಕಾಂಡಿ ಮಾಡ್ತೇವಲ್ವಾ ನಾವು, ಹೇಗೆ ಹೋಮ ಹವನ ಅದೆಲ್ಲ ಮಾಡ್ತಾರಲ್ವಾ, ಅದ್ರಲ್ಲಿ ಆಕರ್ಷ ಇರ್ತಾರೆ, ಅದು ಸಹ ಭಕ್ತಿ. ಆದ್ರೆ ಏನು, ಕೃಷ್ಣನನ್ನ ಅರ್ಥ ಮಾಡಿಕೊಳ್ಳದೆ ಬರೀ ವಿದ್ಯುತ್ತಾಚರಣೆಯಲ್ಲಿ ನಾವು ಮಾಡಿದ್ರೆ ಏನು ಅರ್ಥ? ಯಜ್ಞ ತಪಸ್ಸು ಯಾರು? ನಮ್ಮ ಭಗವಂತ. ನಾವು ಶ್ಲೋಕವನ್ನ ನೋಡ್ಬೋದಲ್ಲ, ನಿಮಗೆ ಗೊತ್ತಾ? 5ನೇ ಅಧ್ಯಾಯದಲ್ಲಿ 29ನೇ ಶ್ಲೋಕ ಅಲ್ಲ, ಅಂದ್ರೆ ಯಜ್ಞಗಳ ಯಜ್ಞ ಯಾರು? ಭಗವಂತನೇ ಆಗಿರ್ತಾನೆ, ಅಲ್ವಾ? ಅದನ್ನ ಬಿಟ್ಟು ನಾವ್ ಏನ್ ಮಾಡ್ತೀವಿ? ಕರ್ಮಕಾಂಡಕ್ಕೆ ಹೋಗ್ತೀವಿ. ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಳದೆ ಅದ್ರಲ್ಲಿ ಆಕರ್ಷಣೆ ಆಗಿರ್ತೇವೆ, ಅಲ್ವಾ? ವ್ಯಕ್ತಿಯು ಆಕರ್ಷಿತನಾದರೆ ಅಂತಹ ವ್ಯಕ್ತಿ ಏನಾಗ್ತಾನೆ, ಇಲ್ಲಿ ಹೇಳ್ತಾರೆ, ಕೃಷ್ಣ ಪ್ರಜ್ಞೆಗೆ ಅನುಕೂಲಕರವಲ್ಲ ಅಂತ ಹೇಳ್ತಾರೆ. ನಾವು ಕರ್ಮಕಾಂಡಕ್ಕೆ ಆಜ್ಞಾನವನ್ನ ಬೆಳೆಸ್ಕೊಂಡಾಗ ಏನಾಗ್ತದೆ ನೋಡಿ, ಇಲ್ಲಿ ಹೇಳ್ತಾರೆ ಅವರು, ಜ್ಞಾನವು ತಾತ್ವಿಕ ಊಹೆಯನ್ನ ಸೂಚಿಸುತ್ತದೆ, ಅದು ಅನುರ್ಜಿತತೆ ಅಥವಾ ನಿರಾಕಾರವಾದದ ತೀರ್ಮಾನಕ್ಕೆ ಕಾರಣವಾಗ್ತದೆ. ಅಂದ್ರೆ ಭಗವಂತನ ಲೀಲೆ ಇತ್ಯಾದಿಗಳ ಬಗ್ಗೆ ನಾವು ಆಚರಿಸ್ತೇವೆ ಅಲ್ವಾ, ಆ ಜ್ಞಾನವನ್ನ ತಿರಸ್ಕರಿಸಲಾಗುವುದಿಲ್ಲ. ಹೇಗೆ ಅಂದ್ರೆ ಭಗವಂತನ ಹೆಸರುಗಳು, ಲೀಲೆಗಳು, ನಾಮ, ಅದರ ಬಗ್ಗೆ ನಾವು ತಿರಸ್ಕರಿಸ್ಲಿಕ್ಕಾಗಲ್ಲ. ಇಲ್ಲಿ ಜ್ಞಾನವು ತಾತ್ವಿಕ ಊಹೆಯ ಸೂಚಿಸುತ್ತದೆ, ಅಂದ್ರೆ ಅನುರ್ಜಿತತೆ. ಅದು ಏನಾಗ್ತದೆ ನೋಡಿ, ಹೇಳ್ತಾರೆ ಅವರು, ಕೃಷ್ಣ ಪ್ರಜ್ಞೆಗೆ ಅದು ಅನುಕೂಲಕರ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ವಾಸ್ತವವಾಗಿ ಕೃಷ್ಣ ಪ್ರಜ್ಞೆಯನ್ನ ಶ್ರವಣ, ಕೀರ್ತನ, ಸ್ಮರಣೆಗಳ ಮೇಲೆಯೇ ನೆಲೆಗೊಳಿಸಬಹುದು. ಶ್ರೀಮದ್ ಭಾಗವತದಲ್ಲಿ ಅಂತಹ 9 ವಿಧಾನಗಳು ಹೇಳಿದೆ. ಈ 9ರ ಹೊರತಾಗಿ ಮಾಡಿದ್ದೆಲ್ಲವೂ ಕೃಷ್ಣ ಪ್ರಜ್ಞೆಗೆ ಅನುಕೂಲಕರವಲ್ಲ ಅಂತ ಹೇಳ್ತಾರೆ, ಅಲ್ವಾ? ನಾವ್ ಯಾವಾಗ ಅಂದ್ರೆ ನಿರಾಕಾರವಾದದ ತೀರ್ಮಾನಕ್ಕೆ ನಾವು ಕಾರಣವಾಗ್ತದೆ ಯಾವಾಗ ಅಂತಂದ್ರೆ ಕರ್ಮಕಾಂಡಿಯನ್ನ ಮಾಡಿದಾಗ. ಅಂದ್ರೆ ಕರ್ಮಕಾಂಡಿ ಮಾಡೋದಲ್ಲ ಅಂದ್ರೆ ನಾವು ಅದ್ರಲ್ಲಿ ಯಾವ ರೀತಿ ಮಾಡ್ತಾ ಇದೀವಿ, ಮೂಲ ಕೃಷ್ಣನೇ ಆಗಿರ್ತಾರಲ್ವಾ. ಭೋಕ್ತಾರಮಿಗ್ನ ತಪಸ್ಸಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಜ್ಞಾನಂ ಅಂತ ನಾವು ನೋಡ್ಬೋದಲ್ವಾ. ಭೋಕ್ತಾರ ಯಾರು? ಭಗವಂತನೇ ಆಗಿರ್ತಾರೆ. ಆದ್ರೆ ಭಗವಂತ ಹೇಳ್ತಾರೆ, ಅದರಲ್ಲಿ ಆಕರ್ಷಣೆ ಉಳ್ಳ ಅಂತಿದ್ರೆ ಅದು ಭಕ್ತಿ ಅಲ್ಲ ಅನ್ನೋದನ್ನ ನಾವು ನೋಡ್ತೇವೆ. ಹೇಗೆ ಜ್ಞಾನ ಕರ್ಮಾದಿ ಎಂಬುದು ಅಂದ್ರೆ ಭಕ್ತಿ ನೀಡಲಾಗಿರುವ, ಇಲ್ಲಿ ಜ್ಞಾನ ಅಂದ್ರೆ ಏನಂದ್ರೆ ಭಕ್ತಿಗೆ ನೀಡಲಾಗಿರುವ ಲಕ್ಷಣ ನಿರೂಪಣೆಯಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ಜ್ಞಾನ ಕರ್ಮಾದಿ ಎಂಬುದು ಶಬ್ದವನ್ನ ಬಳಸಿದ್ದಾರೆ. ಹೇಗೆಂದ್ರೆ ವ್ಯಕ್ತಿಯು ಶುದ್ಧ ಭಕ್ತಿ ಸೇವೆಯ ಸೋಪಾನ ಕೈದಲು ನೆರವು ನೀಡಿದಂತಹ ಕ್ರಿಯೆಗಳನ್ನ ಈ ಕರ್ಮಾದಿ, ಕಾಮ್ಯ ಕರ್ಮ ಎಂಬ ಶಬ್ದಗಳು ಒಳಗೊಂಡಿದೆ. ಯಾವುದು ವಿರಕ್ತಿ ಎಂದು ಕರೆಸಿಕೊಳ್ಳುತ್ತದೋ ಅದರ ಬೇರೆ ರೂಪಗಳು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಮಾಡುವ ಭಕ್ತಿ ಸೇವೆಗೆ ಅನುಕೂಲಕರವಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಯಾವುದು ಅನುಕೂಲಕರವಲ್ಲ ಅಲ್ಲಿ, ಅಲ್ವಾ? ಭಗವಂತನ ಭಕ್ತಿ ಸೇವೆಗೆ ನಾವು ಯಾವ ರೀತಿ ಅಂದ್ರೆ ಅವರ ಸ್ಮರಣೆ ಯಾವ ರೀತಿ ನಾವು ಮಾಡ್ಬೇಕು, ಯಾವ ರೀತಿ ಅಂದ್ರೆ ನೋಡಿ ಹೇಳ್ತಾರೆ, ಶ್ರೀಮದ್ ಭಾಗವತದಲ್ಲಿ ಅಂತಹ 9 ವಿಧಾನಗಳನ್ನ ನಾವು ಮುಂದೆ ನೋಡಬಹುದು ಅನ್ನೋದನ್ನ ನಾವು ನೋಡ್ಬೋದು. ಯಾವ ರೀತಿ ಜ್ಞಾನವನ್ನ ಅಂದ್ರೆ ಈ ರೂಪ ಗೋಸ್ವಾಮಿಯವರು ಹೇಳ್ತಾರೆ, ಅಂದ್ರೆ ನಾರದ ಪಂಚರಾತ್ರದಿಂದ ಒಂದು ವ್ಯಾಖ್ಯಾನವನ್ನ ಇಲ್ಲಿ ಉಲ್ಲೇಖಿಸ್ತಾರೆ. ಏನದು? ವ್ಯಕ್ತಿಯು ಎಲ್ಲ ಐಹಿಕ ಉಪಾಧಿಗಳಿಂದಲೂ ಮುಕ್ತನಾಗಿರಬೇಕು ಮತ್ತು ಕೃಷ್ಣ ಪ್ರಜ್ಞೆಯ ಸಹಾಯದಿಂದ ಎಲ್ಲ ಐಹಿಕ ಕಲ್ಮಶಗಳನ್ನ ತೊಳೆದು ಹಾಕಬೇಕು. ಅಂದ್ರೆ ನಾವೆಲ್ಲ ಐಹಿಕ ಈ ಉಪಾಧಿಗಳಿದ್ದಾವಲ್ಲ, ನಾವು ಏನ್ ಮಾಡ್ತಾ ಇದೀವಿ? ಯಜ್ಞ, ಹೋಮ, ನಮಗೆ ಅದನ್ನ ಪೂಜಿಸಿದ್ರೆ ಹೀಗೆ ಆಗ್ತದೆ, ಈ ರೀತಿ ನಾವು ಹೋಗ್ತಾ ಇದೀವಿ. ಅದು ಮತ್ತೆ ನಾವು ಅಂದ್ರೆ ಭಗವಂತ ಸಹಾಯ ಮಾಡ್ತಿದ್ದೇವೆ ನಮ್ಗೆ. ಈ ಕಲ್ಮಶಗಳಿಂದ ದೂರ ಹೋಗ್ಲು ನಾವ್ ಏನ್ ಮಾಡ್ಬೇಕು? ಭಗವಂತನ ಪ್ರಜ್ಞೆಯನ್ನ ನಾವು ಬೆಳೆಸ್ಕೊಳ್ಬೇಕು. ಭಗವಂತನ ರೂಪ, ಲೀಲಾ, ಗುಣದ ಬಗ್ಗೆ ನಾವು ಯೋಚಿಸಿದ್ರೆ ಈ ಕಲ್ಮಶಗಳಿಂದ ನಮ್ಮನ್ನ ಪಾರ್ ಮಾಡ್ಬೋದು ಅನ್ನೋದನ್ನ ನಾವು ನೋಡ್ಬೋದು ಈ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ.
ಅದೇ ರೀತಿ ನೆಕ್ಸ್ಟ್ ಮಾತಾಜಿ ಕರ್ಮ ನೋಡಿ, ಇಲ್ಲಿ ಕರ್ಮ ಹೇಳ್ತಾ ಇದ್ದಾರೆ. ಇಲ್ಲಿ ಕರ್ಮದ ಫಲಪ್ರದ ಚಟುವಟಿಕೆಗಳನ್ನ, ಅಂದರೆ ಭೌತಿಕ ಗುರಿಗಳನ್ನ ಸಾಧಿಸಲು ಆಚರಾತ್ಮಕ ಚಟುವಟಿಕೆಗಳನ್ನ ಸೂಚಿಸುತ್ತದೆ. ಇಂತಹ ಚಟುವಟಿಕೆಗಳು ಭಕ್ತಿಗೆ ಅನುಕೂಲವಾಗಿರದ ಕಾರಣ ತಿರಸ್ಕರಿಸಬೇಕು. ಅಂದ್ರೆ ನಮಗೆ ಅನುಕೂಲ, ಭಗವಂತನ ಭಕ್ತಿ ಸೇವೆಗೆ ಅನುಕೂಲ, ನಮ್ಮ ಇಂದ್ರಿಯ ತೃಪ್ತಿ ಮಾಡ್ತಾ ಇದೀವಿ, ನಮ್ಗೆ ಅದು ಅಡಚಣೆ ಆಗ್ತದೆ ನಮ್ಮ ಭಕ್ತಿಯಲ್ಲಿ, ಅದನ್ನ ನಾವು ತಿರಸ್ಕರಿಸಬೇಕು ಅಂತ ಹೇಳ್ತಾರೆ. ಹಂಗಂತ ಕರ್ಮವನ್ನೇ ತ್ಯಜಿಸ್ಲಿಕ್ಕೆ ಅಲ್ಲ. ಅಂದ್ರೆ ಆ ಕರ್ಮವನ್ನ ನಾವು ಹೇಗ್ ಮಾಡ್ಬೇಕು ಅಂದ್ರೆ ನಮ್ಮ ಇಂದ್ರಿಯಗಳೊಡೆಯನೆ, ಅಂದ್ರೆ ಸೇವೆಯಲ್ಲಿ ಹೇಗೆ ನಾವು ಮಾಡ್ಬೇಕು. ಇಂದ್ರಿಯ ಅಂದ್ರೆ ಬದ್ಧ ಸ್ಥಿತಿಯಲ್ಲಿ ನಮ್ಮ ಇಂದ್ರಿಯಗಳು ದೇಹದ ಬೇಡಿಕೆಗಳನ್ನ ಪೂರೈಸುವುದರಲ್ಲಿ ಮಗ್ನವಾಗಿರುತ್ತದೆ. ಆ ಇಂದ್ರಿಯಗಳೇ ಕೃಷ್ಣನ ಆಜ್ಞೆಯನ್ನ ಪಾಲಿಸುವುದರಲ್ಲಿ ಮಗ್ನವಾದಾಗ ನಮ್ಮ ಕಾರ್ಯ ಚಟುವಟಿಕೆಗಳನ್ನ ಭಕ್ತಿ ಮಾಡಬಹುದು. ಅಂದ್ರೆ ನಮ್ಮ ಕರ್ಮ ಹೇಗಿರ್ಬೇಕಂತಂದ್ರೆ ಭಗವಂತನ ಫಲಪ್ರದ ಚಟುವಟಿಕೆಗಳಿಗೆ ವಿರುದ್ಧವಾಗಿರ್ಬಾರ್ದು, ಅಂದ್ರೆ ಅನುಕೂಲವಾಗಿರ್ಬೇಕು. ಅಂದ್ರೆ ಆಚರಾತ್ಮಕ ಚಟುವಟಿಕೆಗಳನ್ನ ಸೂಚಿಸುತ್ತದೆ. ಇಂತಹ ಚಟುವಟಿಕೆಗಳು ಭಕ್ತಿಗೆ ಅನುಕೂಲವಾಗಿರದ ಕಾರಣ, ಅಂದ್ರೆ ನಮ್ಮ ಚಟುವಟಿಕೆ ಏನಿದೆ ಕರ್ಮ ನಾವು ಮಾಡ್ಬೇಕು, ಆದ್ರೆ ಆ ಕರ್ಮದಲ್ಲಿ ನಾವು ಭಗವಂತನನ್ನ ನೋಡ್ಬೇಕಾಗ್ತದೆ, ಆಗ ಮಾತ್ರ ನಮ್ಗೆ ಅನುಕೂಲವಾಗ್ತದೆ. ಇಲ್ಲಾಂದ್ರೆ ಅಂತಹ ಕರ್ಮವನ್ನ ನಾವು ತ್ಯಜಿಸ್ಬೇಕು ಅನ್ನೋದನ್ನ ಇಲ್ಲಿ ನೋಡ್ಬೋದು. ಅಂದ್ರೆ ಒಂದು ಹೇಳ್ತಾರೆ ಇಲ್ಲಿ, ತಾನು ಅಂದ್ರೆ ಇದರ ಅರ್ಥ ಏನಂದ್ರೆ ಇತ್ಯಾದಿಗಳು, ಯೋಗ, ಸಾಕ್ಷ್ಯ, ತ್ಯಜಿಸುವಿಕೆ ಮತ್ತು ಇತರ ಅಭ್ಯಾಸಗಳನ್ನ ಉಲ್ಲೇಖಿಸುವುದು ಇದು ಭಕ್ತಿಗೆ ಅನುಕೂಲಕರವಲ್ಲ. ಅಂದ್ರೆ ಯೋಗ ಇತ್ಯಾದಿಗಳನ್ನ ನಾವು ಮಾಡುವುದು ಅದು ಅನುಕೂಲಕರ ಅಲ್ಲ ಅಂತ ನೋಡ್ಬಹುದು. ಹೇಗೆ ಅಂತಂದ್ರೆ ಇಲ್ಲಿ ಲಾಸ್ಟ್ ಪ್ಯಾರ ನಾವು ನೋಡ್ಬೋದು. ಮತ್ತೆ ನೆಕ್ಸ್ಟ್ ಸ್ಲೈಡ್ ಹಾಕಿ. ಎರಡನೇ ಇದು ಭಕ್ತಿ ಎರಡನೇ ವ್ಯಾಖ್ಯಾನ. ಸರ್ವೋಪಾಧಿ ವಿನಿರ್ಮುಕ್ತ ತತ್ ಪರತ್ವೇನ ನಿರ್ಮಲಂ ಹೊಕೇಸ ಸೇವನಾ ಭಕ್ತಿರ್ ಯುಸಿಯಾಟ್. ಭಕ್ತಿ ಅಂದ್ರೆ ಚೈತನ್ಯ ಚರಿತಾಮೃತದಲ್ಲಿ ಇದನ್ನ ಕೊಟ್ಟಿದ್ದಾರೆ. ಏನಂದ್ರೆ ಸರ್ವ ಉಪಾಧಿ ವಿನಿರ್ಮುಕ್ತ, ಎಲ್ಲ ರೀತಿಯ ವಸ್ತು ಪದಗಳಿಂದ ಮುಕ್ತವಾಗಿದೆ, ಅಥವಾ ಪರಮಾತ್ಮನಿಗೆ ಸೇವೆ ಸಲ್ಲಿಸುವ ಬಯಕೆಯನ್ನ ಹೊರತುಪಡಿಸಿ, ಅಂದ್ರೆ ಭಗವಂತನಿಗೆ ಸೇವೆ ಸಲ್ಲಿಸುವುದರ ಹೊರತುಪಡಿಸಿ ಎಲ್ಲಾ ಬಯಕೆಗಳಿಂದ ಮುಕ್ತವಾಗಿದೆ. ತತ್ಪರತ್ವೇನ, ಪರಮಾತ್ಮನ ವ್ಯಕ್ತಿತ್ವದ ಸೇವೆ ಮಾಡುವ ಏಕೈಕ ಉದ್ದೇಶದಿಂದ ನಿರ್ಮಲಂ, ಊಹಾತ್ಮಕ ತಾತ್ವಿಕ ಸಂಶೋಧನೆ ಅಥವಾ ಫಲಪ್ರದ ಚಟುವಟಿಕೆಯ ಪರಿಣಾಮಗಳಿಂದ, ಅಂದ್ರೆ ಅದರಿಂದ ಅಂದ್ರೆ ಫಲ ಬಯಸೋದು ನಾವು ಕಲುಷಿತವಾಗಿಲ್ಲ. ಹೊಕೇನ, ಎಲ್ಲ ಪದನಾಮಗಳಿಂದ ಮುಕ್ತವಾದ ಶುದ್ಧೀಕರಿಸಿದ ಇಂದ್ರಿಯಗಳಿಂದ ನಾವು ಅಂದ್ರೆ ಇಂದ್ರಿಯಗಳ ಯಜಮಾನನ ಸೇವನಂ, ಇಂದ್ರಿಯಗಳ ಒಡೆಯ ಯಾರು? ಭಗವಂತ. ಆ ಇಂದ್ರಿಯಗಳನ್ನ ತೃಪ್ತಪಡಿಸಲ ಸೇವೆ ಭಕ್ತಿ ಸೇವೆ ಯುಸಿಯಟ್ ಎಂದು ಕರೆಯಲಾಗುತ್ತದೆ. ಅಂದ್ರೆ ಭಕ್ತಿ ಅಥವಾ ಭಕ್ತಿ ಸೇವೆ ಅಂದ್ರೆ ಏನು? ನಮ್ಮ ಎಲ್ಲಾ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ನಾವು ತೊಡಗಿಸಿಕೊಳ್ಳುವುದು. ಪರಮಾತ್ಮನ ವ್ಯಕ್ತಿತ್ವ, ಎಲ್ಲ ಇಂದ್ರಿಯಗಳ ಒಡೆಯ ಚೈತನ್ಯ ಆತ್ಮವು ಸರ್ವೋಚ್ಚ ಸೇವೆಯನ್ನ ಸಲ್ಲಿಸಿದಾಗ ಎರಡು ಅಡ್ಡ ಪರಿಣಾಮಗಳಿವೆ. ಒಬ್ಬನು ಎಲ್ಲಾ ಭೌತಿಕ ಪದನಾಮಗಳಿಂದ ಮುಕ್ತನಾಗುತ್ತಾನೆ, ಮತ್ತು ಒಬ್ಬರ ಇಂದ್ರಿಯಗಳು ಕೇವಲ ಭಗವಂತನ ಸೇವೆಯಲ್ಲಿ ಮಾಡುವ ಮೂಲಕ, ಅಂದ್ರೆ ಕೆಲಸ ಮಾಡುವ ಮೂಲಕ ಶುದ್ಧೀಕರಿಸ್ತದೆ. ಇಲ್ಲಿ ಎರಡು ರೀತಿಯಲ್ಲಿ ಹೇಳ್ತಿದ್ದಾರೆ, ಭಕ್ತಿ ಅಥವಾ ಭಕ್ತಿ ಸೇವೆ ಅಲ್ವಾ. ಅಂದ್ರೆ ನಮ್ಮ ಎಲ್ಲಾ ಇಂದ್ರಿಯಗಳನ್ನ ಭಗವಂತನಿಗೆ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಂಡ್ರೆ ಮಾತ್ರ ನಾವು ಹೋಗ್ತೇವೆ. ನಾವು ಉದಾಹರಣೆಯನ್ನ ನೋಡ್ಬೋದು, ಹೇಗೆ ನಮ್ಮ ಅಂಬರೀಷ್ ಮಹಾರಾಜ ಅವರು ತನ್ನ ಎಲ್ಲಾ ಚಟುವಟಿಕೆಗಳನ್ನ ಭಗವಂತನಿಗೆ ಅವರು ಅರ್ಪಿಸಿದ್ರು ಅಲ್ವಾ. ಹಾಗೆ ಇಲ್ಲಿ ಎರಡು ಶ್ಲೋಕಗಳ ನಡುವಿನ ಸಮಾನತೆಯನ್ನ ನಾವು ನೋಡ್ಕೋಬಹುದು. ಸರ್ವೋಪಾಧಿ ವಿನಿರ್ಮುಕ್ತ ಅನ್ಯಾಭಿಲಾಷಿತ ಶೂನ್ಯ, ಎಲ್ಲಾ ವಸ್ತು ಪದಗಳು ಆಸೆಗಳಿಂದ ಮುಕ್ತವಾಗಿದೆ ಅಂತ ನೋಡ್ಬೋದು. ಅದೇ ರೀತಿ ತತ್ಪರತ್ವೇನ ಅನುಕೂಲೇನ, ಆತನಿಗೆ ಭಕ್ತಿಯಿಂದ ನಿರ್ಮಲಂ ಜ್ಞಾನ ಕರ್ಮಾದಿ ಅನಾವಿತಂ, ಕಳಂಕವಿಲ್ಲದೆ ನಾವು ಭಗವಂತನನ್ನ ಪೂಜಿಸ್ಬೋದು. ಅನೇಕ ಸೇವನ ಅನುಚಲನ, ಸೇವೆಯಲ್ಲಿ ಇಂದ್ರಿಯಗಳನ್ನ ತೊಡಗಿಸುತ್ತದೆ. ಅನೇಕ ಅಂದ್ರೆ ಕೃಷ್ಣ. ನಾವೇನ್ ನೋಡ್ಬೋದು ಅಂದ್ರೆ ಇಲ್ಲಿ ಲಾಸ್ಟ್ ಪ್ಯಾರದಲ್ಲಿ ನಾವು ನೋಡ್ಬೋದು ಏನಂದ್ರೆ
ತಾನು ಒಂದು ಕುಟುಂಬಕ್ಕೂ ಒಂದು ನಿರ್ದಿಷ್ಟ ಸಮಾಜಕ್ಕೂ ಅಥವಾ ಒಬ್ಬ ವ್ಯಕ್ತಿಗೂ ಸಂಬಂಧಿಸಿದವನು ಎಂದು ವ್ಯಕ್ತಿ ತನ್ನನ್ನು ಗುರುತಿಸಿಕೊಳ್ಳುವ ತನಕ ಅವನ ಉಪಾಧಿಗಳಿಂದ ಆವೃತನಾಗಿದ್ದಾನೆಂದು ಹೇಳಲಾಗುತ್ತದೆ. ಅಂದ್ರೆ ನಾವು ನಮ್ಮ ಶರೀರದ ಭಾವನೆ ನಾವು ಒಂದು ಕುಟುಂಬಕ್ಕೆ ಸೀಮಿತ ಅಥವಾ ಸಮಾಜಕ್ಕೆ ಸೀಮಿತ ಹಾಗೆ ನಾವು ಗುರುತಿಸಿಕೊಳ್ಳುದ್ರೆ ಅದು ಯಾವುದೇ ಕಾರಣಕ್ಕದು ನಮ್ಗೆ ಮುಂದುವರಿಲಿಕ್ಕೆ ಆಗಲ್ಲ. ಅಂದ್ರೆ ನಮ್ಮ ಶರೀರದ ಭಾವನೆಯಲ್ಲೇ ನಾವಿದ್ದೇವೆ ಅಂತ ಹೇಳ್ತಾರೆ. ಅಂದ್ರೆ ತಾನು ಒಂದು ಕುಟುಂಬಕ್ಕೂ ಸಮಾಜಕ್ಕೂ ದೇಶಕ್ಕೂ ಸೇರಿಲ್ಲ ಅಂತ ನಾವು ತಿಳಿದ್ರೆ ಮಾತ್ರ, ಅಂದ್ರೆ ವ್ಯಕ್ತಿಗೆ ದೃಢವಾಗಿ ಚಾಕಾರಿಯಲ್ಲಿ ತಾನಿರಬೇಕಿಲ್ಲ ಎಂಬುದು, ಅಂದ್ರೆ ತಾನಿರಬೇಕಾದದ್ದು ಕೃಷ್ಣ ಸೇವೆಗೆ ಎಂಬುದು ವ್ಯಕ್ತಿಯ ಅರಿವಿಗೆ ಬರುತ್ತದೆ. ಏಕೆಂದರೆ ತಾನು ಕೃಷ್ಣನಿಗೆ ಶಾಶ್ವತವಾಗಿ ಸಂಬಂಧಿತನು. ಇದು ಸದುದ್ದೇಶ ಅಲ್ಲದೆ ಇದು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಶುದ್ಧ ಭಕ್ತಿ ಸೇವೆಗೆ ವೇದಿಕೆಯು ಆಗುತ್ತದೆ ಅಂತ ಇಲ್ಲಿ ನಮ್ಗೆ ರೂಪ ಗೋಸ್ವಾಮಿಯವರು ನೆಕ್ಸ್ಟ್ ನಮ್ಗೆ ಹೇಳ್ತಾರೆ. ಅಂದ್ರೆ ನಾವು ಸಂಪೂರ್ಣವಾಗಿ ಇಷ್ಟ ತನಕ ನಾವು ನೋಡ್ಬೋದು. ಅಂದ್ರೆ ಈ ಭಕ್ತಿ ರಸಾಮೃತದಲ್ಲಿ ನಾವ್ ಏನೆಲ್ಲ ನೋಡ್ಬೋದು ಅಂದ್ರೆ ನಾವು ಹೇಗೆ ಇನ್ನಷ್ಟು ಭಗವಂತನ ಇದು ನಾಳೆಗೆ ನೋಡೋಣ. ಹರೇ ಕೃಷ್ಣ, ಧನ್ಯವಾದಗಳು. ಅಂದ್ರೆ ನಾವು ಸಂಕ್ಷಿಪ್ತವಾಗಿ ಎಲ್ಲ ನೋಡ್ಬೇಕಂತಂದ್ರೆ ಹಾಗೇನೆ ನಾನು ಹೇಳ್ಕೊಂಡು ಹೋಗ್ತೇನೆ. ಹೇಗೆ ಅಂದ್ರೆ ಅದು ನಿಮಗೆ ಈಗ ಗೊತ್ತಿರೋ ಪ್ರಕಾರ ಭಕ್ತಿ ರಸಾಮೃತ ಅಂದ್ರೆ ಇದು ಅಮೃತವಾದದ್ದು ಅಲ್ವಾ. ಅಮೃತವಾದ ರಸವನ್ನ ನಮ್ಗೆ ಅಂದ್ರೆ ಶಾಶ್ವತ ರಸವನ್ನ ನಮ್ಗೆ ಅವರು ಕೊಡ್ತಿದ್ದಾರೆ ಅಲ್ವಾ. ಇದು ಶಾಶ್ವತವಾದದ್ದು. ಭಕ್ತಿ ರಸಾಮೃತ ಸಾಗರದಂತೆ ಇದೆ. ಅದೇ ನಮ್ಮ ಲೌಕಿಕ ರಸ ಏನಾಗ್ತದೆ, ಅದು ತುಂಬಾ ರುಚಿ ಕೊಡ್ತದೆ, ಬಟ್ ಆಮೇಲೆ ನಮ್ಗೆ ಅದು ಶಾಶ್ವತ ಅಲ್ಲದನ್ನ ನಮ್ಗೆ ತಿಳಿಸಿಕೊಡ್ತಾರೆ. ಹೇಗೆ ಅಂದ್ರೆ ಉದಾಹರಣೆ ಸಹ ಹೇಳ್ಬೋದು. ಹುಳಿ ದ್ರಾಕ್ಷಿ ಅಂದ್ರೆ ಬೇಕು, ಆದ್ರೆ ಹುಳಿ ಇದ್ದರಿಂದ ಅದು ಬೇಡ ಅನ್ನೋದನ್ನ ನಾವು ನೋಡುವುದಲ್ವಾ. ಅಂದ್ರೆ ಹೇಗೆ ಅಂತಂದ್ರೆ ನಮಗೆ ಭೌತಿಕ ಬೇಕು, ಆದ್ರೆ ಅದು ಹುಳಿ ಇದೆ, ಆದ್ರೂ ಒಂದ್ಸಲ ಬೇಕು ಒಂದ್ಸಲ ಬೇಡ ಅನ್ನೋ ಮನೋಭಾವ ನಮಗಿದೆ. ಅಂದ್ರೆ ಆಸೆ ಹೋಗಲ್ಲ ನಮ್ಗೆ. ಭೌತಿಕ ನಾವು ಭೂಮಿಗೆ ಬಂದಾಗ ನಮ್ಗೆ ಆ 3 ಗುಣಗಳಿಂದ ನಾವು ಒಳಗಾಗ್ಬಿಡ್ತೇವೆ. ನಮ್ಗೆ ಅದೆಲ್ಲ ಸ್ವಭಾವತವಾಗಿ ನಮ್ಗೆ ಬರ್ತದೆ. ಆದರೆ ಈ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನಮ್ಗೆ ಮುಂದಕ್ಕೆ ನಾವು ಯಾವ ರೀತಿ ಭಕ್ತಿಯನ್ನ ಮಾಡಿ ನಾವು ಹೋಗ್ಬೋದು, ಭಕ್ತಿಗೆ ಯಾವ್ದು ಅನುಕೂಲ, ಮತ್ತೆ ಸಾಮಾನ್ಯ ಭಕ್ತಿ, ಮತ್ತೆ ಸಾಧನಾ ಭಕ್ತಿ, ವೈದಿಕ ಭಕ್ತಿಯ ಬಗ್ಗೆ ನಮ್ಗೆ ರೂಪ ಗೋಸ್ವಾಮಿಯವರು ತಿಳಿಸಿಕೊಡ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ಮತ್ತೆ 5 ಮಾಧುರ್ಯ ರಸ, 5 ರಸಗಳ ಬಗ್ಗೆ, ಮತ್ತೆ ಮುಖ್ಯವಾಗಿ 12 ರಸಗಳ ಬಗ್ಗೆ ಕೂಡ ನೋಡ್ಬೋದು. ಮತ್ತೆ ಭಕ್ತಿ ರಸಾಮೃತ ಸಿಂಧುವಿನ ಅವಲೋಕನ ಹೇಗೆ ಅಂದ್ರೆ 4 ಭಾಗಗಳಾಗಿದೆ ಅಲ್ವಾ. ಹೇಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಹಾಗೆ ಪ್ರಥಮ ಲಹರಿ ಅಂದ್ರೆ ಸಾಮಾನ್ಯ ಭಕ್ತಿಯ ಬಗ್ಗೆ ನಮ್ಗೆ ಅವರು ತಿಳಿಸ್ಕೊಡ್ತಾರೆ. ಅದೇ ರೀತಿ ನಾವು ನೋಡ್ಬೋದು. ಅದೇ ಈಗ ನಮ್ಗೆ ರೂಪ ಗೋಸ್ವಾಮಿಯವರ ಬಗ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ. ಅವರು ಯಾವ ರೀತಿ ನೋಡ್ರಿ, ರೂಪ ಗೋಸ್ವಾಮಿಯವರ ಬಗ್ಗೆ ನಾವು ಈಗ ಹೇಳ್ಬೇಕಂದ್ರೆ ಅವರು ಮೂಲತಃ ಬ್ರಾಹ್ಮಣ ಆಗಿರ್ತಾರೆ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಅವರು ಇದು ಮುಸ್ಲಿಮರಲ್ಲಿ ಅವರು ಕೆಲಸಕ್ಕೆ ಸೇರಿದ್ರಿಂದ ಮಂತ್ರಿಯ ಪದವಿಯನ್ನ ಪಡೆದ್ರಿಂದ ಅವರನ್ನ ಅವರು ಬಹಿಷ್ಕರಿಸ್ತಾರೆ. ನಂತರ ಅವರಿಗೆ ಮುಸ್ಲಿಂ ಹೆಸರನ್ನೇ ಕೊಡ್ತಾರೆ. ನಂತರ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಅವರ ಕರುಣೆಯಿಂದ ಅವ್ರು ಬಂದು ಮತ್ತೆ ಅವರು ಏನಾಗ್ತಾರೆ, ಇದನ್ನ ನಿಮ್ಗೆ ಹೇಳಿಲ್ಲಲ್ಲ, ಅದು ಮತ್ತೆ ರೂಪ ಗೋಸ್ವಾಮಿ ಅವ್ರು ಏನ್ ಮಾಡ್ತಾರೆ, ತನ್ನ ಕೆಲಸಕ್ಕೆ ರಾಜೀನಾಮೆಯನ್ನ ಕೊಟ್ಟು ಅವರು ಸಂಪೂರ್ಣವಾಗಿ ಅಂದ್ರೆ ನಮ್ಮ ಚೈತನ್ಯ ಚರಿತಾಮೃತ ಚೈತನ್ಯ ಮಹಾಪ್ರಭುಗಳ ಕೂಡಿಕೆಯಲ್ಲಿ ಅವರು ಬರ್ತಾರೆ ಭಕ್ತಿ ಮಾಡಲು. ಆಗ ಅವರು ಶಿಷ್ಯರಾಗಿ ಅವರು ಪಡಿತಾರೆ. ನಂತರ ಅವರು ತನ್ನ ಆಗಿನ ಕಾಲದಲ್ಲಿ ಅವರಿಗೆ ಹಡಗಿನಲ್ಲಿ ಅವರು ಹಣ ಸಂಪತ್ತು ಅಷ್ಟಿತ್ತು. ಅವರ 3 ಭಾಗವಾಗಿ ವಿಭಾಗ ಮಾಡ್ತಾರೆ. 50 ಭಾಗ ಕೃಷ್ಣ ಪ್ರಜ್ಞೆಗೆ, ಮತ್ತೆ ಇನ್ನು 25 ನೆಂಟರಿಷ್ಟರಿಗೆ, ಇನ್ನು 25 ಕಷ್ಟ ಕಾಲಕ್ಕೆ ಅಂತ. ಈ ರೀತಿ ನಾವು ರೂಪ ಗೋಸ್ವಾಮಿಯರ ಬಗ್ಗೆ ನಾವು ನೋಡಬಹುದು. ಅಂದ್ರೆ ಅವರು ತೋರಿಸ್ತಾ ಇದ್ದಾರೆ ನಮಗೆ ನಾವು ಯಾವ ರೀತಿ ಭಕ್ತಿ ಮಾಡಿ ನಾವು ಹೋಗ್ಬೋದು ಅನ್ನೋದನ್ನ ಭಕ್ತಿ ರಸಾಮೃತದಲ್ಲಿ ಅವರು ನೋಡ್ಬೋದು. ಅವರ ಬಗ್ಗೆ ಹೇಳೋದಾದ್ರೆ ಅದೇ ರೀತಿ ನಾವು ಹೇಗೆ ಅವ್ರು ಹೇಳ್ತಾರಲ್ವಾ, ಯಾವ ರೀತಿ ಅಂದ್ರೆ ಪೂರ್ವ ವಿಭಾಗ ಅವಲೋಕನ ನಾವು ನೋಡ್ಬೋದು. ನಂತರ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಯಾವ ರೀತಿ ಚಟುವಟಿಕೆಯನ್ನ ಮಾಡಬಹುದು, ಪ್ರವೃತ್ತಿ ಬಗ್ಗೆ ನೋಡ್ಕೊಂಡ್ವಿ, ನಿವೃತ್ತಿ ಬಗ್ಗೆ ನೋಡ್ಕೊಂಡ್ವಿ. ಅಂದ್ರೆ ನಮಗೆ ಯಾವುದು ಒಳ್ಳೇದು ಭಗವಂತನ ಭಕ್ತಿ ಮಾಡಲು, ಯಾವುದು ಒಳ್ಳೇದಲ್ಲ ಅಂದ್ರೆ ಪ್ರವೃತ್ತಿ ನಿಯಮ ಅಲ್ವಾ. ನಿವೃತ್ತಿ ಭಕ್ತಿ ಮಾಡದಿರುವುದು ಯಾವ ರೀತಿ, ನಿಯಮವಾಗಿ ನಾವು ಪ್ರವೃತ್ತಿ ಹೇಗೆ ಮಾಡುವುದು ಅಂದ್ರೆ ನಿಯಮವಾಗಿ ಭಗವಂತನನ್ನ ಪೂಜಿಸುವುದು. ನಿವೃತ್ತಿ ಅಂದ್ರೆ ಭಕ್ತಿ ಮಾಡದಿರುವುದು ಅಂದ್ರೆ ವಿರುದ್ಧವಾಗಿರುವುದು ಅನ್ನೋದನ್ನ ನಾವು ನೋಡುವುದು ಅಲ್ವಾ. ಪ್ರವೃತ್ತಿ ಅಂತಾರೆ ನಾವು ಅದಕ್ಕೆ ಉದಾಹರಣೆ ನೋಡ್ಬೋದು. ನಾವು ಜಪವನ್ನ ಮಾಡ್ತೇವೆ,
ಹಾಗೆ ಅಲ್ವಾ? ಅದೇ ರೀತಿ ನಾವು ಜಪವನ್ನ ಮಾಡದಿರುವುದು ನಿವೃತ್ತಿ ಆಗ್ತದೆ ಅನ್ನೋದನ್ನ ನಾವು ನೋಡ್ತೇವೆ. ನಂತರ ಏನೆಲ್ಲ ಅಂದ್ರೆ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ. ಅಂದ್ರೆ ಜೀವಿಗಳು ನಾವು ಹೇಗೆ ಇದ್ದೇವೆ, ನಾವು ಯಾವ ದಡದಲ್ಲಿ ನಿಂತಿದ್ದೇವೆ, ತಟಸ್ಥವಾಗಿದ್ದೇವೆ, ಆ ಜೀವಿಗೆ ಏನ್ ಬೇಕು ಅಂದ್ರೆ ಯಾವ ರೀತಿ ನಮಗೆ ಅಂತರಂಗ ಶಕ್ತಿ ನಮಗೆ ಅಂದ್ರೆ ಭಗವಂತನ ಭಕ್ತಿ ಮಾಡಿ ಸೇವೆ ಮಾಡಿ, ನಂತರ ಅಂತರಂಗ ಶಕ್ತಿ ಅಂದ್ರೆ ನಮ್ಮ ರಾಧಾರಾಣಿಯ ಶಕ್ತಿ ಕೃಪೆಗೆ ಪಾತ್ರರಾಗ್ಬೋದು ಅಂತ ನಾವು ನೋಡ್ಬೋದು. ಯೋಗ ಮಾಯಿ ಅಂದ್ರೆ ರಾಧಾರಾಣಿ, ಹೀಗೆ ನಾವು ನೋಡ್ಬೋದು. ಭಕ್ತಿ ಮಾರ್ಗವು ಯಾವ ರೀತಿಯ ಯಾವ ಬಗೆಗೆ ನಮ್ಗೆ ಬಲ ಕೊಡ್ತದೆ, ಆ ಬಲ ಯಾವುದು? ನಮ್ಮ ಗುರುಗಳು ಮತ್ತೆ ಕೃಷ್ಣನ ಕರುಣೆ ಆಗಿರ್ತದೆ ಅನ್ನೋದನ್ನ ನಾವು ನೋಡ್ಬೋದು. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಭಕ್ತ ವೃಂದಕ್ಕೆ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಂತಹ ಭಕ್ತರಿಗೆ ಜೈ. ಏನಾದ್ರೆ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ನೀವೇನಾದ್ರೆ ಮತ್ತೆ ಕೂಡ ನಿಮಗೆ ಗೊತ್ತಿರೋದನ್ನ ಹೇಳ್ಬೋದು. ಹರೇ ಕೃಷ್ಣ. ಏನಾದ್ರೆ ಪ್ರಶ್ನೆ ಇದ್ರೆ ಕೇಳಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಮಾತಾಜಿ. ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಏನಾದ್ರು ಕೊಟ್ಟಿದ್ದಾರೆ ಮಾತಾಜಿ ನಿಮಗೆ? ಲಿಂಕ್ ಕೇಳೇ ಇಲ್ಲ ಪ್ರಭುಜಿ. ನಾನು ಕೇಳ್ತೇನೆ, ಒಂದ್ ನಿಮಿಷ ಕೇಳ. ಮಾತಾಜಿ ನಿಮಗೆ ಗೊತ್ತಾ ಮಾತಾಜಿ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಇಲ್ಲ ಗೊತ್ತಿಲ್ಲ. ನಾನು ಒಂದ್ ಕೆಲಸ ಮಾಡ್ತೇನೆ, ನಿಮ್ಮದೆಲ್ಲ ನಾನು ಸ್ಕ್ರೀನ್ ಶಾಟ್ ತಗೊಳ್ತೇನೆ, ನಂತರ ನಾನು ನೆಕ್ಸ್ಟ್ ಹಾಕ್ತೇನೆ. ಓಕೆನಾ ಪ್ರಭುಜಿ? ಹಾ ಮಾತಾಜಿ, ಹಾಗೆ ಮಾಡ್ತೇನೆ. ಅಂದ್ರೆ ನೀವು ಎಲ್ಲಾರು ವೆಯ್ಟ್ ಮಾಡ್ತೀರಾ ಒಂದ್ ನಿಮಿಷ ಅಂತ ಹೇಳಿದ್ರೆ ನಾನು ಮಾತಾಡೋರಿಗೆ ಕಾಲ್ ಮಾಡ್ತೇನೆ ಲಿಂಕ್ ಕಳಿಸ್ಲಿಕ್ಕೆ. ಓಕೆನಾ? ಆಗ್ತದಾ? ಓಕೆ. ಏನಾದ್ರೂ ಪ್ರಶ್ನೆ ಇದೆಯಾ, ಅಥವಾ ಏನಾದ್ರೂ ಅರ್ಥ ಆಗ್ಲಿಲ್ವಾ, ಅಥವಾ ಏನಾದ್ರೂ ನಾನು ತಪ್ಪು ಮಾತಾಡಿದ್ನ ಅದನ್ನ ನೀವು ತಿದ್ದಬಹುದು ನನ್ಗೆ ದಯವಿಟ್ಟು. ಯಾಕಂದ್ರೆ ನಾವು ಕಲಿತಾ ಇದ್ದೇವೆ. ಹೇಳಿದ್ದೆಲ್ಲ ಪ್ರಸ್ತಾವನೆಯಲ್ಲಿ ಇದ್ದಿದ್ದೆ ಹೇಳಿದ್ದ ಮಾತಾಜಿ? ಎಸ್ ಮಾತಾಜಿ, ಎಸ್ ಮಾತಾಜಿ, ಎಲ್ಲ ಪ್ರಸ್ತಾವನೆಯಲ್ಲಿದೆ. ನೀವು ಖಂಡಿತ ಓದ್ಬೇಕು ಮಾತಾಜಿ. ಅಂದ್ರೆ ಮುಖ್ಯವಾಗಿ ಮಾತ್ರ ನಾನು ಅದು ಟಿಕ್ ಮಾಡಿ ಹೇಳಿದ್ದೇನೆ, ಬಟ್ ನೀವು ಓದ್ಕೊಳ್ಳಿ ಮಾತಾಜಿ. ಓದಿದ್ದೀರಾ? ಯಾರಾದ್ರೂ ಓದಿದ್ದೀರಾ? ಹರೇ ಕೃಷ್ಣ ಮಾತಾಜಿ. ಅಷ್ಟೇ. ಏನಪ್ಪಾ ಲಾಸ್ಟ್ ಅಲ್ಲಿ ಓದಿದ್ದು ಮಾತಾಜಿ, ಲೆವೆಲ್ 3 ಹೌದಾ? ಖಂಡಿತ ಓದಿ. ಈಗ ನೋಡಿ, ನೆಕ್ಸ್ಟ್ 1 ವೀಕ್ ನಿಮಗೆ ಸಮಯ ಸಿಗ್ತದೆ, ಇದನ್ನ ಓದಿ ನೋಡ್ರಿ. ರೂಪ ಗೋಸ್ವಾಮಿ ಅವರು ಯಾವ ರೀತಿ ನಮ್ಗೆ ಕೊಟ್ಟಿದ್ದಾರೆ, ಚೈತನ್ಯ ಮಹಾಪ್ರಭುಗಳು ಯಾವ ರೀತಿ ಅಲ್ವಾ, ಅದರಲ್ಲಿ ಅಂದ್ರೆ ಇದು ನಮ್ಗೆ ಬೇಸಿಕ್ ಇರ್ತದೆ, ನಂತರ ನಮ್ಗೆ ಹಂತವಾಗಿ ಅರ್ಥ ಆಗ್ತದೆ. ದಯವಿಟ್ಟು ಓದ್ಕೊಳ್ಳಿ. ನೆಕ್ಸ್ಟ್ ನೀವು ಬರುವಾಗ ಅಧ್ಯಾಯ 1 ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳು. ಅಂದ್ರೆ ನಮ್ಗೆ ಸ್ಲೈಡ್ಸ್ ಇದೆ, ಬಟ್ ನಾವೇನಾಗ್ತೀವಿ ಅಂದ್ರೆ ನಾವು ಬುಕ್ ಅಲ್ಲಿ ಓದಿದ್ರು ಸಹ ನಮ್ಗೆ ಸ್ಲೈಡ್ಸ್ ಮತ್ತೆ ಬುಕ್ ಎಲ್ಲ ನೋಡ್ಕೊಂಡ್ರೆ ನಾವು ಇನ್ಕ್ಲೂಡ್ ಆಗಿ ನೋಡ್ಬೋದು ಅಂತ ನನ್ನ ಅನಿಸಿಕೆ ಮಾತಾಜಿ. ಲೆಸನ್ ಮಾಡ್ಬಿಟ್ಟು ಸ್ಲೈಡ್ ಮಾಡ್ತೀರಾ ಹೇಗೆ ಮಾತಾಜಿ? ಮುಂಚೆ ಲಾಸ್ಟ್ ಎಲ್ಲ ಹಾಗೆ ನೀವ್ ಹೇಗ್ ಮಾಡ್ತೀರಾ ಮಾತಾಜಿ? ನೋಡ್ರಿ, ಅವರು ನಮಗೆ ಕೊಡ್ತಾರೆ. ನಂತರ ಹೇಳಿ ಮಾತಾಜಿ, ನೀವು ಫಸ್ಟ್ ಲೆಸನ್ ಮಾಡಿ ನಂತರ ನೀವು ಈ PPT ಮಾಡಿ, ಹಾಗೆ ನಮ್ಗೆ ಸರಿಯಾಗಿ ಅರ್ಥ ಆಗತ್ತೆ ಮಾತಾಜಿ. ಇದು PPT ಒಂದು ಮಾತಾಜಿ ಅವರು ಮಾಡಿ ಕೊಟ್ಟಿದ್ದಾರೆ ನಮಗೆ ಮಾತಾಜಿ. ಅಲ್ಲ, PPT ಮಾಡೋದಕ್ಕಿಂತ ಮೊದಲೇ ಅಧ್ಯಾಯ 1 ಅದನ್ನ ಫಸ್ಟ್ ವಿವರಣೆ ಓದಿಸಿ ನಮ್ಮ ಕೈಯಿಂದ. ಮತ್ತೆ ಒಂದು ಸಜೆಷನ್ ಮಾತಾಜಿ, ಅದು ಡೈರೆಕ್ಟ್ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿದಾಗ ಮಾತಾಜಿ ಕನ್ನಡ ಅಕ್ಷರಗಳದು ಬೇರೆ ಬರುತ್ತೆ ಮಾತಾಜಿ, ಅದು ಕಷ್ಟ ಆಗುತ್ತೆ ಅರ್ಥ ಆಗ್ಲಿಕ್ಕೆ ಮಾತಾಜಿ. ನಾನು ಹೇಳಿದೆ. ಆದ್ರೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಅದು ಸ್ಲೈಡ್ಸ್ ಹಾಗೆ ಬಂದಿದೆ, ಯಾಕಂದ್ರೆ ಪಾಪ ಅವರು ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿದ್ದಾರೆ ಮಾತಾಜಿ. ನಮಗೆ ಅದಕ್ಕೆ ಪುಸ್ತಕದಲ್ಲಿ ನಾವು ಓದೋಣ ಅಲ್ವಾ, ಪುಸ್ತಕದಲ್ಲಿ ನಾವು ಓದೋಣ, ಆ ಸ್ಲೈಡ್ಸ್ ಗೆ ಸಂಬಂಧಪಟ್ಟಿದ್ದನ್ನ ಪುಸ್ತಕದಲ್ಲಿ ಖಂಡಿತ ಇದೆ, ಅದು ಓದೋಣ, ನಂತರ ಪಾಯಿಂಟ್ಸ್ ಮಾಡ್ಕೊಳ್ವಾ. ಮತ್ತೆ ನಿಮಗೆ ಅದು ಸಂಬಂಧಿಸಿದ ಪ್ರಶ್ನೆಗಳೇನೆಲ್ಲ ನಾನು ಮಾತಾಜಿ ಅವ್ರಿಗೆ ಕೇಳಿ ನಿಮ್ಗೆ ಹೇಳ್ತೇನೆ. ಓಕೆನಾ? ಆ ತರ ಮಾಡೋಣ ನಾವು. ಓಕೆನಾ ಮಾತಾಜಿ? ಮೊದಲೇ ಅಧ್ಯಾಯ ಓದೋಣ ಮಾತಾಜಿ, ಅರ್ಥ ಆಗತ್ತೆ. PPT ಮಾಡ್ದಾಗ ನಮ್ಗೆ ಅರ್ಥ ಆಗತ್ತೆ ಮಾತಾಜಿ, ಅರ್ಥ ಆಗುತ್ತೆ. ಮತ್ತೆ ಪಾಯಿಂಟ್ಸ್ ಮಾಡ್ಕೊಳ್ವಾ, ನಾವು ಕೂಡ ಪಾಯಿಂಟ್ಸ್ ಮಾಡ್ಕೊಳ್ವಾ. ಓಕೆ, ಈಗ ಉದಾಹರಣೆ ನಾವು ಹೇಳ್ಬೇಕಂದ್ರೆ ನೀವು ನೋಡಿ, ನೆಕ್ಸ್ಟ್ ಟೈಮ್ ನೀವು ಪಾಯಿಂಟ್ಸ್ ಮಾಡ್ಕೊಂಡು ಬನ್ನಿ. ಪ್ರಸ್ತಾವನೆಯಲ್ಲಿ ಏನಿದೆ, ಯಾವ ಪಾಯಿಂಟ್ ಇದೆ, ನಾವ್ ಹೇಗೆ ಓದ್ಬೇಕು ಅನ್ನೋದು ನಮ್ಗೆ ಒಂದು ಮನನ ಮಾಡ್ತೇವೆ ನಾವು ಅಲ್ವಾ. ಪಾಯಿಂಟ್ಸ್ ಅನ್ನ ನಾವು ನೋಟ್ ಬುಕ್ ಮಾಡಿ ಮನನ ಮಾಡೋಣ, ಆಗ ನಮ್ಗೆ ಅರ್ಥ ಆಗ್ತದೆ. ನಂತರ ಈ ಅಧ್ಯಾಯವನ್ನ ನೀವೆಲ್ಲಾರು ಓದ್ಕೊಂಡ್ ಬನ್ನಿ, ಆಗ ಆ ಸ್ಲೈಡ್ಸ್ ಮತ್ತೆ ಈ ಪಾಯಿಂಟ್ಸ್ ಎಲ್ಲ ನಮ್ಗೆ ಸ್ವಲ್ಪ ಅರ್ಥ ಆಗ್ತದೆ ಅನ್ನೋದನ್ನ ನಾನು ತಿಳಿಸ್ತೇನೆ. ಮತ್ತೆ ನಿಮ್ಮ ಅನುಕೂಲ ನೋಡಿ ನೀವು ಹೇಳಿ ಹೇಗೆ ಅಂತ. ಅಧ್ಯಾಯ ನಿಮ್ಗೆ ಡೈರೆಕ್ಟ್ ಆಗಿ ಓದಿಸ್ಲಿಕ್ಕೆ ಆಗತ್ತಾ ಮಾತಾಜಿ? ಅಂದ್ರೆ ಇನ್ನು ಶ್ಲೋಕಗಳು ಬರುತ್ತೆ.
ಮಾತಾಜಿ ಸಮಯ ಹಿಡಿತದಲ್ಲಪ್ಪ, ಅದ್ ಸಮಯ ನಮಗೆ ಇಷ್ಟೇ ಕೊಟ್ಟಿದ್ದಾರೆ ಅವರು. ನಿಮಗೆ PPT ನಾವು ಮಾಡಿ ಫುಲ್ ಅಧ್ಯಾಯವನ್ನ ಓದಿಸಿದ್ರೆ ನಂತರ ಅದು ನಮ್ಗೆ ಹೇಳಕ್ಕೆ ಸಮಯ ಸಿಗಲ್ಲಲ್ಲ ಮಾತಾಜಿ. ಆತರ ಇಷ್ಟು ಸಮಯ ಆದ್ರೆ ಕೊಟ್ಟಿದ್ದಾರೆ ಅವರು. ಮಾತಾಜಿ ಹರೇ ಕೃಷ್ಣ ಮಾತಾಜಿ, ಆದ್ರೆ ಇಷ್ಟು ತನಕ ಘಟಕ 1 ಘಟಕ 2 ಮತ್ತೆ 3 ದಲ್ಲಿ ಹಾಗೆ ಮಾಡ್ತಿದ್ರು ಮಾತಾಜಿ. ಅಂದ್ರೆ ಓದ್ತಾ ಫಸ್ಟ್ ಇದ್ದೀರಾ? ಓದಿಸ್ತಿದ್ರು ಅವರು, ಅಧ್ಯಾಯ ಓದಿಸ್ತಿದ್ರು, ನಂತರ ನಮ್ಗೆ ಹೇಳ್ತಿದ್ರು, ಅದ್ರ ಅರ್ಥ ಹೇಳ್ತಾ ಇದ್ರು, ನಂತರ PPT ಮಾಡ್ತಾ ಇದ್ರು ಮಾತಾಜಿ. ಹೌದಾ? ಮತ್ತೆ ಏನ್ ಮಾಡೋಣ ಅಂತಂದ್ರೆ, ಈ ಪುಸ್ತಕದಲ್ಲಿ ಓದಿಸೋದಾ ಅಥವಾ ಅಲ್ಲಿ ನೀವು PPT ನಿಮ್ಮ ಹತ್ರ ಇದೆಯಾ? ನಮ್ಮ ಭಕ್ತಿ ರಸಾಮೃತ ಸಿಂಧು ಇದೆಯಾ ನಿಮ್ಮ ಹತ್ರ? ಇಲ್ಲ ಇಲ್ಲ Slides ಮಾತಾಜಿ. ಇಲ್ಲ. PDF Okay. ಮಾತಾಜಿ. ಸರಿ, ನಾನು ಪ್ರಭುವನ್ನ ಕೇಳ್ತೇನೆ ಒಂದ್ಸಲ ಈ ತರ ಮಾಡ್ಬೋದಾ ಅಂತ, ಶ್ರೀಧರ್ ಪ್ರಭುವನ್ನ. ಓಕೆ, ಆಗ ಈ ತರ ಹೋದಂದ್ರೆ ಖಂಡಿತ ಹಾಗೆ ಮಾಡುವ. ಇದು ಒಳ್ಳೇದಿದೆ. ಪುಸ್ತಕದಲ್ಲಿ ನಿಮ್ಮ ಹತ್ರ ಹಾಗೆ ಮಾಡ್ತಾ ಇದ್ರು ನಮ್ಗೆ ಸರಿಯಾಗಿ ಅರ್ಥ ಆಗುತ್ತೆ ಮಾತಾಜಿ. ಇದ್ರೊಳಗೆ ಕಡಿಮೆ, ಮಧ್ಯಮ, ಸರ್ವೋಚ್ಚ ಅಂತ ಇದೆ, ಅದು ಸರಿಯಾಗಿ ಅರ್ಥ ಆಗ್ಲಿಲ್ಲ ಮಾತಾಜಿ. ಶ್ರೇಷ್ಠತೆ ಅದು ಸರಿಯಾಗಿ ಅರ್ಥ ಆಗ್ಲಿಲ್ಲ. ಪ್ರಾಥಮಿಕ ಮತ್ತೆ ದ್ವಿತೀಯ ಅದು ಸರಿಯಾಗಿ ಅರ್ಥ ಆಗ್ಲಿಲ್ಲ ಮಾತಾಜಿ. ಹೌದಾ? ಓಕೆ. ಅಂದ್ರೆ ಇದು ಅನ್ಯಾಭಿಲಾಷ ಶೂನ್ಯ, ಇದು ಪೂರ್ಣ, ಇದು 19 ತನಕ ಕೊಟ್ಟಿದ್ದಾರೆ ಅವರು. ಅದನ್ನ ಪೂರ್ಣವಾಗಿ ಅವರು ವಿವರಣೆ ಕೊಟ್ಟಿದ್ದಾರೆ. ಅದು ಸರಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ನಾವು ಪುಸ್ತಕ ಸರಿಯಾಗಿ ನೀವು ಓದ್ಬೇಕು. ಓದಿಸಿ, ನಮ್ಮ ಕೈಯಿಂದ ಓದಿಸಿ, ನಾವು ಓದ್ತೇವೆ ಬೇಗ. ನೀವು ಅದ್ರ ಅರ್ಥ ಹೇಳ್ತಾ ಹೋಗಿ. ಹಾಗೆ ಮಾಡಿ ಮಾತಾಜಿ. ಆಯ್ತು, ಹಾಗೆ ಮಾಡೋಣ. ನಾನು ಒಂದ್ಸಲ ಪ್ರಭು ಅವರನ್ನ ಕೂಡ ಕೇಳ್ತೇನೆ. ಸರಿ ಮಾತಾಜಿ, ಇದು ಒಳ್ಳೇದು. ಮತ್ತೆ ನೀವು ಕೂಡ ಓದಿ ಬನ್ನಿ, ನಂತರ ನಾವು ಕೂಡ ಓದುವ. ಮತ್ತೆ ನಾವು points ಕೂಡ ಓದ್ಕೊಂಡು ಮಾಡುವ. ಬರ್ತೇವೆ ಮಾತಾಜಿ, ಓದ್ಕೊಂಡು ಬರ್ತೇವೆ. ಖಂಡಿತ. ಇದು ಒಳ್ಳೆ ಇದೆ. ಆಯ್ತು, ಧನ್ಯವಾದಗಳು ನಾನು ಮಾತಾಜಿ. ಹರೇ ಕೃಷ್ಣ. ನನಗೆ ಅವ್ರು ಹೇಳಿದ್ರು ಏನಂದ್ರೆ, ನೀವು ಸ್ಲೈಡ್ಸ್ ಪ್ರಕಾರನೇ ಹೋಗ್ಬಿಡಿ ಅಂತ ಹೇಳಿದ್ರು ನನ್ಗೆ. ಅದಕ್ಕೋಸ್ಕರ ನಾನು ಹಾಗೆ ಮಾಡಿದೆ. ಬಟ್ ನಿಮ್ದು ಐಡಿಯಾ ಚೆನ್ನಾಗಿದೆ. ನನ್ಗೆ ಕೂಡ ಆತರ ಇತ್ತು. ಅಂದ್ರೆ ನಾವು ಓದಿದ್ರೆ ನಮಗೂ ಕೂಡ ಅರ್ಥ ಆಗ್ತದೆ, ನಿಮಗೂ ಕೂಡ ಆತರ ಆಗ್ತದೆ ಅಲ್ವಾ? ಅದ್ ಅಲ್ಲಿ ಏನಿದೆ ಹಾಗೆ ಅಂತ. ಮಾಡ್ಕೊಂಡ್ ಬಂದಿದ್ದಾರೆ ಅವರು. ಇಷ್ಟು ತನಕ ಆಯ್ತು ಯಾರು ಮಾತಾಜಿ. ಕಲಿಸಿದಾರಲ್ಲ ಅವ್ರು ಹಾಗೆ ಮಾಡ್ಕೊಂಡ್ ಬಂದಿದ್ದಾರೆ ಅವರು ಮಾತಾಜಿ. ಹೌದಾ? ಫಸ್ಟ್ ಪುಸ್ತಕ ಸರಿ, ನಾವು ಓದಿಸ್ತಾರೆ, ಹಾಗೆ ನಂತರ ಮಾಡೋಣ. PPT ಕಾಣಿಸ್ತಾರೆ. ಆಯ್ತು, ಪ್ರಭು ಅವರನ್ನ ಕೇಳ್ತೇನೆ ನಾನು. ಹಾಗೆ ಮಾಡುವ. ಸರಿ. ಮತ್ತೆ ನಿಮ್ಮದು ಇದು ಅಟೆಂಡೆನ್ಸ್ ಅನ್ನ ನಾನು ನಾಗವೇಣಿ ಮಾತಾಜಿ ಅವರಿಗೆ ಕಳಿಸ್ತೇನೆ. ನೆಕ್ಸ್ಟ್ ಅವ್ರ ಹತ್ರ ಲಿಂಕ್ ಅನ್ನ ತಗೊಳ್ತೇನೆ. ಓಕೆನಾ? ಈಗ ನಿಮ್ಮ ಸ್ಕ್ರೀನ್ ಶಾಟ್ ತಗೊಂಡಿದ್ದೇನೆ, ಹಾಕ್ತೇನೆ ನಾನು ಅವರಿಗೆ ಹೇಳ್ಬಿಟ್ಟು. ಓಕೆನಾ? ಸರಿ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಇದು ಏನಂದ್ರೆ ಮಾತಾಜಿ, ನೀವು ನಮ್ಮ ಕೈಯಿಂದಾನು ಓದಿಸಿ ಮಾತಾಜಿ, ನಮ್ಮ ಕೈಯಿಂದಾನು ಓದಿಸಿ. ನಿಮ್ಗೆ ಇದಾಗತ್ತೆ, ಡಿಸ್ಟರ್ಬ್ ಆಗತ್ತೆ. ಅಂದ್ರೆ ನೀವು ಅದ್ರ ವಿವರಣೆ ಹೇಳಿ ನಮ್ ಕೈಯಿಂದ ಓದಿಸಿ, ಅದರಿಂದ ನಿಮ್ಗೆ ಸ್ವಲ್ಪ ಆರಾಮ್ ಸಿಗ್ಬೋದು ಮಾತಾಜಿ. ಸರಿ ಸರಿ, ಖಂಡಿತ ಖಂಡಿತ ಮಾತಾಜಿ. ಎಲ್ಲರಿಗೆ ಓಕೆನಾ? ಹಾಗೆ ಇದ್ರೆ ಹರೇ ಕೃಷ್ಣ. ಹೌದು, ಹಾಗೆ ಮಾಡ್ಕೊಡ್ತೀವಿ ಮಾತಾಜಿ. ಎಲ್ಲರೂ ಓದ್ತಾ ಓಕೆ ಮಾತಾಜಿ, ಆ ತರಾನೇ ಮಾಡೋಣ ಮಾತಾಜಿ. ಹಾಗೆ ಮಾಡೋದೇ ಚಲೋ ಮಾತಾಜಿ. ಆಯ್ತು, ಸಮಯ ಹಿಡಿದದಲ್ಲ, ಇಷ್ಟೇ ಸಮಯ ಕೊಟ್ಟಿದಾರಲ್ವಾ ಎಲ್ಲರಿಗೆ ಮಾತಾಜಿ? ಸಮಯ ಅದಕ್ಕೆ ತೊಂದರೆ ಇಲ್ಲವಾ? ಇಲ್ಲ ಇಲ್ಲ ಅರ್ಧ ಗಂಟೆ ಇನ್ನೂ ಇದೆ ಅನ್ಸ್ತದೆ. ಹೌದಾ? 9 ಗಂಟೆ 9 ಕಾಲ ತನಕ ಮಾಡ್ತಾರೆ ಮಾತಾಜಿ. ಹೌದಾ? 9:30 ಆಗುತ್ತೆ ಮಾತಾಜಿ. ಓಕೆ ಓಕೆ ಓಕೆ. ಈಗ 8:30 ಆಯ್ತು, 8:35 ಆಯ್ತು. ನೆಕ್ಸ್ಟ್ ಎಲ್ಲ ಓಕೆ ಮಾತಾಜಿ. 7 to 45 ಸಮಯ ಇದ್ರೆ ನೀವು ಪ್ರಸ್ತಾವನೆ ಖಂಡಿತ ಓದ್ಬೋದು. ಈಗ ಕೂಡ ಸ್ವಲ್ಪ ಸಮಯ ಇದೆಯಲ್ಲ, ಓದ್ಬೋದು. ಸ್ಪೀಡ್ ಆಗುತ್ತೆ, ಸ್ಪೀಡ್ ಬಾಳ ಆಗುತ್ತೆ, ಆಮೇಲೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಬೇಡ ಅಲ್ಲ? ಓಕೆ, ಇವಾಗ ನಾವು ನೆಕ್ಸ್ಟ್ ಟೈಮ್ ಇಂದ ಹಾಗೆ ಮಾಡುವ. ಇಂತಿಷ್ಟು ಅಂತ ಮುಗಿಸ್ಬೇಕಂತ ನಮಗೆ ಸಮಯ ಕೊಟ್ಟಿದ್ದಾರೆ ಅವರು, ಹಾಗೆ ಮಾಡೋಣ. ಓಕೆ, ನಾನು ಪ್ರಭು ಹತ್ರನ ಒಂದ್ಸಲ ಕೇಳ್ತೇನೆ ಅಂತ. ಓಕೆ, ಆದ್ರೆ ಮಾತಾಜಿ ಅವ್ರು ಹಾಗೆ ಹೇಳಿದ್ರಲ್ಲ, ಅದ್ರಿಂದ ಅಷ್ಟೇ. ಬಟ್ ನೀವ್ ಹೇಳ್ತಿರೋದು ತುಂಬಾ ಚೆನ್ನಾಗಿದೆ, ಅದೇ ಒಳ್ಳೇದು ಕೂಡ. ಅಲ್ಲ, ಅರ್ಥ ಆಗಲ್ಲ ಮಾತಾಜಿ. ಅರ್ಥ ಆಗಲ್ಲ. PPT ತೋರಿಸಿದ್ರಿ, ಕಡಿಮೆ, ಮಧ್ಯಮ, ಸರ್ವೋಚ್ಚ ಅಂತ, ಮತ್ತೆ ಪ್ರಾಥಮಿಕ, ಮಾತಾಜಿ. ಎಸ್ PPT ಅರ್ಥ ಆಗೋದು ಕಷ್ಟ ಮಾತಾಜಿ. ಬುಕ್ಕಿಂಗ್ ಜೊತೆ ಮಾಡಿದ್ರೆ ನಾವು ಪುಸ್ತಕದಲ್ಲೇ ಮಾಡೋಣ ಮಾತಾಜಿ. ನನ್ಗೆ ಸಹ ಅದು ಇದಿದೆ, ಅದರಲ್ಲಿ ನೀವು ಸಹ ಓದ್ಕೊಂಡು ಬನ್ನಿ. ಸರಿ, ಆಗ ನಾವು ಕ್ಲಾಸ್ ಎಂಡ್ ಮಾಡೋಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಧನ್ಯವಾದ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ಏನ್ ಮಾಡ್ಲಾ? ಹರೇ ಕೃಷ್ಣ.